ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕಾಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಪ್ರಭುಪಾದ ಹೇಳ್ತಾರೆ, ಅರ್ಜುನ ಪ್ರಶ್ನೆ ಕೂಡ ಒಳ್ಳೆ ಪ್ರಶ್ನೆ ಅಂತೆ. ನಾವು ಪ್ರಶ್ನೆ ಕೇಳುವಾಗ ಯಾವ ಪ್ರಭುಪಾದ ಹೇಳ್ತಾರೆ, ಪ್ರಶ್ನೆ ಕೂಡ ಸರಿಯಾಗಿರ್ಬೇಕು, ಮತ್ತೆ ಅದಕ್ಕೆ ಭಗವಂತ ಉತ್ತರ ಕೂಡ ಸರಿ ಕೊಡ್ತಾನೆ. ಹಾಗಾಗಿ ಇಲ್ಲಿ ಅರ್ಜುನನ ಪ್ರಶ್ನೆ ಪರಿಪೂರ್ಣ ಅಂತ ಹೇಳ್ತಾರೆ ಪ್ರಭುಪಾದ. ಅದಕ್ಕೆ ಪ್ರಭುಪಾದ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್. ಒಬ್ಬ ಪ್ರಶ್ನೆ ಕೇಳ್ತಾನೆ, ಅವನ ಪ್ರಶ್ನೆ ಕೂಡ ಪರ್ಫೆಕ್ಟ್, ಮತ್ತೆ ಪ್ರಭುಪಾದ ಉತ್ತರ ಕೂಡ ಕೊಡ್ತಾರೆ, ಅದ ಉತ್ತರ ಕೂಡ ಪರ್ಫೆಕ್ಟ್. ಹಾಗಾಗಿ ಅದರ ಹೆಸರು ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್ ಅಂತ ಪುಸ್ತಕದ ಹೆಸರು. ಈಗ ಮಧುಸೂದನ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಿಂದ ತಿಳಿಯುವುದು ಹೇಗೆ. ಇಂತೆಲ್ಲ ಪ್ರಶ್ನೆ ಬರ್ಬೇಕಂತ ನಮಗೆ. ಒಂದು, ಯಾವುದು ಬ್ರಹ್ಮ, ಆತ್ಮ ಯಾವುದು, ಕರ್ಮ ಯಾವುದು, ದೇವತೆಗಳು ಯಾರು, ಮತ್ತೆ ಇಲ್ಲಿ ಅವ ದೇಹದಲ್ಲಿ ಎಲ್ಲಿ ವಾಸಿಸುವುದು, ಭಕ್ತಿ ಸೇವೆಯಲ್ಲಿ ತೊಡಗಿರುವ ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಪ್ರಭುಪಾದ ಹೇಳಿದರೆ ಇದೆಲ್ಲ ಬ್ಯೂಟಿಫುಲ್ ಕ್ವಶನ್ಸ್, ಸರಿಯಾದ ಪ್ರಶ್ನೆ. ಹಾಗಾಗಿ ಅರ್ಜುನ ಸರಿಯಾದ ಪ್ರಶ್ನೆ ಕೇಳಿದ, ಅದಕ್ಕೆ ಕೃಷ್ಣ ಸರಿಯಾದ ಉತ್ತರ ಕೂಡ ಕೊಟ್ಟಿದ್ದಾನೆ, ಬೇರೆ ವಿಷಯ. ಈಗ 7ನೇ ಅಧ್ಯಾಯದ 29-30 ಶ್ಲೋಕ. ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತೇ ಯತಂತಿ ಯೇ ತೇ ಬ್ರಹ್ಮ ತದ್ ವಿದುಃ ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚ ಅಖಿಲಂ. ಮತ್ತೆ 30ನೇ ಶ್ಲೋಕ. ಸಾ ಆದಿಭೂತ ಆದಿದೈವಂ ಮಾಂ ಸಾ ಆದಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಇದರಲ್ಲಿ ಕೂಡ ಆ ಉತ್ತರ ಉಂಟು. ಯಾವುದು? ಈಗ ಏನು ಪ್ರಶ್ನೆ ಇಲ್ಲಿ ನೋಡಿ, ಆದಿ ದೈವ, ಆದಿಭೂತ, ಆದಿಯಜ್ಞ, ಮತ್ತೆ ತೇ ಬ್ರಹ್ಮ, ಆಧ್ಯಾತ್ಮಂ, ಮತ್ತೆ ಪ್ರಯಾಣ ಕಾಲೇಚ, ಇದೆಲ್ಲ ಅಲ್ಲಿ ಕೂಡ ಉಂಟು 29 ಮತ್ತು 30. ಎಸ್. ಈಗ ಇವನ ಪ್ರಶ್ನೆಗೆ ಭಗವಂತನ ಉತ್ತರ. ಫಸ್ಟ್ ಪ್ರಶ್ನೆ, ಬ್ರಹ್ಮನ್ ಯಾರ ಅಂತ. ಬ್ರಹ್ಮನ್ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಅದಕ್ಕೆ ಬ್ರಹ್ಮನ್ ಅಂತ ಹೇಳುದು. ನಾವು ದೇಹದ ಸ್ಥಿತಿ ಇದ್ರೆ ನಾವು ಬ್ರಹ್ಮನಲ್ಲ, ಆತ್ಮ ಸ್ಥಿತಿಗೆ ಬಂದ್ರೆ ಅದಕ್ಕೆ ಬ್ರಹ್ಮನ್ ಅಂತ ಕರೀತಾರೆ. ಉತ್ತರ, ನಾಶವಿಲ್ಲದ ಜೀವಾತ್ಮ. ಯಾಕೆಂದ್ರೆ ನಾವು ದೇಹವನ್ನು ಸತ್ತ ಮೇಲೆ ದೇಹವನ್ನು ಸುಡುತ್ತೇವೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ನಮ್ಮ ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಆಧ್ಯಾತ್ಮ ಅಂದ್ರೆ ಎಂತ ಇವನ ಪ್ರಶ್ನೆ. ದೇಹದ ನಿಯಂತ್ರಕ, ಜೀವಿಯ ಸ್ವರೂಪ. ಪ್ರಭುಪಾದ ಹೇಳ್ತಾರೆ, ಜೀವಿಯರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು, ಅದು ನಮ್ಮ ಸ್ವರೂಪ. ಆದ್ರೆ ಈಗ ಎಂತಾಗಿದೆ ಅಂದ್ರೆ, ಭೌತಿಕ ಲೋಕದಲ್ಲಿ ಬಂದು ನಾವು ಇಂದ್ರಿಯ ಸುಖದಲ್ಲಿ ಅಂಟಿಕೊಂಡಿದ್ದೇವೆ, ಹಾಗಾಗಿ ನಮ್ಗೆ ನಮ್ಮ ಸ್ವರೂಪ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ನಮ್ಮ ಸ್ವರೂಪವನ್ನು ವಾಪಸ್ ಪುನರ್ಜೀವಿಸಬೇಕಂತೆ. ಅದು ಹೇಗೆ? ಕೃಷ್ಣ ಪರಂಪರೆಯಲ್ಲಿ ನಿರತರಾಗಿ ನಾವು ವಾಪಸ್ ನಮ್ಮ ನಿಜವಾದ ಸ್ವರೂಪವನ್ನು ಪುನರ್ಜೀವಿಸಬೇಕು. ಕರ್ಮ ಅಂದ್ರೆ ಕೆಲಸ, ಫಲಪ್ರದ ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಕರ್ಮ ನಾವು ಮಾಡೋ ಕೆಲಸಗಳು. ಆದಿಭೂತ, ಭೌತಿಕ ಪ್ರಕೃತಿ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಆದಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಆದಿಯಜ್ಞ, ಯಜ್ಞದ ಭೋಕ್ತ ಪರಮಾತ್ಮ. ಆದಿಯಜ್ಞ ಎಲ್ಲಿ ವಾಸಿಸುತ್ತಾನೆ? ಎಲ್ಲರ ಹೃದಯದಲ್ಲಿ. ಒಂದು ಈ ಬ್ಯಾಚಲ್ಲಿ ಯಾರು ಹೇಳಿದ್ರು ಗೊತ್ತಿಲ್ಲ, ಒಂದು ಮಹತಾಜಿ ಹೇಳಿದ್ರು, ಅವ್ರು ಯಾವುದೋ ಒಂದು ಸಂಸ್ಥೆಗೆ ಹೋಗ್ತಾರಂತೆ. ಅಲ್ಲಿ ಎಂತ ಅಂದ್ರೆ ಅವ್ರು ಹೇಳಿದ್ರು, ಇಲ್ಲಿ ಎಂತ ಹೇಳೋದು, ನಮ್ಮ ತಲೆಯ ನಡುಭಾಗದಲ್ಲಿ ಆತ್ಮ ಉಂಟು. ನೋಡಿ, ಎಲ್ಲ ತಪ್ಪು. ಅದಕ್ಕೆ ಹೇಳೋದು, ಸರಿಯಾದ ಒಂದು ಸಂಸ್ಥೆಗೆ ನೀವು ಹೋಗಿ ಕೇಳಬೇಕು. ಎಂದಾಗ್ತದೆ ಅಂದ್ರೆ, ಈ ರೀತಿ ಕೇಳಿದ್ರೆ ಅದು ತುಂಬಾ ತಪ್ಪು. ಯಾಕಂದ್ರೆ 18ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿದ್ದಾನೆ, 61ನೇ ಶ್ಲೋಕ ಬೇಕಾದ್ರೆ ನೀವು ನೋಡಿ. ಅಲ್ಲಿ ಕೃಷ್ಣ ಅಂತ ಹೇಳುದಂದ್ರೆ, ಈಶ್ವರ ಸರ್ವಭೂತಾನಂ ಹೃದಯೇಶು ಅರ್ಜುನ ತಿಷ್ಠತಿ. ಆತ್ಮ ಇರುವುದು ಹೃದಯದಲ್ಲಿ. ದಯವಿಟ್ಟು ಇಂಥದ್ದೆಲ್ಲ ನೋಡಿ. ಅದಕ್ಕೆ ಹೇಳುದು, ತುಂಬಾ ಸಂಸ್ಥೆಗಳುಂಟು. ನಾನು ಸಂಸ್ಥೆ ಹೆಸರು ಹೇಳುದಿಲ್ಲ, ತುಂಬಾ ಸಂಸ್ಥೆಗಳುಂಟು. ಈ ಸಂಸ್ಥೆಗಳೆಲ್ಲ ಬೋಗಸ್, ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದು ಕೃಷ್ಣ ಇಲ್ಲಿ ನೋಡಿ, ನಾವು
ಕೃಷ್ಣನ ಮಾತನ್ನು ನಂಬೇಕಾ ಅಲ್ಲ ಈ ಇಂಥ ಬೋಗಸ್ ಜನರ ನಮ್ಮ ಮಾತನ್ನು ನಂಬೇಕಾ? ಅಥಾರಿಟಿ ಯಾರು? ಹೈಯೆಸ್ಟ್ ಅಥಾರಿಟಿ ಕೃಷ್ಣ. ಕೃಷ್ಣ ಹೇಳಿದ ಮೇಲೆ ಅವರು ಅದನ್ನು ಚೇಂಜ್ ಮಾಡೋದು ಯಾಕೆ ಚೇಂಜ್ ಮಾಡ್ತಾರೆ? ಹಾಗಾಗಿ ಇದು ದಯವಿಟ್ಟು ದೊಡ್ಡ ತಪ್ಪು, ದೊಡ್ಡ ಅಂದರೆ ದೊಡ್ಡ ತಪ್ಪು. ಅದಕ್ಕೆ ನಾವು ಹೇಳೋದು ಈ ಯಥಾರೂಪ ಮತ್ತೆ ಮತ್ತೆ ನಾವು ಯಾಕೆ ಹೇಳೋದು ಅಂದರೆ ಅದು ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಉಳಿದ ಎಲ್ಲ ಪುಸ್ತಕದಲ್ಲಿ ಯಥಾರೂಪ ಅಲ್ಲ, ಅವರ ಅಭಿಪ್ರಾಯ ಉಂಟು. ಹಾಗೆ ಅಲ್ಲಿ ಏನು ಪ್ರಯೋಜನವಿಲ್ಲ. ಸಾವಿನ ಸಮಯದಲ್ಲಿ ಕೃಷ್ಣನು ಹೇಗೆ ನೆನಪಿಸಿಕೊಳ್ಳುವುದು ನೋಡಿ. ಹೇಗೆ ಅಂದರೆ ಈಗ ನಾವು ಜೀವನ ಉದ್ದಕ್ಕೆ ಯಾವುದೋ ಒಂದು ಅಭ್ಯಾಸ ಮಾಡಿದ್ವಿ. ಈಗ ಒಬ್ರು ಹೇಳಿದ್ದು ಇದೊಂದಿಗೆ 10 ವರ್ಷದಿಂದ ಹೇಳಿದ್ದು, ಈ ಕೃಷ್ಣ ಪ್ರಜ್ಞೆ ಎಲ್ಲ ನಾವು 60ರ ನಂತರ ಮಾಡಬೇಕು, ಅಂದರೆ ಎಲ್ಲ ರಿಟೈರ್ಡ್ ಆದಮೇಲೆ ಆಗ ಎಂಥ ಕೆಲಸ ಇಲ್ಲ ಆಗ ಮಾಡ್ಬೇಕಂತ ಭಕ್ತಿ. ಈಗ ನಾವು ಜಾಲಿ ಮಾಡ್ಬೇಕಂತ. ಹಾಗಾಗಿ ಪ್ರಭುಪಾದ ಅಂತ ಹೇಳ್ತಾರೆ ಅಂದರೆ ಈಗ ನಾವು ಯಾವುದಾದ್ರು ಈಗ 60ರ ತನಕ ನಮ್ದು ಒಂದು ಅಭ್ಯಾಸ ಉಂಟು, ಕುಡಿಯುವುದಿರಲಿ ಯಾವುದೇ ಒಂದು ಅಭ್ಯಾಸ ಇರಲಿ, ನಮ್ಗೆ ಬಿಡ್ಲಿಕ್ಕೆ ಆಗ್ತದಾ? ಇಲ್ಲ. ಹಾಗಾಗಿ ಇವರು ಹೇಳುದು ಯಾರು? ಪ್ರಹ್ಲಾದ್ ಮಹಾರಾಜ್, ಕೌಮಾನ ಆಚರಿಸೋ ಪ್ರಜ್ಞೋ, ಸಣ್ಣ ಪ್ರಾಯದಲ್ಲಿ ಕೃಷ್ಣ ಪ್ರಜ್ಞೆ ಕೊಡ್ಬೇಕಂತ. ಹೇಗಂದ್ರೆ ಈಗ ಒಬ್ಬ ನಿಮ್ದು ಯಾರಾದ್ರೂ ಮಕ್ಕಳನ್ನು ನೀವು ಇಂಜಿನಿಯರಿಂಗ್ ಹಾಕ್ಬೇಕು. ನೀವು ಒಂದು 40 ವರ್ಷ ಆಗುವಾಗ ಹಾಕ್ತೀರ ಮಕ್ಕಳನ್ನು, ಒಂದು 18 ವರ್ಷ ಆಗುವ ಹಾಕ್ತೀರಿ, 18 ಇಲ್ಲದೆ 19 ಆ ವರ್ಷದಲ್ಲಿ ನೀವು ಹಾಕ್ತೀರಿ ಇಂಜಿನಿಯರಿಂಗ್ಗೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಸಣ್ಣ ಪ್ರಾಯದಲ್ಲಿ ಕಲಿಬೇಕು. ಆದರೆ ಇದು ಟೋಟಲಿ ಆ ಜನರಿದು ತಪ್ಪು ಭಾವನೆ. ಎಂತಂದ್ರೆ ಪ್ರಾಯ ಆದ್ಮೇಲೆ ಭಕ್ತಿ ಮಾಡೋದು, ಪ್ರಾಯ ಆದ್ಮೇಲೆ. ಈಗ ನಾವು ಪುಸ್ತಕ ವಿತರಣೆ ಮಾಡುವಾಗ ಪುಸ್ತಕ ತಗೊಳ್ಳಿ ಅಂದ್ರೆ, ಅಲ್ಲ ಅದು ನನ್ನ ಮನೆಯಲ್ಲಿ ಉಂಟು, ನೀವು ಓದಿದ್ದೀರಾ? ಅಲ್ಲ ಅದು ನನ್ನ ಅಜ್ಜಿಗೆ ಓದ್ಲಿಕ್ಕೆ. ಎಂತ ಹೇಳುದು ಬಿಡಿ, ಅಜ್ಜಿಗೆ ಓದ್ಲಿಕ್ಕೆ. ಜನರು ಟೋಟಲಿ ಇಗ್ನರೆನ್ಸ್ ಅಲ್ಲಿದ್ದಾರೆ, ಟೋಟಲಿ ತಮ್ಮ ಗುಣದಲ್ಲಿದ್ದಾರೆ. ಹಾಗಾಗಿ ಇದನ್ನು ನೋಡಿ, ಪ್ರಭುಪಾದ ಅಂತ ಹೇಳುದು, ಸಾವಿನ ಸಮಯದಲ್ಲಿ ನಿಮ್ಮ ಕೃಷ್ಣನ ಹೇಗೆ ನೆನಪಿಸಿಕೊಳ್ಳೋದಂದ್ರೆ ಜೀವನ ಉದ್ದಕ್ಕೆ ಸ್ಮರಣೆ ಅಭ್ಯಾಸ ಮಾಡಿ. ನೀವು ಆ ಜೀವನ ಉದ್ದಕ್ಕೆ ಈಗ ನೋಡಿ, ಆ ವೈನವಿ ಈಗ ಅಭ್ಯಾಸ ಮಾಡಿದಲ್ಲ ಭಗವದ್ಗೀತೆಲ್ಲ ಓದುವಂಥದ್ದು, ಅವ್ರಿಗೆ ಶ್ಲೋಕ ಎಲ್ಲ ಬರ್ತದೆ. ಇದನ್ನು ಅವಳು ಅಭ್ಯಾಸ ಮಾಡಿದ್ರೆ ಅಂದ್ರೆ ಅವಳ ಜೀವನ ಪೂರ್ತಿ ಅದನ್ನು ಈಗ ಮಾಡ್ತಾ ಹೋದ್ರೆ ಅವಳಿಗೆ ಸಾಯುವಾಗ ಕೂಡ ಅದೇ ಸ್ಮರಣೆ ಬರ್ತದೆ. ಪ್ರಾಯ ಆದ ಕೂಡಲೇ ಕೂಡ ಎಂಥದ್ದು ಪ್ರಾಯ ಆಗಲಿ ಆ ಸ್ಮರಣೆ ಅದೇ ಇರ್ತದೆ. ಹಾಗಾಗಿ ನಾವು ಯಾವಾಗಲೂ ನೋಡಿ, ಇದನ್ನು ನಾವು ಸಣ್ಣ ಪ್ರಾಯದಿಂದ ಕಲಿಬೇಕು. ಹಾಗಾಗಿ ಇದು ಟೋಟಲಿ ರಾಂಗ್, ಅದು ಪ್ರಾಯ ಆದ ಮೇಲೆ ಕಲಿಯೋದು. ದೇವೋತ್ತಮ ಮನುಷ್ಯನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇದು ಆಲ್ರೆಡಿ ನಾವು ಉತ್ತರ ಕೊಟ್ಟಿದ್ದೇವೆ, ಅದು ಕೃಷ್ಣ ಹೇಳಿದ ಉತ್ತರ. ನೋಡಿ, ಇಲ್ಲಿ ಎಲ್ಲ ದೇಹ ಚೇಂಜ್ ಆಗ್ತದೆ, ಆದರೆ ಆತ್ಮವು ಸೇಮ್. ಮತ್ತೆ ಇಲ್ಲಿ ತಲೆಯಲ್ಲಿ ಕೊಡಲಿಲ್ಲ, ಇಲ್ಲೇ ಉಂಟು ಆತ್ಮ ಎಲ್ಲಿರುವುದಂತ. ದಯವಿಟ್ಟು ಈ ಸಂಸ್ಥೆಗಳನ್ನು ನೋಡಿ, ಅದಕ್ಕೆ ಹೇಳೋದು. ಎಷ್ಟು ಪ್ರಭುಪಾದ ಹೇಳ್ತಾರೆ ಈ ಪಾಶ್ಚಾತ್ಯ ದೇಶದವರು, ಯಾಕಂದ್ರೆ ಪ್ರಭುಪಾದ ಅಮೆರಿಕಕ್ಕೆ ಹೋದದ್ದು, ಅಲ್ಲಿ ತುಂಬ ಕಷ್ಟ ಅಂದರೆ ಭಗವಂತನ ಬಗ್ಗೆ ನಿಮಗೆ ಪ್ರಚಾರ ಮಾಡಲಿಕ್ಕೆ. ಯಾಕೆಂದರೆ ಅವರಿಗೆ ಟೋಟಲ್ ಅವರು ಎಲ್ಲರೂ ಎಥಿಸ್ಟ್, ಅಂದರೆ ಭಗವಂತನ ಬಗ್ಗೆ ಸ್ವಲ್ಪ ಕೂಡ ಅವರಿಗೆ ಜ್ಞಾನ ಇಲ್ಲ. ಪ್ರಭುಪಾದ ಹೇಳ್ತಾರೆ, ದೀಸ್ ಫಾರಿನರ್ಸ್, ದೀಸ್ ಅಮೆರಿಕನ್ಸ್, ದೀಸ್ ಫಾರಿನರ್ಸ್, ದೇ ಆರ್ ಮ್ಯಾಡ್. ಯಾಕೆ ಮ್ಯಾಡ್ ಅಂದರೆ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಗಾಡ್. ಮತ್ತೆ ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ, ಬಟ್ ದೀಸ್ ಇಂಡಿಯನ್ಸ್ ದೇ ಆರ್ ಡಬಲಿ ಮ್ಯಾಡ್ ಬಿಕಾಸ್ ದೇ ಆರ್ ಥಿಂಕಿಂಗ್ ಎನಿಬಡಿ ಆಸ್ ಗಾಡ್. These foreigners are mad because they don't know about God. But these Indians are doubly mad because they are thinking anybody as God. ಹಾಗಾಗಿ ಇದು ದೊಡ್ಡ ತಪ್ಪು. ಎಲ್ಲ ಕೆಲವು ಎಂತಾಗ್ತದೆ ಅಂದ್ರೆ ಮನುಷ್ಯನು ಕೂಡ ದೇವರಂತ ಭಾವಿಸ್ತಾರೆ. ಇಂಥದ್ದೆಲ್ಲ ಪರಿಸ್ಥಿತಿ ಉಂಟು. ದೇವತೆಗಳನ್ನು ಕೂಡ ದೇವರಂತ ಭಾವಿಸುದು. ದೇವತೆಗಳೆಲ್ಲ ಕೃಷ್ಣನ ಆಜ್ಞೆಯಲ್ಲಿ ಕೆಲಸ ಮಾಡುದು. ದಯವಿಟ್ಟು ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ದೇವೋತ್ತಮ ಪುರುಷ ಯಾರು, ದೇವತೆಗಳು ಯಾರು, ಮನುಷ್ಯರು ಯಾರು, ಇದು ಅರ್ಥ ಮಾಡಬೇಕು. ಹೆಚ್ಚಿನ ಈಗ ನೋಡಿ, ಅಲ್ಲಿ ಗಲ್ಲಿಯಲ್ಲಿ ಅವರು ದೇವರ ಅವತಾರ ಈ ರೀತಿ ಎಲ್ಲ ಹೇಳ್ತಾರೆ. ಜನರಿಗೆ ಶಾಸ್ತ್ರ ಎಂತಂದು ಗೊತ್ತಿಲ್ಲ, ಹಾಗಾಗಿ ಎಲ್ಲರನ್ನು ದೇವರ ಅವತಾರ ಅಂತ ಹೇಳುದು. ಹಾಗೆ ಪ್ರಭುಪಾದ ಇದನ್ನು ಖಂಡನೆ ಮಾಡ್ತಾರೆ. ಎಸ್, ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದ ಹೆಸರು. ಸೂರ್ಯಚಂದ್ರನಂತ ದೇವತೆಗಳನ್ನು ಒಳಗೊಳ್ಳುವ ವಿರಾಟ್ ರೂಪಕ್ಕೆ ಆದಿದೇವ ಎಂದ ಹೆಸರು. ಎಲ್ಲ ಶರೀರದ
ಭಗವಂತನಲ್ಲಿ ಪರಮಾತ್ಮನಿಂದ ಪ್ರತಿನಿಧಿಯಾದ ನನಗೆ ಪರಮಪ್ರಭುಗೆ ಆದಿಯಜ್ಞ ಯಜ್ಞಪ್ರಭು ಎಂದು ಹೆಸರು. ಅದೇ ಆದಿ ಭೂತ ಅಂದ್ರೆ ಪ್ರಕೃತಿ, ಆದಿ ದೈವ ಅಂದ್ರೆ ಎಲ್ಲ ದೇವತೆಗಳ ಅಂದ್ರೆ ಸೂರ್ಯ ಚಂದ್ರ ಬರ್ತಾರೆ ಅದರಲ್ಲಿ, ಮತ್ತೆ ಆದಿಯಜ್ಞ ಅಂದ್ರೆ ಪರಮಾತ್ಮ. ಎಸ್ ನೋಡಿ, ಇದು ತುಂಬಾ ಬ್ಯೂಟಿಫುಲ್ ಶ್ಲೋಕ ಮತ್ತೆ ಇಂಪಾರ್ಟೆಂಟ್ ಶ್ಲೋಕ. ಪ್ರಭುಪಾದ ಇದಕ್ಕೆ ಭಾವಾರ್ಥದಲ್ಲಿ ತುಂಬಾ ಟಿಪ್ಪಣಿ ಕೊಡ್ತಾರೆ. ಅಂತಗಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸದ್ಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ನಾವು ಈ ಭಕ್ತಿ ಪ್ರೊಸೆಸ್ ಮಾಡ್ತಾ ಇದ್ದೇವೆ, ಇದರ ನಮ್ಮ ಗೋಲ್ ಎಂತಂದ್ರೆ ಸಾಯುವಾಗ ಕೃಷ್ಣನ ಸ್ಮರಣೆ. ನಾನು ದೊಡ್ಡ ನಿಮಗೆ ಲೆಕ್ಚರ್ ಕೊಡ್ಬೋದು, ವೈಷ್ಣವ್ ಡ್ರೆಸ್ ಹಾಕಿರ್ಬೋದು, ಆದ್ರೆ ಲಿಟ್ಮಸ್ ಟೆಸ್ಟ್ ಎಂತಂದ್ರೆ ಸಾಯುವಾಗ ನನಗೆ ಕೃಷ್ಣನ ಸ್ಮರಣೆ ಬರ್ತದ ಅಂತ. ಪ್ರಭುಪಾದ ಹೇಳ್ತಾರೆ ಇದು ತುಂಬಾ ಕಷ್ಟ. ನಾವು ಎಂಥದೇ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಈ ಜೀವನ ಉದ್ದಕ್ಕೆ ನಾವು ಭಕ್ತರಾಗಿ ಪ್ರಾಕ್ಟೀಸ್ ಮಾಡ್ಬೋದಂತೆ, ಆದ್ರೆ ಮೇನ್ ಟೆಸ್ಟ್ ಅಂತಂದ್ರೆ ಸಾಯುವಾಗ ನಮ್ದು ಯಾವ ಸ್ಮರಣೆ. ಇಲ್ಲಿ ಪ್ರಭುಪಾದ ಆ ಭೀಷ್ಮ ಪಿತಾಮಹ ಅದು ಇದು ಇನ್ಸ್ಟೆನ್ಸ್ ಹೇಳ್ತಾ ಇದ್ದಾರೆ. ಎಷ್ಟು ಪುಣ್ಯ ಮಾಡಿರ್ಬೇಕು ಭೀಷ್ಮ ಪಿತಾಮಹ, ಯಾಕಂದ್ರೆ ಅವ್ರಿಗೆ ಇಚ್ಛಾ ಮರಣ ಇತ್ತು, ಕೃಷ್ಣನ ನೋಡ್ತಾ ಸಾಯಿದ್ರು, ಅಂದ್ರೆ ಅವ್ರ ದೇಹ ತ್ಯಾಗ ಮಾಡಿದ್ರು. ಹಾಗಾಗಿ ನಮ್ದು ಕೂಡ ಇಚ್ಛೆ ಹೀಗೆ ಇರ್ಬೇಕಂತೆ. ಹೇಗೆ ಭೀಷ್ಮ ಪಿತಾಮಹ ಆ ಕೃಷ್ಣನ ನೋಡ್ತಾ ಅವರ ಪ್ರಾಣವನ್ನು ಬಿಟ್ಟರು, ಅದು ಕೂಡ ಹೇಗಂದ್ರೆ ತುಂಬಾ ಖುಷಿಯಲ್ಲಿ. ಈಗ ನೋಡಿ, ಹೆಚ್ಚಿನವರು ಈ ದೇಹ ತ್ಯಾಗ ಮಾಡುವಾಗ ಪ್ರಭುಪಾದ ಹೇಳ್ತಾರೆ ಹೀಗಿರ್ತಾರೆ, ಬಾಯೆಲ್ಲ ಮಾಡಿ, ಅಂದ್ರೆ ಪೂರ್ತಿ ಶಾಕ್. ಹೆಚ್ಚಿನವರು ಶಾಕ್ ಅಂದ್ರೆ ನಾನು ಕೂಡಿಟ್ಟ ಹಣ ಎಂತ ಆಗ್ತದೆ, ಒಂದಾದ ಶಾಕ್. ಮತ್ತೆ ಎಂತ ಅಂದ್ರೆ ನನಗೆ ಇಂದ್ರಿಯ ಸುಖ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಪ್ರಭುಪಾದ ಹೇಳ್ತಾರೆ. ಮತ್ತೆ ಯಾವುದೇ ಒಂದು ಗ್ಲೋ ಇಲ್ಲ ಮುಖದಲ್ಲಿ, ಆ ನಗು ಇಲ್ಲ, ಪೂರ್ತಿ ಟೆನ್ಷನ್. ಪ್ರಭುಪಾದ ಹೀಗೆ ಸಾಯೋದು ಕೂಡ ಒಂದೇ, ಪ್ರಾಣಿಯಾಗಿ ಸಾಯೋದು ಕೂಡ ಒಂದೇ. ಹಾಗಾಗಿ ಈ ರೀತಿ ಇರಬಾರ್ದು. ಭೀಷ್ಮ ಪಿತಾಮಹ ತರ ಅಂದ್ರೆ ಸಾಯುವಾಗ ಆ ತೋಡಲ್ ಮುಖದಲ್ಲಿ ಖುಷಿ ಇರ್ಬೇಕಂತೆ. ಆ ನಗಡ್ತಾ ನಾವು ದೇಹವನ್ನು ತ್ಯಾಗ ಮಾಡಬೇಕು. ಹಾಗಾಗಿ ಭೀಷ್ಮ ಪಿತ ಹೀಗೆ ಮಾಡಿದ್ರು, ಮತ್ತೆ ಅವರ ಆತ್ಮ ಇಮಿಡಿಯೇಟ್ ಗೋಲೋಕಕ್ಕೆ ಹೋಯಿತು. ಪ್ರಭುಪಾದ ಹೇಳ್ತಾರೆ ಇದು ನಮ್ಮ ಗುರಿ ಆಗ್ಬೇಕು. ನಾವು ಭೀಷ್ಮ ಪಿತಾಮಹ ನೋಡಿ ನಾವು ಕಲಿಬೇಕು. ಭೀಷ್ಮ ಶುದ್ಧ ಭಕ್ತರು ಆ ಕೃಷ್ಣನ ನೋಡ್ತಾ ಅವರು ದೇಹವನ್ನು ತ್ಯಾಗ ಮಾಡಿದ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಹಾನ್ಯಾನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಮಾಶಯ ಮತ್ಪರಂ. 100,000 ಜೀವಿಗಳು ಪ್ರತಿ ಕ್ಷಣ ಸಾಯುತ್ತಿದ್ದಾರೆ, ಆದರೆ ಮೂರ್ಖನ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗದ ಅತ್ಯಾಶಕರವಾದ ಸಂಗತಿ ಅಂದ್ರೆ ಇದೆ ನೋಡಿ. ಪ್ರಭುಪಾದ ಹೇಳ್ತಾರೆ ಈ ಸತ್ಯಯುಗದಲ್ಲಿ ಒಂದು ಹಿರಣ್ಯಕಶಿಪು ಇದ್ದಂತೆ. ಈಗ ಎಲ್ಲ ಮನೆಯಲ್ಲಿ ಹಿರಣ್ಯಕಶಿಪು. ಯಾಕೆ ಹಿರಣ್ಯಕಶಿಪು ಅಂದ್ರೆ ಎಲ್ಲರಿಗೂ ಅಮರ ಆಗ್ಬೇಕು ನೋಡಿ. ಈ ಜಾಸ್ತಿ ಶ್ರೀಮಂತರು, ಹಣ ಇದ್ದವರು, ಯಾರೇ ಆಗ್ಲಿ, ಫಿಲ್ಮ್ ಸ್ಟಾರ್ ಆಗ್ಲಿ, ಸ್ಪೋರ್ಟ್ಸ್ ಸ್ಟಾರ್ ಆಗ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರೆಲ್ಲ ಅವ್ರ ಟ್ರೀಟ್ಮೆಂಟ್ಗೆ ಹೋಗುದು ಎಲ್ಲಿಗೆ? ಅಮೆರಿಕಕ್ಕೆ, ಇಂಗ್ಲೆಂಡ್ಗೆ, ಈ ರೀತಿ ಹೋಗ್ತಾರೆ. ಅವ್ರು ಎಂತ ಎಣಿಸೋದಂದ್ರೆ ಇದು ಭಾರತದ ಟ್ರೀಟ್ಮೆಂಟ್ ಲೋವೆಸ್ಟ್, ಅಲ್ಲಿ ಹೈಯೆಸ್ಟ್ ಟ್ರೀಟ್ಮೆಂಟ್ ಉಂಟು. ಇಲ್ಲಪ್ಪ, ಇಂಗ್ಲೆಂಡಲ್ಲಿ ಕೂಡ ಅಮೆರಿಕದಲ್ಲೂ ಹೈಯೆಸ್ಟ್ ಟ್ರೀಟ್ಮೆಂಟ್ ಇಲ್ಲ. ಹೈಯೆಸ್ಟ್ ಟ್ರೀಟ್ಮೆಂಟ್ ಇರೋದು ಗೋಲೋಕದಲ್ಲಿ, ಇದು ನಾವು ತಿಳಿಬೇಕು. ಅಲ್ಲಿ ಕೂಡ ಮೊನ್ನೆ ಕೊರೋನಾ ಬರುವಾಗ ಎಲ್ಲರೂ ತೀರಿಯೋದು. ಹಾಗಾಗಿ ಎಲ್ಲರಿಗೂ ಅಮರ ಆಗಬೇಕು ಅಂದ್ರೆ ಐ ವಾಂಟ್ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ನಾನು ಜಾಸ್ತಿ. ಈಗ ನೋಡಿ, ಈ 55-60 ಆದ ಮೇಲೆ ಜಿಮ್ಮಿಗೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ 50 ಮೇಲೆ ಟೋಟಲ್ ಕೃಷ್ಣನಲ್ಲಿ ನಾವು ಅಂದ್ರೆ ರಿಟೈರ್ಡ್ ಆದ್ಮೇಲೆ ಅಂತೂ 60 ಆದ್ಮೇಲೆ ಅಂತೂ ಟೋಟಲ್ ನಾವು ಕೃಷ್ಣನಲ್ಲಿ ಇರ್ಬೇಕು. ಅಂದ್ರೆ ಕೃಷ್ಣನ ಸ್ಮರಣೆ ಮಾಡಬೇಕು, ಕೃಷ್ಣ ಪ್ರಜ್ಞೆಯ ಆಕ್ಟಿವಿಟೀಸ್ ಅಲ್ಲಿ ಇರಬೇಕು. ಆದ್ರೆ ಜಿಮ್ಮಿಗೆ ಹೋಗುದು 60 ಆದ್ಮೇಲೆ ಅಂದ್ರೆ ನಾನು ದೇಹನೊಂದು ಒಳ್ಳೆ ಮಾಡಬೇಕು. ಎಷ್ಟೇ ಒಳ್ಳೆ ಮಾಡಿದ್ರು ಕೂಡ ನಿಮ್ಮ ಕರ್ಮಾನುಸಾರ ನೀವು ಎಷ್ಟು ಬದುಕಿದ್ರೆ ಅಷ್ಟೇ ಬದುಕೋದು. ಇಮಿಡಿಯೇಟ್ ಒಂದು ಆಟ ಬರ್ಬೋದು, ಎಂತ ಕೂಡ ಬರ್ಬೋದು.
ಹಾಗಾಗಿ ಜನರಿಗೆ ಅಮರ ಆಗಬೇಕು. ಹಿರಣ್ಯಕಶಿಪಿಗೆ ಅದು ಇಚ್ಛೆ ಇತ್ತು. ಹಾಗೆ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಬ್ರಹ್ಮ ಬಂದ. ಬ್ರಹ್ಮ ಬಂದು ಅವ ಹೇಳ್ತಾನೆ ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳ್ತಾನೆ ನಾನೇ ಅಮರ ಅಲ್ಲ, ನಿನಗೆ ಅಂತ ಅಮರ ಕೊಡೋದು. ಹಾಗಾಗಿ ಕಲಿಯುಗ ಜನರಿಗೆ ಕೂಡ ಅಮರ ಆಗ್ಬೇಕು. ನೋಡಿ, ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣ ಸಾಯುತ್ತಿರ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಆಗ್ಬೇಕಂತ ತಿಳಿದು ಸಿಗ್ದಾಗ ಈ ಜಗತ್ತಿನ ಅತ್ಯಾಶ್ಚರ್ಯಕರವಾದ ಸಂಗತಿ ಇದು. ಈಗ ಏನಂದ್ರೆ ಪ್ರಭುಪಾದ ಹೇಳ್ತಾರೆ, ಎವ್ರಿ ಯೂನಿವರ್ಸ್ ಈಸ್ ಫಿಲ್ಡ್ ವಿತ್ ಲಿವಿಂಗ್ ಎಂಟಿಟಿ ಅಂಡ್ ಇಟ್ ಈಸ್ ಕಂಜೆಸ್ಟೆಡ್. ಪ್ರಭುಪಾದ ಹೇಳ್ತಾರೆ ಅಂದ್ರೆ ತುಂಬಾ ಬ್ರಹ್ಮಾಂಡ ಉಂಟು. ನಾವು ಈ ಭೂಲೋಕ ಮಾತ್ರ ನೋಡುದು. ಆದ್ರೆ ಮಹಾವಿಷ್ಣು ಅವರ ಯೋಗದಲ್ಲಿ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ತುಂಬಾ ಬ್ರಹ್ಮಾಂಡ ಉಂಟು. ಮತ್ತೆ ಪ್ರಭುಪಾದ ಹೇಳ್ತಾರೆ ಎಲ್ಲ ಬ್ರಹ್ಮಾಂಡದಲ್ಲಿ ಎಲ್ಲ ಜೀವಿಗಳು ಅಂದ್ರೆ ಖಾಲಿ ಮನುಷ್ಯ ಅಲ್ಲ, ಎಲ್ಲ ಜೀವಿಗಳು ತುಂಬಾ ಇದ್ದಾರೆ ಅಂತೆ. ಮತ್ತೆ ಇಕ್ಕಟ್ಟಿಕ್ಕಟ್ಟಲ್ಲಿದ್ದಾರೆ ಅಂತೆ. ಮತ್ತೆ ತುಂಬಾ ಜೀವಿಗಳು ಸಾಯ್ತಾರೆ ಹುಡ್ತಾರೆ, ಸಾಯ್ತಾರೆ ಹುಡ್ತಾರೆ ಕರ್ಮಾನುಸಾರ. ಆದ್ರೆ ಇದನ್ನ ನಾವು ಅರ್ಥ ಮಾಡೋದಿಲ್ಲ. ನಾವು ಈ ಸೋ ಕಾಲ್ಡ್ ಸೈನ್ಸ್ ಅದರ ಹಿಂದೆ ಹೋಗಿದ್ದೇವೆ. ಪ್ರಭುಪಾದ ಹೇಳ್ತಾರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಸೋ ಕಾಲ್ಡ್ ಸೈನ್ಸ್? ಈ ಸೋ ಕಾಲ್ಡ್ ಸೈನ್ಸ್ ಈ ಇತಿಹಾಸ ಎಷ್ಟು? 500 ವರ್ಷ, 500 years, 500 ವರ್ಷ ಇತಿಹಾಸ. ಆದ್ರೆ ನಮ್ಮ ಈ ವೇದಿಕ ವಿಜ್ಞಾನ, ವೇದಿಕ್ ಸೈನ್ಸ್, ಇದರ ಇತಿಹಾಸ ಎಷ್ಟೋ ಕೋಟಿ ವರ್ಷ. ಇದು ಸನಾತನ. ಹಾಗಾಗಿ ಯಾಕೆ ನಾವು ಈ ಸನಾತನದ ಹಿಂದೆ ಹೋಗಬಾರ್ದು? ಯಾಕೆ ನಾವು ಈ ಸೋಕಾಲ್ಡ್ ಈ ಬ್ರಿಟಿಷರ್ ತಂದ ಈ ವಿಜ್ಞಾನದ ಹಿಂದೆ ಹೋಗ್ತಾ ಇದ್ದೇವೆ? ಬುದ್ಧಿವಂತರು ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ, ಕೃಷ್ಣ ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನು ನಾವು ಸರಿಯಾದ ಕಡೆಗೆ ನಾವು ಉಪಯೋಗಿಸ್ಬೇಕು. ಈಗ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಒಬ್ಬನಿಗೆ ಎಲ್ಲ ವ್ಯವಸ್ಥೆ ಸಿಕ್ತು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ, ಮತ್ತು ಕೂಡ ಅವು ಯೂಸ್ ಮಾಡೋದಿಲ್ಲ. ಅವನಷ್ಟು ದುರದೃಷ್ಟಕರ ಯಾರಿಲ್ಲ ಅಂತೆ. ಎಲ್ಲ ವ್ಯವಸ್ಥೆ ಸಿಕ್ಕಿ ಅಂದ್ರೆ ಸರಿಯಾದ ಒಂದು ಸಂಪ್ರದಾಯದಿಂದ ಕೇಳ್ತಾ ಇದ್ದಾನೆ, ಎಲ್ಲವನಿಗೆ ವ್ಯವಸ್ಥೆ ಸಿಕ್ಕಿದ್ರು, ಮತ್ತೆ ಕೂಡ ಅವ ಉಪಯೋಗಿಸಿದ್ರೆ ಅವನಷ್ಟ ದುರದೃಷ್ಟ ಯಾರಿಲ್ಲ. ಮತ್ತೆ ಅವನಿಗೆ ಅಂತ ಚಾನ್ಸ್ ಸಿಗುವುದಿಲ್ಲ. ಹಾಗಾಗಿ ನಾವು ಈ ಅಂದ್ರೆ ವೇದಿಕ್ ಸೈನ್ಸ್, ಸನಾತನ ಧರ್ಮದ ಪ್ರಕಾರ ನಾವು ಕಡೆಗೆ ಹೋಗ್ಬೇಕು. ಈ ಸೋಕಾಲ್ಡ್ ಸೈನ್ಸ್ ಕಡೆ ಅಲ್ಲ, ವಿಜ್ಞಾನದ ಕಡೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವ ನಿಶ್ಚಯವಾಗಿಯೂ ಪಡೆಯುವನು. ಅಂದ್ರೆ ನಿಮ್ಗೆ ಉದಾಹರಣೆ ಭರತ್ ಮಹಾರಾಜ್ ಸಾಯುವಾಗ ಜಿಂಕೆ ಸ್ಮರಣೆ ಬಂತು, ನೆಕ್ಸ್ಟ್ ಲೈಫ್ ಅವರು ಜಿಂಕೆ ಆದ್ರು. ಅದೇ ರೀತಿ ನಮ್ದು ಅಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ನಮ್ಗೆ ಕೃಷ್ಣನ ಬಿಟ್ಟು ಬೇರೆ ಎಲ್ಲ ಸ್ಮರಣೆ ಬರ್ತದೆ. ಎಂತಂದ್ರೆ ಈಗ ಸ್ಟಾರ್ಟಿಂಗ್ ಪ್ರಭುಪಾದ ಹೇಳ್ತಾರೆ, ಫಸ್ಟಿಗೆ ಅವ ಕಲಿತಾ ಇರುವಾಗ ನನಗೆ ಒಳ್ಳೆ ಕೆಲಸ ಸಿಗ್ಬೇಕಂತ. ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ನನಗೆ ಒಂದು ಒಳ್ಳೆ ಹುಡುಗಿಯನ್ನು ಮದುವೆ ಆಗ್ಬೇಕಂತ. ಮದುವೆ ಆದಮೇಲೆ ನನಗೆ ಒಳ್ಳೆ ಮನೆ ಕಟ್ಟಬೇಕು. ಮನೆ ಕಟ್ಟಿದ ಮೇಲೆ ನನಗೆ ಮಗು ಮಾಡಬೇಕು. ಮಗು ಮಾಡಿದ ಮೇಲೆ ಮಗುದ ಚಿಂತೆ, ಮಗು ಎಂತ ಹೇಗೆ ಕಲಿತಾ ಇದ್ದಾನೆ. ಮಗು ಕಲಿತ ಮೇಲೆ ಅವ ದೊಡ್ಡದಾಗ್ತಾನೆ, ಅವನ ಮದುವೆ ಚಿಂತೆ. ಅವನ ಮದುವೆ ಚಿಂತೆ ಆದ್ಮೇಲೆ ಮತ್ತೆಂತಾಗ್ತದೆ, ಅವನಿಗೆ ಮಗು ಆಗ್ತದೆ. ಮತ್ತೆ ಈಗ ಮಗುವನ್ನು ನೋಡ್ಬೇಕು, ಅವನ ಮಗು, ನಮ್ಮ ಮೊಮ್ಮಗ. ಹಾಗಾಗಿ ಇದೇ ಚಿಂತೆಯಲ್ಲಿ ನಾವು ಹೋಗ್ತೇವೆ ಅಂತೆ. ಕೃಷ್ಣ ಇಲ್ಲವೇ ಇಲ್ಲ. ನಾವು ಸಣ್ಣದಿಂದ ಅಂದ್ರೆ ನಮ್ಮ ಚಿಂತೆ ಇದೆ, ಫಸ್ಟಿಗೆ ಆಟ ಆಡೋದು, ಮತ್ತೆ ನಾವು ಕಾಲೇಜಲ್ಲಿ ನಮಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕಂತ. ಈಗ ಈ ರೀತಿ ನಮ್ಮ ಚಿಂತೆ ಇರ್ತದೆ. ಆದ್ರೆ ಕೃಷ್ಣ ಅಲ್ಲಿ ಎಲ್ಲೂ ಇಲ್ಲ. ಮತ್ತೆ ನಾವು ಹೇಳುದು ನಾವು ಇದನ್ನು ಮಾಡಬಾರ್ದು, ಇದು ನಮ್ಮ ಎಂತಂದ್ರೆ ಹೆಚ್ಚಿನವ್ರು ಹೇಳುದು, ಅದು ಕೂಡ ನಮ್ಮ ಜವಾಬ್ದಾರಿ ಅಲ್ಲ. ಜವಾಬ್ದಾರಿ ನೋಡಿ ಹೇಗೆ ಅಂದ್ರೆ ಪ್ರಾಣಿಗಳು ಕೂಡ ಜವಾಬ್ದಾರಿ ಮಾಡ್ತಾ ಉಂಟು. ಈ ನಿಮ್ಗೆ ಹೇಳ್ಬೋದಾ, ನಾನು ನನ್ನ ಮಗುವನ್ನು ಒಳ್ಳೆದು ನೋಡಿದೆ. ಈ ಬೆಕ್ಕು ಕೂಡ ಹೇಳ್ತದೆ. ಬೆಕ್ಕು ಯಾವಾಗ ನೋಡಿ ಅದ ಮಗುವನ್ನು ಹೀಗೆ ಅಂದ್ರೆ ಅದರ ಒಳಗೆ ಹೀಗೆ ಇಡ್ತದೆ, ತುಂಬಾ ಜಾಗ್ರತೆಯಲ್ಲಿ ಇಡ್ತದೆ. ಮತ್ತೆ ಪಕ್ಷಿ ಅಂತ ಅಂದ್ರೆ ಅದು ಆ ಮರದಲ್ಲಿ ಒಂದು ನೆಟ್ ಮಾಡ್ತದೆ. ನೆಟ್ ಮಾಡಿ ತುಂಬಾ ಅಂದ್ರೆ ಅದು ಸೇಫ್ಟಿಯಲ್ಲಿ ಮಾಡ್ತದೆ. ಮತ್ತೆ ಯಾವಾಗ್ಲೂ ಕಾಯ್ತಾ ಇರ್ತದೆ. ಮತ್ತೆ ಈ ಹುಲಿ ಕೂಡ ಹಾಗೆ ತನ್ನ ಮಗುವನ್ನು ಅದರ ಇದು ನಾಲಿಗೆಯಿಂದ ನಗ್ತಾ ಇರ್ತದೆ. ಈ ರೀತಿ ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ಪ್ರಾಣಿ ಇದೆಲ್ಲ ಮಾಡ್ತಾ ಉಂಟು, ನಾವು ಕೂಡ ಅದನ್ನೇ ಮಾಡಿದೆ ಇದೆಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಮಾಡು, ಆದ್ರೆ ಸೆಂಟ್ರಲ್ ಕೃಷ್ಣ ಇಡು.
ಉಳಿದ ಯಾವುದು ಪ್ರಾಣಿ ಪಕ್ಷಿಗಳಿಗೆ ಕೃಷ್ಣನ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಮನುಷ್ಯ ಜನ್ಮನಿಗೆ ಆಗ್ತದೆ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಅಲ್ಲಿ ನಾವು ಮಾಡ್ಬೋದು. ಉಳಿದ ಪ್ರಾಣಿ ಜನ್ಮದಲ್ಲಿ, ಪಕ್ಷಿ ಜನ್ಮದಲ್ಲಿ, ಎಂತ ಹೇಳುದು, ಇರುವೆ ಜನ್ಮದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಇಲ್ಲಿ ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಪ್ರಾಣಿಗಳಿಗೆ ಯಾವ್ದು ವ್ಯತ್ಯಾಸ ಪ್ರಭು ಹೇಳ್ತಾರೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಉಳಿದದೆಲ್ಲ ಮಾಡ್ಬೇಕು. ಸೆಂಟ್ರಲ್ಲಿ ಕೃಷ್ಣ ಬರ್ಬೇಕು. ಕುಂತಿ ಮಗನ ಅರ್ಜುನನೇ ವ್ಯಕ್ತಿ ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸೋನು ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯೋನು. ಈಗ ಎಂತ ಆಯ್ತು ಅಂದ್ರೆ ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ. ಯಾಕೆಂದ್ರೆ ಇಲ್ಲಿ ಮಂಗಳೂರಲ್ಲಿ ತುಂಬಾ ಮಾರ್ವಾಡೀಸ್ ಇದ್ದಾರೆ. ಮಾರ್ವಾಡೀಸ್ ಅಂದ್ರೆ ರಾಜಸ್ಥಾನಿ. ಅವ್ರದ್ದು ಬಿಸ್ನೆಸ್ ಅಂದ್ರೆ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಬೇಡ, ಆದ್ರೆ ಅವರು ಸ್ವಲ್ಪ ಮಾರ್ಜಿನಲ್ಲಿ ಬಿಸ್ನೆಸ್ ಮಾಡೋದು. ಒಳ್ಳೆ ಬಿಸ್ನೆಸ್ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಅಂದ್ರೆ ಒಂದು ಆ ಟ್ರಿಕ್ ಗೊತ್ತುಂಟು. ಹಾಗೆ ಎಂತ ಆಯ್ತು ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇಲ್ಲಿ, ಅವನು ತುಂಬಾ ಪ್ರಾಯ ಆಗಿದೆ. ಅವನಿಗೆ ಪ್ರಾಯ ಆಗಿ ಹಾಸ್ಪಿಟಲಲ್ಲಿ, ಅವ ಮಾರ್ವಾಡಿ. ಮತ್ತೆ ಅವನ ಇಬ್ಬರು ಮಕ್ಕಳು, ಅವನಿಗೆ ಒಂದು 4-5 ಅಂಗಡಿ ಉಂಟು. 4-5 ಮಕ್ಕಳು ಒಂದೊಂದು ಅಂಗಡಿಯಲ್ಲಿ ಇದ್ದಾರೆ. ಪ್ರಾಯ ಆಗಿದೆ, ಸಾಯುವ ಸ್ಟೇಜ್ ಅಲ್ಲಿ ಇದ್ದಾನೆ. ಇಬ್ಬರು ಮಕ್ಕಳು ಹೋದ್ರು ಹಾಸ್ಪಿಟಲ್ಗೆ. ಅವ ಎಂತ ಅಂದ್ರೆ ಅವರನ್ನು ನೋಡಿದ, ಮಾತಾಡಿದ, ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ಅವ ಹೇಳುದು. ಅದಕ್ಕೆ ಅವ ಹೇಳಿದ, ತಂದೆ ಅಂದ್ರೆ ಅಪ್ಪ, ನೀನು ಸಾಯುವ ಸ್ಟೇಜಲ್ಲಿ ಇದ್ದು ನಾವು ಇಲ್ಲಿ ನೋಡ್ಲಿಕ್ಕೆ ಬಂದ. ನೀವು ಇಲ್ಲಿ ಬಂದ್ರೆ ಅಲ್ಲಿ ಅಂಗಡಿಯಲ್ಲಿ ಯಾರಿದ್ದಾರೆ, ನೀವು ಹೋಗಿ ಮಾರೆ ಅಂಗಡಿಗೆ ಹೋಗಿ, ನಾನು ಇಲ್ಲಿ ಇರ್ತೇನೆ, ನೀವು ಅಂಗಡಿಗೆ ಹೋಗಿ. ಅಂಗಡಿಯಲ್ಲಿ ಮತ್ತೆ ಯಾರು ನೋಡ್ತಾರೆ ನೋಡಿ, ಅವನ ಸ್ಮರಣೆ ನೋಡಿ, ಟೋಟಲ್ ಅಂಗಡಿದೆ ಸ್ಮರಣೆ. ಹಾಗಾಗಿ ಇಂಥದ್ದಾಗುದು. ನಾವು ಯಾವಾಗಲೂ ಸಾಯುವಾಗ ಪ್ರಭು ಹೇಳಿದರೆ, ಆ ರೀತಿ ಅವನಿಗೆ ಅಂಗಡಿಯಲ್ಲಿ ಸ್ಮರಣೆ ಇದ್ರೆ ಅದೇ ಅಂಗಡಿಯಲ್ಲಿ ಇಳಿ ಆಗ್ತಾನಂತೆ, ಇಲ್ಲದ್ರೆ ಕಾಕ್ರೋಚ್ ಎಂಥದ್ದಾಗ್ತಾನಂತೆ. ಇದು ಶಾಸ್ತ್ರದಲ್ಲಿ ಉಂಟು. ನಮ್ಗೆ ಯಾವ್ದು ಸ್ಮರಣೆ ಉಂಟು ಅಲ್ಲೇ ಜಾಗದಲ್ಲಿ ಎಂಥದ್ದೊಂದು ಆಗ್ತದೆ. ಹಾಗಾಗಿ ನಾವು ಅಂಥ ಸ್ಮರಣೆ ಇರಬಾರ್ದು. ನಾವು ಕೃಷ್ಣನ ಸ್ಮರಣೆ, ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಕೌಮಾರಂ ಆಚರತು ಪ್ರಜ್ಞೋ. ಎಸ್ ನೋಡಿ, ಇದು ಭರತ್ ಮಹಾರಾಜ್ ಆ ಜಿಂಕೆಯಲ್ಲಿ ಟೋಟಲ್ ಇದಾಗಿ ಲಾಸ್ಟಿಗೆ ಅವರ ಸ್ಮರಣೆ ಅದೇ ಆಯ್ತು. ಎಸ್, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿ ಮಾಂ ಏವೈಷ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರ್ಬೇಕು. ನೋಡಿ, ಇದೆಲ್ಲ ಮಾಯಾವಾದಿಗಳಿಗೆ, ನಿರಾಕಾರವಾದಿಗಳಿಗೆ ಇದು ಬಾಂಬ್ ಈ ಶ್ಲೋಕ. ಯಾಕೆಂದ್ರೆ ಕೃಷ್ಣ ಹೇಳುದು ಎಂತ ಅಂದ್ರೆ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ. ಅವ್ರು ಹೇಳುದು ಕೃಷ್ಣನಿಗೆ ರೂಪ ಇಲ್ಲ, ಶಕ್ತಿ ಶೂನ್ಯ. ಈ ಕೃಷ್ಣ ಹೇಳಿದ ಮಾತಲ್ಲಿ ಅವರನ್ನು ಡಿಫೀಟ್ ಮಾಡ್ಬೋದು. ಕೃಷ್ಣ ಹೇಳುದು ಅವನಿಗೆ ರೂಪ ಉಂಟು. ಯಾಕೆ, ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು. ಈಗ ನಾವು ಹೋಗುವಾಗ ಬ್ರಹ್ಮ ಎಲ್ಲರನ್ನು ಸೃಷ್ಟಿ ಮಾಡಿದ್ರು, ಅವನಿಗೆ ರೂಪ ಉಂಟು. ಬ್ರಹ್ಮನ ಸೃಷ್ಟಿ ಮಾಡಿದ ಕೃಷ್ಣ, ಅವನಿಗೆ ಕೂಡ ರೂಪ ಉಂಟು. ಯಾಕೆ ರೂಪ ಇಲ್ಲ? ಹಾಗಾಗಿ ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಭಗವದ್ಗೀತೆ ನಾವು ಸರಿಯಾದ ಪುಸ್ತಕ, ಯಥಾರೂಪ, ಇದನ್ನು ಓದಿದ್ರೆ ನಮ್ಗೆ ಎಲ್ಲವೂ ಸರಿ ಆಗ್ತದೆ. ನಾವು ಉಳಿದ ಪುಸ್ತಕ ಓದಿದ್ರೆ ಮತ್ತೆ ನಾವು ಅಷ್ಟೇ. ಹಾಗಾಗಿ ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದರೆ ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ. ಮತ್ತೆ ನಾವು ಗೋಲೋಕಕ್ಕೆ ಹೋಗ್ಬೋದು. ಇದು ನೋಡಿ, ಪ್ರಹ್ಲಾದ್ ಮಹಾರಾಜ್ ಅವರ ಆ ಗುರುಕುಲದಲ್ಲಿ ಅವರು ಎಲ್ಲರಿಗೂ ಈ ಕೃಷ್ಣ ಪ್ರಜ್ಞೆ ಕಲಿಸಿಕೊಟ್ರು. ಟೋಟಲ್ ಕೃಷ್ಣ ಸ್ಮರಣೆ. ಸಣ್ಣ ಪ್ರಾಯ. ನಾವಾದ್ರೆ ಈಗ ಎಂತ ಆಗ್ತದೆ ಅಂದ್ರೆ ನೋಡಿ, ಇದಕ್ಕೆ ಸಣ್ಣ ಉದಾಹರಣೆ. ಈ ಸಲ ಹೋಗ್ಲಿಲ್ಲ, ಇಲ್ಲದ್ರೆ ನಾವು ಎವ್ರಿ ಇಯರ್ ಈ ಸ್ಕೂಲ್ ಸ್ಟಾರ್ಟ್ ಆಗುವಾಗ, ಅಂದ್ರೆ ಇಲ್ಲಿ ಎಲ್ಲ ಸ್ಕೂಲ್ ಅಲ್ಲ, ಕೆಲವು ಸ್ಕೂಲ್, ಒಂದು 5-6 ಸ್ಕೂಲ್ ನಮ್ಮ ಅಂದ್ರೆ ಪ್ರೆಸಿಡೆಂಟ್ ಹತ್ರ ಸ್ವಲ್ಪ ಕ್ಲೋಸ್ ಇದ್ದಾರೆ. ಹಾಗಾಗಿ ಅವರು ಬರ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಒಂದು 3 ದಿವಸದ ಒಂದು ಪ್ರೋಗ್ರಾಮ್ ಮಾಡಿ ಮಕ್ಕಳಿಗೆ. ಅಂದ್ರೆ ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಿಂದ ಅವರು ಶುರು ಮಾಡ್ಲಿ ಅಂತ, ಅವರ ಸ್ಟಾರ್ಟಿಂಗ್ ಸ್ಕೂಲ್ ವರ್ಷ ಒಳ್ಳೇದಾಗ್ಲಿ ಅಂತ. ಅದಕ್ಕೆ ನಾವು ಹೋಗ್ತೇವೆ. ಆಗ ನಾನು ಕೂಡ ಅವರೊಟ್ಟಿಗೆ ಹೋಗ್ತೇನೆ. ಅಲ್ಲಿ ಹೋಗಿ ನಾನು ಕೀರ್ತನ ಮಾಡ್ತೇನೆ. ಹಾಗಾಗಿ ಮತ್ತೆ 1 ಗಂಟೆ ನಾವು ಕ್ಲಾಸ್ ಮಾಡ್ತೇವೆ, ಮತ್ತೆ ನಾವು ಬರ್ತೇವೆ. ಆಗ ಈ ಮಕ್ಕಳೆಲ್ಲ ಎಂತಂದ್ರೆ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್ ಮಕ್ಕಳೆಲ್ಲ, ಅವ್ರಿಗೆ ತುಂಬಾ ಖುಷಿ. ಅಂದ್ರೆ ಅವರಿಗೆ ನಮ್ಮನ್ನು ಬಿಡ್ಲಿಕ್ಕೆ ಮನಸ್ಸಿಲ್ಲ. ಮತ್ತೆ ಟೀಚರ್ ಅಲ್ಲಿ ಹೇಳ್ತಾರೆ, ಇದು ನಮ್ಗೆ ಇನ್ನೊಂದು ಕ್ಲಾಸ್ ಬೇಕು, ಆ ರೀತಿ. ಆದ್ರೆ ಅವ್ರದ್ದು ಮ್ಯಾನೇಜ್ಮೆಂಟ್ ಹೇಗಂದ್ರೆ 3 ಕ್ಲಾಸ್ ಮಾತ್ರ. ಮತ್ತೆ ನಾವು ಬರ್ತೇವೆ. ಮತ್ತೆ ಮಕ್ಕಳೆಲ್ಲ ನೆಕ್ಸ್ಟ್ ನಾವು ಹೋಗುವಾಗ ಟೀಚರ್ ಎಲ್ಲ ಹೇಳೋದು, ಅವರ ಪೇರೆಂಟ್ಸ್ ಎಲ್ಲ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅಂದ್ರೆ ಮಕ್ಕಳಿಗೆ ಅವ್ರಿಗೆ ಕೃಷ್ಣ ಪ್ರಜ್ಞೆ ಆಗ್ಬೇಕು, ಅಂದ್ರೆ ಈ ಜಪ ಮಾಡ್ಬೇಕು, ಕೀರ್ತನ ಮಾಡೋದು ಅದು ಇಚ್ಛೆ. ಆದ್ರೆ ತಂದೆ ತಾಯಿಗಳು ಇಲ್ಲ, ನೀವು ಓದ್ಬೇಕು, ಅದು ಮಾಡ್ಲಿಕ್ಕಿಲ್ಲ, ಈ ರೀತಿ.
ನೋಡಿ ಆಕ್ಚುಲಿ ಇಲ್ಲಿ ಕೂಡ ಪ್ರಹ್ಲಾದನಿಗೆ ಆ ಕೃಷ್ಣ ಬಗ್ಗೆ ಮಾಡ್ಲಿಕ್ಕೆ ಇಚ್ಛೆ ಇತ್ತು, ಆದ್ರೆ ಹಿರಣ್ಯಕಶಿಪಿಗೆ ಇಲ್ಲ ನೀನು ವಿಷ್ಣು ಹೆಸರು ಹೇಳ್ಬಾರ್ದು. ಅದೇ ರೀತಿ ಈಗ ಕೂಡ ಈ ಎಂತ ಹೇಳೋದು, ನಾವು ಸೋಕಾಲ್ ಸೈನ್ಸ್ ಅಡ್ವಾನ್ಸ್ಮೆಂಟ್, ತಂದೆ ತಾಯಿಗಳಿಗೆ ಮಕ್ಕಳು ಆ ಕೀರ್ತನ ಮಾಡೋದು ಬೇಡ, ಮತ್ತೆ ಜಪ ಮಾಡೋದು ಬೇಡ, ಓದ್ಬೇಕು, ಓದ್ಬೇಕು, ಇದು ಮಾಡು, ಅದೆಲ್ಲ ನೀನು ಮಾಡ್ಬಾರ್ದು, ಅದೆಲ್ಲ ಮತ್ತೆ ನೋಡುವ ಈ ರೀತಿ. ಅದ್ರಿಂದ ಮಕ್ಕಳು ಇದಂದ್ರೆ ಪ್ರಾಕ್ಟಿಕಲ್ ಆದದ್ದು. ಮಕ್ಕಳು ಅಂದ್ರೆ ಮನೇಲಿ ಹೋಗಿ ಹಠ ಹಿಡಿದು ನನಗೆ ಅದು ಕೀರ್ತನ ಮಾಡಿ ನನಗೆ ಈಗೇನು ಮಾಡ್ತಿದ್ದಾರೆ ಅಂದ್ರೆ ಸಣ್ಣ ಮಕ್ಕಳೆಲ್ಲ, ಒಂದು 9 ವರ್ಷ 10 ವರ್ಷ ಮಕ್ಕಳೆಲ್ಲ ಅವ್ರು ತುಂಬಾ ನಮ್ಗೆ ಮಾಡ್ಬೇಕು. ಯಾಕಂದ್ರೆ ಸಣ್ಣ ಪ್ರಾಯದಲ್ಲಿ, ಯಾಕಂದ್ರೆ ಆಕ್ಚುಲಿ ನಮ್ಗೆ ನೋಡಿ, ಈಗ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ ಮಕ್ಕಳು ತುಂಬಾ ಮುಗ್ಧರಂತೆ. ಈಗ ಒಂದು ಮಗುವಿಗೆ, ಈಗ ನೀವೊಂದು ನಿಮ್ಮ ಯಾರೋ ಮಗುವಿಗೆ ನನಗೆ ಅಡ್ಡ ಬೀಳ್ಲಿಕ್ಕೆ ಹೇಳಿ, ಅವ್ರು ಅಡ್ಡ ಬೀಳ್ತಾರೆ. ಅದೇ ಒಂದು ಕಲ್ಲು ಹಿಡ್ಕೊಂಡು ನನಗೆ ಹೊಡಿಲಿಕ್ಕೆ ಹೇಳಿ, ಮಕ್ಕಳು ಹೊಡಿತಾರೆ. ಅಂದ್ರೆ ಮಕ್ಕಳು ತುಂಬಾ ಮುಗ್ಧರು, ಅವ್ರನ್ನ ಹೇಗೆ ಕೂಡ ಬೆಂಡ್ ಮಾಡ್ಬೋದು. ಆದ್ರೆ ಎಂತ ಅಂದ್ರೆ ಪೇರೆಂಟ್ಸ್ಗೆ, ಅವರಿಗೆ ಫಸ್ಟ್ ಆಫ್ ಆಲ್ ಕೃಷ್ಣ ಪ್ರಜ್ಞೆ ಇಲ್ಲ, ಹಾಗೆ ಅವ್ರಿಗೆ ಬೇಡ. ಆಕ್ಚುಲಿ ಮಕ್ಕಳಿಗೆ ನೀವು ಕೊಟ್ರೆ ಅವ್ರು ತಗೊಳ್ತಾರೆ. ಹಾಗೆ ಪ್ರಭುಪಾದ ಹೇಳ್ತಾರೆ ಸಣ್ಣ ಪ್ರಾಯದಿಂದ ನಾವು ಕೃಷ್ಣ ಪ್ರಜ್ಞೆ ಕೊಡ್ಬೇಕಂತೆ. ಎಸ್, ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯಾನ್. ಪಾರ್ಥನೆ, ದೇವೋತ್ತಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರೋದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ನೋಡಿ ಇಲ್ಲಿ ಕೂಡ ವಾಪಸ್ ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ. ಕೃಷ್ಣ ಹೆಚ್ಚಿನವರು ಎಂತ ಅಂದ್ರೆ ದೇವತೆಗಳಿಗೆ ಹೋಲಿಸ್ತಾರೆ, ಹೆಚ್ಚಿನವರು. ಯಾಕಂದ್ರೆ ಈ ಎಂತ ಹೇಳೋದು, ನಾನು ಹೊರಗೆ ಪುಸ್ತಕ ವಿತರಣೆಗೆ ಹೋಗ್ತೇನೆ, ಆಗ ಬೇರೆ ಬೇರೆ ಮೆಂಟಾಲಿಟಿ ಜನರು ಬರ್ತಾರೆ ನಮ್ಮ ಕೌಂಟರಿಗೆ. ಕೆಲವರು ಬರೆದು ಕೂಡ ನಾವು ಅವ್ರ ಹತ್ತಿರ ಹೋಗ್ತೇವೆ, ಆಗ ಮಾತಾಡೋದು ಗೊತ್ತಾಗ್ತಲ್ಲ. ಅವ್ರು ಹೇಳೋದು ಕೃಷ್ಣ ಕೂಡ ಉಳಿದ ದೇವತೆ, ಕೆಲವರು ಹೇಳ್ತಾರೆ ಅವ ಮನುಷ್ಯ ಅಂತ ಹೇಳ್ತಾರೆ, ಈ ರೀತಿ ಹೇಳ್ತಾರೆ. ಅದು ಇಲ್ಲಿ ಹೇಳುದು ಪಾರ್ಥನೆ, ದೇವೋತ್ತಮ ಪರಮಪುರುಷ ಕೃಷ್ಣ, ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೆ ಮನಸ್ಸು ಚಲಿಸಂದ್ರೆ ಯಾರ ಮನಸ್ಸು ಸದಾ ನನ್ನ ತನ್ಮಯವಾಗಿರೋದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ನೋಡಿ ಇದು ಅಜಾಮಿಲ, ಇದು ವಿಷ್ಣು ದೂತರು. ಎಸ್, ಅಜಾಮಿಲ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ. ಅಜಾಮಿಲ ಬ್ರಾಹ್ಮಣನಾಗಿದ್ದ, ಮತ್ತೆ ಅವನ ತಂದೆ ಹೂ ತರ್ಲಿಕ್ಕೆ ಹೇಳ್ತಾರೆ. ಹೂ ತರ್ಲಿಕ್ಕೆ ಹೋಗ್ತಾನೆ, ಅಲ್ಲಿ ಒಂದು ವೈಶ್ಯ ಮತ್ತೆ ಇನ್ನೊಂದು ಹುಡುಗ ಅವರು ಸಂಭೋಗ ಮಾಡ್ತಾ ಇರ್ತಾರೆ. ಸ್ವಲ್ಪ ನೋಡುವಂತ ಹೋಗ್ತಾನೆ, ನೋಡಿ 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 ಸ್ವಲ್ಪ ನೋಡುವಂತ ಹೋಗಿ ಅವರು ಟೋಟಲ್ ಅದರಲ್ಲಿ ಬಿದ್ದು ಬೀಳ್ತಾನೆ. ಮತ್ತೆ ಮನೆಗೆ ಬರ್ತಾನೆ, ತಂದೆ ತಾಯಿಯನ್ನು ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಡ್ತಾನೆ, ಆ ವೈಶ್ಯೆಯಿಂದ ಹೋಗ್ತಾನೆ. ಹೋಗಿ ಅಂದ್ರೆ ಅವನ ಸಣ್ಣ ಪ್ರಾಯದಲ್ಲಿ ಅವ ಸ್ವಲ್ಪ ದೇವರ ಬಗ್ಗೆ ಮಾಡಿದ್ದ, ಮತ್ತೆ ಟೋಟಲಿ, ಯಾಕೆಂದ್ರೆ ಸಾಹಸ ದೋಷ, ಸಂಘ ದೋಷ ಅಂತ ಹೇಳ್ತೇವೆ, ಮತ್ತೆ ಟೋಟಲಿ ಆ ವೈಶ್ಯೆಯಿಂದ ಹೋದ. ಮತ್ತೆ ಅವನ 80 ಪ್ರಾಯದಲ್ಲಿ, ಮುದಿ ಪ್ರಾಯದಲ್ಲಿ ಮದುವೆ ಆದ ವೈಶ್ಯನು. ಮತ್ತೆ ಅವನಿಗೊಂದು ಮಗು ಆಯ್ತು, ಆ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟ. ಮತ್ತೆ ಟೋಟಲಿ ನಾರಾಯಣ 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 ನಾರಾಯಣಲ್ಲಿದ್ದ ಟೋಟಲಿ ಆ ಮಗು. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಈ ಅಂದ್ರೆ ಯಾರಿಗಾದ್ರೂ ಗ್ರ್ಯಾಂಡ್ ಚಿಲ್ಡ್ರನ್ ಇದ್ರೆ ಅವರು ಟೋಟಲ್ ಅವರ ಗ್ರ್ಯಾಂಡ್ ಚಿಲ್ಡ್ರನ್ ಹಿಂದೆ ಇರ್ತಾರೆ, ಅಂದ್ರೆ ಅವ್ರಿಗೆ ಜಾಸ್ತಿ ಪ್ರೇಮ, ಮಕ್ಕಳ ಮಗುವಲ್ಲಿ ಜಾಸ್ತಿ ಪ್ರೇಮ. ಅದೇ ರೀತಿ ಎಂತ ಆಗ್ತದೆ ಅಂದ್ರೆ ಇವನಿಗೆ ಕೂಡ ತುಂಬಾ ಪ್ರಾಯ ಆಗಿತ್ತು, ಹಾಗಾಗಿ ಇವನಿಗೆ ಮಗುವ ಮೇಲೆ ತುಂಬಾ ಆಸಕ್ತಿ ಇತ್ತು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಅಜಾಮಿಲ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತಂದ್ರೆ ಮಗುವಿಗೆ ದೇವರ ಹೆಸರಿಟ್ಟ. ನೋಡಿ ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಈಗ ನಂದು ತಂದೆ, ಅವರ ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ದೇವರ ಹೆಸರು, ಈಗ ನಮ್ಗೆ ಕೂಡ ದೇವರ ಹೆಸರು ಇಟ್ಟಿದ್ದಾರೆ, ಅದು ಬೇರೆ ವಿಷಯ. ಹಾಗಾಗಿ ಈ ರೀತಿ ಇತ್ತು. ಆದ್ರೆ ಈಗ ಎಂತ ಅಂದ್ರೆ ಪ್ರೆಸೆಂಟ್ ಈ ಸೋಕಾಲ್ಡ್ ಅಂದ್ರೆ ಈಗಿದು ಜನರೇಷನ್ ಅವರೆಲ್ಲ ಯೋ ಅಂದ್ರೆ ಎಂತ ಹೇಳೋದು, ಈ ಫಾರಿನರ್ಸ್ ಇದು ಮಾಡೋದು. ಫಾರಿನರ್ಸ್ ಅವರೆಲ್ಲ ಅವರ ಹೆಸರು ನಾಯಿ ಹೆಸರು, ಬೆಕ್ಕಿನ ಹೆಸರೆಲ್ಲ ಇಡೋದು. ಆಗ ಈಗ ಮಕ್ಕಳಿಗೆ ಕೂಡ ಅಂತ ಹೆಸರು ಇಡೋದು. ಅಲ್ಲಿ ಎಲ್ಲೂ ಕೂಡ ಮೀನಿಂಗ್ ಇಲ್ಲ, ಅಲ್ಲಿ ದೇವರ ಕನೆಕ್ಷನ್ ಇಲ್ಲ. ಆದ್ರೆ ಅವರಿಗೆ ಈ ರೀತಿ ನಾವು ಹೆಸರು ಇಡಬಾರ್ದು, ಯಾವಾಗಲೂ ದೇವರ ಹೆಸರು ಇಡಬೇಕು. ಹಿಂದಿನ ಕಾಲದಲ್ಲಿ ನೋಡಿ, ಅಟ್ಲೀಸ್ಟ್ ಹೇಗೆಂದ್ರೆ ನಮಗೆ ಮಗ ಇಲ್ಲದ್ರೆ ನಮ್ಮ ಮೊಮ್ಮಗ ಅಟ್ಯಾಚ್ಮೆಂಟ್ ಇದ್ರೆ ಅವನ ದೇವರ ಹೆಸರು ಇದ್ರೆ ನಾವು ಆ ಟೈಮಲ್ಲಿ ಅವನ ಹೆಸರು ಕಡಿತೇವೆ. ಹಾಗಾಗಿ ಅಟ್ಲೀಸ್ಟ್ ಅದಾದ್ರೂ ಕೂಡ ಓಕೆ. ಪೂರ್ತಿ ನಾವು ಇಂದ್ರಿಯ ಸುಖ ಮಾಡಿದ್ರು ಕೂಡ
ಅಟ್ಲೀಸ್ಟ್ ಸಾಯುವಾಗ ಅವನ ಹೆಸರು ಹೇಳಿ ಸ್ವಲ್ಪ ಆದ್ರೂ ನಮಗೆ ಬೆನಿಫಿಟ್ ಸಿಗ್ಲಿ ಅಂತ ಆ ರೀತಿ ಇಡ್ತಾ ಇದ್ರು. ಹಾಗಾಗಿ ಅವನ ಹೆಸರಿಟ್ಟ. ಅವನ ಹೆಸರಿಟ್ಟು ಇವ ನಾರಾಯಣ ಅಂತ ಕರೆದ. ಸಾಯುವಾಗ ನಾರಾಯಣ ಕರೆದು ಅಲ್ಲಿ ಇಮಿಡಿಯೇಟ್ ಅಂತ ಆಯ್ತು ಅಂದ್ರೆ ಯಮದೂತರು ಬಂತು. ಯಾಕಂದ್ರೆ ಅಷ್ಟು ಕೆಟ್ಟದ್ದು ಮಾಡಿದ್ದಾನೆ. ಕೆಟ್ಟದ್ದು ಮಾಡಿದ್ರೆ ಯಮದೂತರು ಬರ್ತಾರೆ. ಬಂದು ಅವನನ್ನು ಕೊಂಡೋಗ್ಲಿಕ್ಕೆ ಹೋದ್ರು. ಆಗ ಇಮಿಡಿಯೇಟ್ ವಿಷ್ಣುದೂತರು ಬಂತು. ವಿಷ್ಣುದೂತರು ಅಂದ್ರೆ ಆಕ್ಚುಲಿ ಯಮದೂತರು ಸ್ವಲ್ಪ ಕೆಳಗೆ ಪೋಸ್ಟ್, ವಿಷ್ಣುದೂತರು ಹೈಯೆಸ್ಟ್ ಪೋಸ್ಟ್. ಹಾಗೆ ವಿಷ್ಣುದೂತರು ಬಂದ್ರೆ ಯಮದೂತರು ಓಡಿ ಹೋಗ್ತಾರೆ, ಅಂದ್ರೆ ಅವರಿಗೆ ನೆಕ್ಸ್ಟ್ ಇಲ್ಲ. ಹಾಗಾಗಿ ಅವರು ಅದನ್ನು ಬಿಟ್ಟು ಹೋಗ್ತಾರೆ. ಮತ್ತೆ ಅಲ್ಲಿ ಯಮದೂತರು ಯಮರಾಜ ಹೇಳ್ತಾರೆ, ಅವರಿಗೆ ಸಿಟ್ಟು ಬರ್ತದೆ, ನಮ್ದು ಏಕೆ ಕ್ಯಾಲ್ಕುಲೇಷನ್ ಏಕೆ ತಪ್ಪಿತು, ಯಾಕೆ ನಾವು ಅಲ್ಲಿಂದ ಹಿಂದೆ ಸುಮ್ಮನೆ ಬಂದೆವು ಅಂತ. ಅದಕ್ಕೆ ಮತ್ತೆ ಯಮರಾಜ ಅವರಿಗೆ ಹೇಳ್ತಾನೆ, ಹೀಗೆ ಅದು ವಿಷ್ಣುದು ಆದೇಶ, ಹಾಗಾಗಿ ನನಗೆ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಈ ವಿಷ್ಣುದೂತರು ಕೊಂಡೋಗ್ತಾರೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಪ್ರಭುಪಾದ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಈ ಭಾಗವತದಲ್ಲಿ ಉಂಟು, ಸೆಕೆಂಡ್ ಚಾನ್ಸ್ ಅಂತ. ಸೆಕೆಂಡ್ ಚಾನ್ಸ್ ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಹೇಳುವುದು ಟಿಪ್ಪಣಿ ಕೊಡ್ತಾರೆ, ಅಜಾಮಿಲ ಇಂಟೆನ್ಷನ್ ಕೆಟ್ಟದಿರಲಿಲ್ಲ ಅಂತೆ. ಹೇಗೆಂದ್ರೆ ಈಗ ನಾವು ಕೂಡ ಅಜಾಮಿಲ ಎಲ್ಲ ಕೆಟ್ಟದ್ದು ಮಾಡಿದ, ನಾವು ಕೂಡ ಸಾಯುವಾಗ ಆ ನಾರಾಯಣ ಅಂತ ಕರೆಯುವ, ನಾವು ಕೂಡ ಗೋಲೋಕಕ್ಕೆ ಹೋಗಬಹುದು. ಇಲ್ಲ ಸರ್, ಇದು ತಪ್ಪು. ಅಜಾಮಿಲ ಸ್ಪೆಷಲ್ ಕನ್ಸಿಡರೇಷನ್, ಅಂದ್ರೆ ಭಗವಂತ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಕೊಟ್ಟ, ನಮ್ಗೆ ಆ ರೀತಿ ಕೊಡ್ತಾನಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ನಾವು ಆ ರೀತಿ ಮಾಡ್ಬಾರ್ದು. ಮತ್ತೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಅಜಾಮಿಲನ ಇಂಟೆನ್ಷನ್ ತಪ್ಪಾಗಿರಲಿಲ್ಲ. ಹೇಗೆಂದ್ರೆ ನಾನು ಎಲ್ಲ ಕೆಟ್ಟದ್ದು ಮಾಡು ಸಾಯುವಾಗ ನಾರಾಯಣ ಆಗಿರ್ತಿರ್ಲಿಲ್ಲ, ಅವ ಮಗನ ಹೆಸರು ಕರ್ತದ್ದು. ಆದ್ರೆ ನಾರಾಯಣ ಅಂತ ಎಣಿಸಿದ ಅಂದ್ರೆ ನನ್ನ ಹೆಸರು ಕರ್ತದ ಅಂತ ಎಣಿಸಿದ. ಅವ ಆಕ್ಚುಲಿ ಕರ್ತದ್ದು ಮಗನ ಹೆಸರು. ಮತ್ತೆ ಇಂಟೆನ್ಷನ್ ರಾಂಗ್ ಇರಲಿಲ್ಲ, ನಾನು ಕೆಟ್ಟದ್ದು ಮಾಡಿ ಸಾಯುವಾಗ ನಾನು ದೇವರ ಹೆಸರು ಆ ರೀತಿ ಇರಲಿಲ್ಲ, ಅವನ ಮಗನ ಹೆಸರು. ಆದ್ರೆ ಅಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಯ್ತು. ಅಂದ್ರೆ ನಾರಾಯಣ ಅಂತ ಎಣಿಸಿದ್ದು ನನ್ನನೇ ಹೆಸರು, ನನ್ನನ್ನೇ ಕರ್ತದ ಅಂತ, ಇವ್ ಆಕ್ಚುಲಿ ಕರ್ತದ್ದು ಮಗನನ್ನು. ಹಾಗಾಗಿ ಇದು ಸ್ಪೆಷಲ್ ಕನ್ಸಿಡರೇಷನ್, ನಾವು ಈ ರೀತಿ ಮಾಡಬಾರದು ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ನೋಡಿ, ಮತ್ತೆ ಎಂತ ಆಗ್ತದೆ ಅಂದ್ರೆ, ಅಜಾಮಿಲನ್ಗೆ ವಿಷ್ಣು ಕೊಂಡು ಹೋಗುವಾಗ ಅಲ್ಲಿ ಅವ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೃಷ್ಣ ನಾನು ಯಾಕೆ ಈ ತಪ್ಪು ಮಾಡಿದೆ, ನೀನು ನನಗೆ ಫ್ರೀಡಮ್ ಕೊಟ್ಟಿದ್ದೀಯಾ, ನಾನು ಆ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿದೆ. ನೋಡಿ ಹೇಗೆ ಅಂದ್ರೆ, ಕೃಷ್ಣ ಎಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾನೆ. ನಾವು ಕೃಷ್ಣ ಭಜನೆ ತಗೊಂಡ್ರೆ ಒಳ್ಳೇದು, ಇಲ್ಲದ್ರೆ ಅಂದ್ರೆ ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಮ್ಗೆ ಎಂತ ಬೇಕಾದ್ರೂ ಮಾಡ್ಬೋದು. ನಾವು ಎಂತ ಮಾಡ್ತೇವೆ, ಅದನ್ನು ಇಂದ್ರಿಯ ಸುಖಕ್ಕೆ ಹಾಕ್ತಾ ಇದ್ದೇವೆ, ಇದು ನಮ್ಮ ತಪ್ಪು. ಮತ್ತೆ ಕಡೆಗೆ ನಾವು ಎಂತ ಹೇಳುದು, ಆ ಭಗವಂತ ಮಾಡಿದ್ದು ಭಗವಂತನ ತಪ್ಪು. ಭಗವಂತನ ತಪ್ಪಲ್ಲ, ಇಲ್ಲಿ ಅಜಾಮಿಲ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ದೀಯಾ, ಆ ಫ್ರೀಡಮ್ ನಾನು ಮಿಸ್ಯೂಸ್ ಮಾಡಿದೆ, ಕೃಷ್ಣ ನನ್ನ ಕ್ಷಮಿಸು, ಕೃಷ್ಣ ನನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಎಸ್ ನೋಡಿ, ಈ ರೀತಿ ಯಮದೂತರು ಬಂದು ಮತ್ತೆ ಕಡೆಗೆ ವಿಷ್ಣುದೂತರು ಕೊಂಡೋಗ್ತಾರೆ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲಾ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು, ಮತ್ತು ಸದಾ ಒಬ್ಬ ಪುರುಷನ್. ನೋಡಿ ವಾಪಸ್ ಎಷ್ಟು ಕಡೆ ಸಿಗ್ತದೆ ಪುರುಷ. ಆದ್ರೆ ಈ ಮಾಯವಾದಿಗಳು, ನಿರಾಕಾರವಾದಿಗಳು ಅವ ಪುರುಷ ಅಲ್ಲ, ಅವ ರೂಪ ಇಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಕರೆಕ್ಟಾಗಿ ಇದನ್ನೆಲ್ಲ ನೋಟ್ ಮಾಡಿ, ಪಾಯಿಂಟ್ ಎಲ್ಲ ಅಂಡರ್ಲೈನ್ ಮಾಡಿ ನೀವು ಪುಸ್ತಕದಲ್ಲಿ ಬರೀರಿ. ಇದು ಅಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ತಲೆಗೆ ಬರ್ತಾ ಇರಬೇಕು. ಇದು ಮೀರಿದವನು, ಚಿಂತನೆ ಮೀರಿದವನು ಮತ್ತು ಸದಾ ಒಬ್ಬ ಪುರುಷನ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗಳಿಗೆ ಅತೀತನಾಗಿರುವನು. ನೋಡಿ, ಇದು ಬ್ರಹ್ಮ ಮತ್ತೆ ಶಿವ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಕೃಷ್ಣ ಸಮಾಧಿಯಲ್ಲಿ ಇದ್ದಾರೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತಾ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ ಇಲ್ಲಿ ವಿಡಿಯೋದಲ್ಲಿ ನೀವು ನೋಡಿ, ಇಲ್ಲಿ ಆಡ್ತಾ ಇದ್ದಾನೆ ನೋಡಿ. ನೋಡಿ ಇದು ಈ ಎಲ್ಲ ಮಾಯವಾದ ನಿರಾಕಾರವಾದಿಗಳು. ಇವ ಭಕ್ತ ಬಾಗಿಲು ತೆಗೆದು ಬಂದ. ಆಕ್ಚುಲಿ ಆರಾಮ್ಸೆ ನಮಗೆ ಬಾಗಿಲು ತೆಗೆದು ಬರ್ಬೋದು, ಅವ್ರು ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ.
ಪ್ರಭುಪಾದ ಹೇಳ್ತಾರೆ. ಎಸ್, ಈಗ ಇಲ್ಲಿ ಬರುವ ನೋಡಿ, ಈ ಅಂದ್ರೆ ಕೆಲವು ಸಂಸ್ಥೆಗಳು ಹೇಳೋದಂದ್ರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಪ್ರಭುಪಾದ ಹೇಳ್ತಾರೆ, ನಿಮ್ಮ ಒಂದು ಸೆಂಟೆನ್ಸ್ ಒಂದು ಪಾಯಿಂಟ್ ಅನ್ನು ನಾನು ಒಪ್ಪಿಕೊಳ್ತೇನೆ, ಯಾವುದು ಬ್ರಹ್ಮ ಸತ್ಯ, ಅದಕ್ಕೆ ನಾನು ಒಪ್ಪಿಕೊಳ್ತೇನೆ. ಎಸ್, ನೀವು ಬ್ರಹ್ಮ ಸತ್ಯ ಹೇಳಿದಿರಿ, ಒಪ್ಪಿಕೊಳ್ತೇನೆ. ಆದ್ರೆ ಜಗತ್ತು ಮಿಥ್ಯ, ಅದು ನೀವು ಹೇಳುದು ತಪ್ಪು. ಅವ್ರು ಜಗತ್ತು ಸುಳ್ಳು ಅಂತ ಹೇಳುದು. ಪ್ರಭುಪಾದ ಹೇಳ್ತಾರೆ, ಜಗತ್ತು ಹೇಗೆ ಸುಳ್ಳಾಗ್ತದೆ? ಜಗತ್ತು ಸುಳ್ಳಲ್ಲ, ಕೃಷ್ಣನ ಸೃಷ್ಟಿ ಮಾಡಿದರೆ ಹೇಗೆ ಸುಳ್ಳಾಗ್ತದೆ? ಸುಳ್ಳಲ್ಲ, ಜಗತ್ತು ಅಶಾಶ್ವತಂ, ಟೆಂಪರರಿ. ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಕರೆಕ್ಷನ್ ಮಾಡ್ತಾರೆ. ಬ್ರಹ್ಮ ಸತ್ಯ, ಜಗತ್ತು ಟೆಂಪರರಿ, ಜಗತ್ತು ಮಿಥ್ಯ ಅಲ್ಲ. ಅವ್ರು ಹೇಳುದಂತಂದ್ರೆ ಈ ಜಗತ್ತು ಕೂಡ ಮಿಥ್ಯ 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 ಅಂತ. ಟೋಟಲಿ ಪ್ರಭುಪಾದ ಅದನ್ನು ಖಂಡನೆ ಮಾಡ್ತಾರೆ. ನೋಡಿ, ಇಲ್ಲಿ ಭಕ್ತಿಪೂರ್ವ ಯೋಗಿಗಳಾದ ಮಹಾತ್ಮ ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಕೃಷ್ಣ ಹೇಳಿದ್ದಾನೆ ದುಃಖಾಲಯ. ಅದು ನಮ್ಮ ಸಮಸ್ಯೆ ಅಂತ ಅಂದ್ರೆ ನಾವು ಇದನ್ನು ಸುಖಾಲಯ ಅಂತ ಭಾವಿಸಿದ್ದೇವೆ. ಇದು ನಮ್ಮ ತಪ್ಪು. ಪ್ರಭುಪಾದ ಒಂದ್ ದಿವಸ ಎಂತಾಗ್ತದೆ ಅಂದ್ರೆ, ಈ 1971 ಈ ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಆಗುವಾಗ, ಎಸ್, ಭಾರತ ಪಾಕಿಸ್ತಾನ ಯುದ್ಧ ಆಗುವಾಗ ಪ್ರಭುಪಾದ ಆಗ ಕೋಲ್ಕತ್ತಾದಲ್ಲಿ ಇದ್ರು. ಆಗ ಅವರು ಸ್ವಲ್ಪ ಪ್ರಸಿದ್ಧಿ ಆಗಿದ್ರು. ಹಾಗಾಗಿ ಒಬ್ಳು ನ್ಯೂಸ್ನವಳು ಬರ್ತಾಳೆ. ಬಂದು, ಸ್ವಾಮೀಜಿ ಎಲ್ಲ ಕತ್ತಾರೆ, ಯುದ್ಧ ಆಗ್ತಾ ಉಂಟು, ಎಲ್ಲರೂ ನಾಶ ಆಗ್ತಾರೆ, ಸ್ವಾಮೀಜಿ ಇದಕ್ಕೆ ನೀವು ಎಂತ ಹೇಳ್ತೀರಿ? ಪ್ರಭುಪಾದ ಹೇಳಿದ್ರು, ಎಸ್ ಆಗ್ಲಿ, ಅದರಲ್ಲಿ ಎಂತ ಉಂಟು? ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದ್ದು ಈ 15ನೇ ಶ್ಲೋಕದ ಕೃಷ್ಣ ಹೇಳಿದ್ದಾನೆ ದುಃಖಾಲಯಂ ಅಶಾಶ್ವತ. ಕೃಷ್ಣ ಹೇಳಿದ ಮೇಲೆ ದುಃಖಾಲಯಂ, ಇದು ಸುಖಾಲಯಂ ಅಲ್ಲ. ಆದ್ರೂ ಕೂಡ ಸ್ವಾಮೀಜಿ ನೀವು ಇದಕ್ಕೆ ಎಂತ ಹೇಳ್ತೀರಿ? ನಾನು ಎಂತ ಹೇಳುದು? ಕೃಷ್ಣ ಹೇಳಿದಾನೆ, ಮತ್ತೆ ನಾನು ಎಂತ ಹೇಳುದು? ದುಃಖಾಲಯ ಆಗ್ಲಿ, ಯುದ್ಧ ಆಗ್ಲಿ, ಎಲ್ಲ ನಾಶ ಆಗ್ಲಿ, ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಇದು ಶುದ್ಧ ಭಕ್ತರ ನೆಲೆ. ಅವ್ರು ಯಾವಾಗಲೂ ಕೃಷ್ಣನ ಮಾತಲ್ಲಿ ನಿಲ್ತಾರೆ. ಅದು ನಾವಾಗೆಲ್ಲ, ನಾವು ಎಂತದಿದ್ದಾದ್ರೆ ಈ ಕೊರೋನಾ ಬಂತು, ಅವರು ಸಾತ್ರು, ಇವರು ಸಾತ್ರು, ನಾವು ಟೋಟಲ್ ಪ್ಯಾನಿಕ್ ಆಗ್ತೇವೆ. ಕೃಷ್ಣ ಹೇಳಿದಾನೆ ಇದು ದುಃಖಾಲಯ, ಇದು ಸುಖಾಲಯಂ ಅಲ್ಲ. ನಾವು ಭಾವಿಸುದು ಸುಖಾಲಯಂ ಅಂತ. ಇದು ನಮ್ಮ ತಪ್ಪು. ಮತ್ತೆ ಇದು ಅಶಾಶ್ವತ, ಟೆಂಪರರಿ, ಶಾಶ್ವತಂ ಅಲ್ಲ. ಶಾಶ್ವತಂ ಗೋಲೋಕ, ಸುಖಾಲಯ ಮತ್ತು ಶಾಶ್ವತ ಗೋಲೋಕ, ಇದು ದುಃಖಾಲಯಂ ಅಶಾಶ್ವತ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಸೇರಿದ ಮೇಲೆ ಮಹಾತ್ಮರು ನನ್ನನ್ನು ಸೇರಿದ ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಏಕೆಂದ್ರೆ ಅವರು ಅತ್ಯಂತ ಪರಿಪೂರ್ಣವನ್ನು ಸಾಧಿಸಿದ್ದಾರೆ. ಎಂತಂದ್ರೆ, ಈಗ ಈ ಅರಬ್ ಕಂಟ್ರಿ ಸೌದಿ ಅರೇಬಿಯಾ, ಅವರ ರಾಜ ಇದ್ದಾನೆ. ಸೌದಿ ಅರೇಬಿಯಾ ರಾಜ್ಯ ಎಂತಂದ್ರೆ ಅವನಿಗೆ ಸಪ್ರೇಟ್ ಒಂದು ವಿಮಾನ ಉಂಟಂತೆ. ಮತ್ತೆ ಅವನಿಗೆ ಎಲ್ಲ ಎಂತ ಹೇಳುದು 7 ಸ್ಟಾರ್, ಆ ರೀತಿ ಎಲ್ಲ ವ್ಯವಸ್ಥೆ. ಈಗ ಸೌದಿದು ಅವ ರಾಜ ಇದ್ದಾನೆ, ಅವನಿಗೆ ನೀವು ಇಲ್ಲಿ ಭಾರತದಲ್ಲಿ ಬಂದು ಒಂದು ಸಣ್ಣ ಒಂದು ಕೊಠಡಿಯಲ್ಲಿ ಇರಲಿಕ್ಕೆ ಹೇಳಿದ್ರೆ ಅವ ಹೇಳ್ತಾನ? ಇಲ್ಲ. ಸಣ್ಣ ಒಂದು ಈ ಎಂತ ಹೇಳುದು ಕನ್ಸ್ಟ್ರಕ್ಷನ್ ಆಗುವ ಸಣ್ಣ ಒಂದು ರೂಮ್ ಮಾಡಿ ಕೊಡ್ತಾರೆ. ಅದರಲ್ಲಿ ಏನು ಕರೆಂಟ್ ಏನಿಲ್ಲ, ಅಲ್ಲಿ ಅವ ಮಲಗ್ತಾನ? ಇಲ್ಲ. ಯಾಕಂದ್ರೆ ಅವ ಅಷ್ಟು ಎಂತ ಹೇಳುದು 7 ಸ್ಟಾರ್ ಹೋಟೆಲಲ್ಲಿ ಇದ್ದಾನೆ ಅಂತ ಒಂದು ಇರುವ ಜಾಗ. ಅವನಿಗೆ ಇಲ್ಲಿ ಬರ್ಲಿಕ್ಕೆ ಇಚ್ಛೆ ಇಲ್ಲ. ಅದೇ ರೀತಿ ಯಾರು ಒಮ್ಮೆ ಆ ಗೋಲಕ್ಕೆ ಹೋಗ್ತಾರೆ ಮತ್ತೆ ಅವರಿಗೆ ಇಲ್ಲಿ ಬರುವ ಇಚ್ಛೆ ಇಲ್ಲ. ಯಾಕಂದ್ರೆ ಇದು ಗಲೇಜಿ ಪ್ಲೇಸ್. ಒಳ್ಳೆ ಪ್ಲೇಸ್ ಇರುವಂತದ್ದು ಗೋಲೋಕ, ಇದು ದುಃಖಗಳ ಈ ತವರು. ಹಾಗಾಗಿ ಇಲ್ಲಿ ಬರ್ಲಿಕ್ಕೆ ಯಾರಿಗೂ ಇಚ್ಛೆ ಇಲ್ಲ, ಮಹಾತ್ಮರಿಗೆ. ಅದು ನಮ್ಮಂತವರಿಗೆ ಇದೇ ಸುಖ. ಹೇಗೆ ನಮ್ಗೆ ನಿಜವಾದ ಪ್ಲೇಸ್ ನಮ್ಗೆ ಗೊತ್ತಿಲ್ಲ. ಐಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ನೋಡಿ, ಈಗ ಕೆಲವರು ಹೇಳ್ತಾರೆ, ನಮ್ಗೆ ಈ ವೇದದಲ್ಲಿ ಹೇಳಿದ್ದಾರೆ ಈ ಪೂಜೆ ಮಾಡಿದ್ರೆ ನಮಗೆ ಸ್ವರ್ಗಲೋಕ ಹೋಗ್ಬೋದು, ಈ ಪೂಜೆ ಮಾಡಿದ್ರೆ ನಮಗೆ ಬ್ರಹ್ಮಲೋಕ ಹೋಗ್ಬೋದು. ಸರ್, ನೀವು ಬ್ರಹ್ಮಲೋಕ ಮತ್ತೆ ಈ ಸ್ವರ್ಗಲೋಕ ಹೋದ್ರು ಕೂಡ ನೋಡಿ, ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣ ಮತ್ತೆ ಮತ್ತೆ ಆಗುತ್ತದೆ. ಆ ಜನ್ಮ ಮೃತ್ಯು ಜರ ವ್ಯಾಧಿ ನಿಮ್ಗೆ ಅಲ್ಲಿಂದ ಬಿಡುಗಡೆ ಇಲ್ಲ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸ ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ನೀನ್ ಟಾಪ್ ಮೋಸ್ಟ್ ಲೋಕ ಬ್ರಹ್ಮಲೋಕಕ್ಕೆ ಹೋಗು, ನಿನ್ನ ಟೈಮ್ ಆದ ಕೂಡಲೇ ಮತ್ತೆ ನಿನ್ಗೆ ಸಾಯಲೇಬೇಕು. ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ಆದ್ರೆ ಕೃಷ್ಣನ ಲೋಕಕ್ಕೆ ಹೋದ್ರೆ ಮತ್ತೆ ನಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಬುದ್ಧಿವಂತರು ಎಲ್ಲಿ ನೆಕ್ಸ್ಟ್ ನಮ್ಗೆ ಜನ್ಮವಿಲ್ಲ ಆ ಲೋಕಕ್ಕೆ ಹೋಗ್ಲಿಕ್ಕೆ ಬಯಸ್ತಾರೆ ಅಂತ ಪ್ರಭುಪಾದ ಹೇಳ್ತಾರೆ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ.
ಅವನ ರಾತ್ರಿ ಇಷ್ಟೇ ಅವಧಿ. ಇನ್ನು ನಿಮಗೆ ನಾನು ಹೇಳಿದೆ 4ನೇ ಅಧ್ಯಾಯದಲ್ಲಿ ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆಗ ಅವರೆಲ್ಲ ಅವ್ಯಕ್ತ ಲೀನ ಆಗ್ತಾರೆ. ಅಂದ್ರೆ ಬ್ರಹ್ಮನ ಈ ರಾತ್ರಿ ಆಗುವಾಗ ಎಲ್ಲ ಪೂರ್ತಿ ಅಂದ್ರೆ ಪಾರ್ಷಿಯಲ್ ಪ್ರಳಯ ಆಗ್ತದೆ. ಆಗ ಎಲ್ಲರೂ ಲೀನ ಆಗ್ತಾರೆ. ಮತ್ತೆ ಬೆಳಿಗ್ಗೆ ಆಗುವಾಗ ಬ್ರಹ್ಮ ತಿಲಕ ಆಗ್ತಾನೆ, ಮತ್ತೆ ವಾಪಸ್ ಎಲ್ಲ ಓಡ್ತಾರೆ. ಮತ್ತೆ ಬ್ರಹ್ಮನಿಗೆ ಹಗಲ ಆದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಈ ರೀತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಆ ವ್ಯಕ್ತ ಜಡವಸ್ತುವನ್ನು ಮೀರಿದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಹೀಗೆ ಅಂದ್ರೆ ಬ್ರಹ್ಮನ ಈ ಕಲ್ಪ ಅಂದ್ರೆ ಒಂದು ದಿನ ಆಗುವಾಗ ಪಾರ್ಷಿಯಲ್ ಡಿವಾಸ್ಟೇಷನ್ ಅಂದ್ರೆ ಪ್ರಳಯ ಆಗ್ತದೆ. ಮತ್ತೆ ಈ ಬೆಳಿಗ್ಗೆ ಆಗುವ ವಾಪಸ್ ಸೃಷ್ಟಿ ಆಗ್ತದೆ. ಈ ರೀತಿ ಬ್ರಹ್ಮ 100 ವರ್ಷ ಬದುಕ್ತಾನೆ. 100 ವರ್ಷ ಆದ ಕೂಡಲೇ ಪೂರ್ತಿ ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಆದ್ರೆ ಇಲ್ಲಿ ಪ್ರಳಯ ಎಲ್ಲ ಆಗುವಾಗ ಈ ಗೋಲೋಕದ ಏನು ಪ್ರಳಯ ಇಲ್ಲ ಅಂತೆ, ಅದು ಹಾಗೆ ಇರ್ತದೆ. ಹಾಗಾಗಿ ಎಲ್ಲಿ ಈ ಪ್ರಳಯ ಆಗುವುದಿಲ್ಲ ಅಲ್ಲಿ ನಾವು ಹೋಗ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ನಾಶವಾಗುವುದಿಲ್ಲ, ಪ್ರಳಯ ಆಗುವುದಿಲ್ಲ, ಅಲ್ಲಿ ನಾವು ಹೋಗ್ಬೇಕಂತ ಹೇಳ್ತಾರೆ. ನೋಡಿ, ಇದು ಗೋಲೋಕ ಚಾರ್ಟ್, ದಯವಿಟ್ಟು ತಿಳ್ಕೊಳ್ಳಿ. ಎಸ್, ನೋಡಿ, ಇದು ಗರ್ಭೋದಕ್ಷ ವಿಷ್ಣು. ಗರ್ಭೋದಕ್ಷ ವಿಷ್ಣುನ ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು. ನೋಡಿ, ಇದು ಬ್ರಹ್ಮಲೋಕ, ಸತ್ಯಲೋಕ ಫಸ್ಟ್ ಒನ್. ಮತ್ತೆ ತಪಲೋಕ, ಜನಲೋಕ, ಮಹಾರ್ಲೋಕ, ಸ್ವರ್ಗಲೋಕ, ಭೂವರ್ಲೋಕ, ಮತ್ತೆ ನಮ್ದು ಈ ಭೂಲೋಕ. ಇಲ್ಲಿಗಿಂತ ಎಲ್ಲ ಒಳ್ಳೆ ಫೆಸಿಲಿಟಿ ನೋಡೋದು ಇಲ್ಲಿ ಎಲ್ಲ. ಆದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಮ್ಮ ಟೈಮ್ ಆದ ಕೂಡಲೇ ಮತ್ತೆ ನಾವು ಸಾಯಲೇಬೇಕು. ಮತ್ತೆ ಇದು ಆತಲ, ವಿತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಮತ್ತೆ ಅದರ ಕೆಳಗೆ ಪಿತೃಲೋಕ ಉಂಟು, ಅದರ ಕೆಳಗೆ ನರಕಲೋಕ. ನೋಡಿ, 28 ಎಲ್ಸ್, 28 ನರಕಲೋಕ ಉಂಟು. ಕೆಟ್ಟದ್ದು ಮಾಡಿದ್ರೆ ಈ ನರಕಲೋಕಕ್ಕೆ ಹೋಗುವುದಂತೆ, ಒಳ್ಳೇದು ಮಾಡಿದ್ರೆ ಇದೇ ಲೋಕದಲ್ಲಿ ಆಚೆ ನಾವು ಓಡಾಡಿರ್ಬೋದು. ಮತ್ತೆ ಇದರ ಮೇಲೆ ಇರುವಂಥದ್ದು ನೋಡಿ, ಇದು ದೇವಿಧಾಮ, ಇಲ್ಲಿ ಕಾಣ್ತದಲ್ಲ, ಮಾಯಾ ಮತ್ತೆ ರಮಾದೇವಿ. ಮತ್ತೆ ಇದು ಶಂಭು, ಶಿವ, ಇದು ಸದಾಶಿವ ಲೋಕ, ಅವನ ಲೋಕ. ಮತ್ತೆ ನೋಡಿ, ಇದರ ಮೇಲೆ ಇರುವಂಥದ್ದು ಈ ಬ್ರಹ್ಮಜ್ಯೋತಿ. ಈ ಎಲ್ಲ ಮಾಯಾವಾದಿಗಳು ಹೇಳ್ತಾರೆ, ನಿರಾಕಾರವಾದಿಗಳು, ಈ ಬ್ರಹ್ಮಜ್ಯೋತಿ ಅದೇ ಇದು. ಬ್ರಹ್ಮಜ್ಯೋತಿ ಬೇರೆ ಏನಲ್ಲ, ಕೃಷ್ಣನ ಕಿರಣ. ಹೇಗೆ ಈಗ ಸೂರ್ಯನ ಕಿರಣ ಉಂಟು, ಅದೇ ರೀತಿ ಕೃಷ್ಣನ ಕಿರಣ. ಆದರೆ ಇದು ಕೂಡ ಶಾಶ್ವತ ಅಲ್ಲ. ಅಂದರೆ ಅಲ್ಲಿ ಹೋಗಿ ಕೂಡ ನಮಗೆ ಆಕ್ಟಿವಿಟಿ ಇಲ್ಲ. ಹೇಗೆಂದ್ರೆ ಈಗ ಈ ವೈಕುಂಠ ಆಗಲಿ, ಗೋಲೋಕ ಆಗಲಿ, ಅಯೋಧ್ಯೆ, ಅಲ್ಲಿ ನಮಗೆ ಆಕ್ಟಿವಿಟಿ ಉಂಟು, ಅಂದ್ರೆ ಸೇವೆ ಮಾಡುವ ಉಂಟು. ಇಲ್ಲಿ ಹೋದ್ರೆ ಆಕ್ಟಿವಿಟಿ ಇಲ್ಲ. ಆಕ್ಟಿವಿಟಿ ಇಲ್ಲದಿದ್ರೆ ನಾವು ಜಾಸ್ತಿ ಸಮಯ ಇರುವುದಿಲ್ಲ ಅಂತೆ. ಹಾಗೆ ಮತ್ತೆ ನಾವು ವಾಪಸ್ ನಮ್ದು ಜನ್ಮ ಆಗ್ತದೆ. ಹಾಗಾಗಿ ಅದು ಕೂಡ ಒಳ್ಳೆ ಪ್ರಪೋಸಲ್ ಅಂತ ಹೇಳ್ತಾರೆ. ಈ ಎಲ್ಲ ರಾಕ್ಷಸರು ಯಾರೆಲ್ಲ, ಈ ಹಿರಣ್ಯಕಶಿಪು ಆಗಲಿ, ಮತ್ತೆ ಈ ರಾವಣ, ಕಂಸ, ಹಿರಣ್ಯಾಕ್ಷ, ಇವರೆಲ್ಲ ಬ್ರಹ್ಮಜ್ಯೋತಿಗೆ ಹೋದದ್ದು. ಅಂದ್ರೆ ಕೃಷ್ಣನ ಕೊಂದ್ರು ಕೂಡ ಅವರು ಬ್ರಹ್ಮಜ್ಯೋತಿಗೆ ಹೋದದ್ದು. ಹಾಗಾಗಿ ಅದು ಮೇನ್ ಅಲ್ಲ. ಪ್ರಭುಪಾದ ಹೇಳ್ತಾರೆ, ರಾಕ್ಷಸರು ಕೂಡ ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ಅದು ನಮ್ದು ಮೇನ್ ಗುರಿ ಅಲ್ಲ, ನಮಗೆ ವೈಕುಂಠ ಹೋಗೋದು ನಮ್ಮ ಗುರಿ ಆಗ್ಬೇಕಂತ ಹೇಳ್ತಾರೆ. ಎಸ್, ನೋಡಿ, ಇಲ್ಲಿ ಇದು ವೈಕುಂಠ, ಈ ಬ್ರಹ್ಮಜ್ಯೋತಿ ಇರುವಂಥದ್ದು, ಇದು ವೈಕುಂಠ. ಮತ್ತೆ ಇದರ ಮೇಲೆ ಇರುವಂಥದ್ದು ಅಯೋಧ್ಯೆ, ಮತ್ತೆ ಇದರ ಮೇಲೆ ಇರುವಂಥದ್ದು ಗೋಲೋಕ. ಹಾಗಾಗಿ ಈ ವೈಕುಂಠ, ಅಯೋಧ್ಯೆ, ಗೋಲೋಕಕ್ಕೆ ಹೋದ್ರೆ ಮತ್ತೆ ನಮಗೆ ಜನ್ಮವಿಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗ್ಲಿಕ್ಕೆ ಬಯಸ್ಬೇಕು. ನೋಡಿ, ಇದೆಲ್ಲ ಶಾಸ್ತ್ರದಲ್ಲಿ ಉಂಟು, ಎಲ್ಲ ಉಂಟು. ಆದ್ರೆ ನಾವು ಎಂತಾಗಿದೆ ಅಂದ್ರೆ ನಮಗೆ ಶಾಸ್ತ್ರ ಓದುವಷ್ಟು ನಮಗೆ ಪುರ್ಸೋತಿಲ್ಲ. ಮತ್ತೆ ಯಾರು ಹೇಳಿದನ್ನು ಮತ್ತೆ ಎಂತ ಆಗ್ತದೆ ಅಂದ್ರೆ, ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇದು ನಮ್ಮ ವೀಕ್ನೆಸ್ ಇಂದಾಗಿ ಎಂತ ಅಂದ್ರೆ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳು, ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು ಅವರ ಜನ್ಮ ತಾಳಿದೆ, ಮತ್ತೆ ಅವರು ಬೋಗಸ್ ಹೇಳ್ತಿದ್ದಾರೆ. ಮತ್ತೆ ನಾವು ಅದು ನಂಬುದು. ಅವರಿಗೆ ಬಂದಾಗ ಖುಷಿ ಬಂದಾಗ ಹೇಳ್ತಾರೆ, ಯಾಕಂದ್ರೆ ನಮ್ಗೆ ಪುರ್ಸೋದಿಲ್ಲಲ್ಲ ಓದ್ಲಿಕ್ಕೆ. ಹಾಗಾಗಿ ಅವರ ಅಭಿಪ್ರಾಯ ಕೊಡ್ತಾರೆ, ಮತ್ತೆ ನಾವು ಎಸ್ ಹೀಗೆ ಇರ್ಬೇಕು. ಇಲ್ಲ ಸರ್, ಹಾಗೆ ಅಲ್ಲ. ಶಾಸ್ತ್ರದ ಪ್ರಕಾರ ಈ ಸಂಪ್ರದಾಯ, ಅದಕ್ಕೆ ಹೇಳುದು 4 ಸಂಪ್ರದಾಯದಲ್ಲಿ ಸರಿ ಉಂಟು. ಅದು ಸಂಪ್ರದಾಯ ಬಿಟ್ಟು ನೀವು ಹೋದ್ರೆ ಅದೆಲ್ಲ ನಿಮ್ಮನ್ನು ಕನ್ಫ್ಯೂಷನ್ ಮಾಡಿಬಿಡ್ತದೆ. ಸಾರಿ,
ಎಸ್, ನೋಡಿ ಈಗ ನಾವು ಹೆಚ್ಚಿನಾಗಿ ಈಗ ಕೊರೋನಾ ಬಂದು ಈಗ ಹೋಗ್ಲಿಲ್ಲ, ಇಲ್ಲದ್ರೆ ಹೆಚ್ಚಿನವರಿಗೆ ಒಂದು ಔಟಿಂಗ್ ಹೋಗ್ಬೇಕು. ಔಟಿಂಗ್ ಅಂದ್ರೆ ಹೊರಗೆ ಫ್ಯಾಮಿಲಿ ಒಟ್ಟಿಗೆ. ಹಾಗೆಂತ ನಮ್ದು ಮೈಂಡ್ ಸೆಟ್ ಅಂತ ಇರ್ತದೆ, ಒಂದು ಒಳ್ಳೆ ಪ್ರಶಾಂತವಾದ ಜಾಗ, ಒಳ್ಳೆ ನೀರಿದ್ದದ್ದು, ಒಳ್ಳೆ ಮರಗಳಿದ್ದದ್ದು, ಒಳ್ಳೆ ಗಾಳಿ, ಮತ್ತೆ ಅಂದ್ರೆ ಈ ಎನ್ವೈರನ್ಮೆಂಟ್ ಒಳ್ಳೆ ಇರುವಂಥದ್ದು, ಈ ರೀತಿ ನಮ್ಗೆ ಇರ್ತದೆ ಇಚ್ಛೆ. ಅದು ಯಾಕೆ ಅಂದ್ರೆ ಗೋಲೋಕದಲ್ಲಿ ಹಾಗೆ ಉಂಟು. ನಾವು ಗೋಲೋಕದವರೇ. ಗೋಲೋಕ ಆಕ್ಚುಲಿ ನಾವು ನಮ್ದು ಮೇನ್ ರೆಸಿಡೆನ್ಶಿಪ್ ಇರುವುದು ಗೋಲೋಕ. ಆದ್ರೆ ನಾವು ಈಗ ಎಂತಾಗಿದೆ, ತುಂಬಾ ಕೋಟಿ ಲೈಫ್ ನಾವು ಈ ಭೌತಿಕ ಲೋಕದಲ್ಲಿ ಇದ್ದೇವೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ನಾವು ವಾಪಸ್ ನಮ್ಮ ರೆಸಿಡೆನ್ಸಿಗೆ ಹೋಗ್ಬೇಕು, ಮರಳಿ ದೇವತೆ ಮನೆಡೆಗೆ. ಹಾಗೆ ಅಲ್ಲಿ ಹೀಗೆ ಉಂಟು. ಮತ್ತೆ ನೋಡಿ, ಇದು ಕೃಷ್ಣನಲ್ಲಿ 5 ರಸ ಉಂಟು, ಮೀನ್ ರಸ. ಫಸ್ಟ್ ಇದು ಶಾಂತ ರಸ, ದಾಸ್ಯ ರಸ, ಸಾಕ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ದಯವಿಟ್ಟು ತಿಳ್ಕೊಳ್ಳಿ, ಈ ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಇದು ನಮಗೆ ಅಲ್ಲ. ಹೆಚ್ಚಿನವ್ರು ಎಂತ ಆಗ್ತದೆ ಅಂದ್ರೆ, ನನ್ನ ಪ್ರೀವಿಯಸ್ ಬ್ಯಾಚ್ನವರು ಕೂಡ, ಎಸ್ ನನಗೆ ಕೃಷ್ಣ ನನಗೆ ಮಗನಾಗಿ, ನನಗೆ ನನ್ನ ಮಗ, ಕೆಲವರು ಕೃಷ್ಣ ನನ್ನ ಲವರ್, ಕೃಷ್ಣ ನನ್ನ ಗೆಳೆಯ. ಸರ್, ಇದು ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಇದಕ್ಕೆ ಸಹಜೀಯ ಅಂದ್ರೆ ನೋಡಿ, ಈಗ ದೇವರ ಎದುರು ಹೋಗುದು, ಮತ್ತೆ ಆ ಮೈಂಡ್ ಅಲ್ಲಿ ಕೂಗುವಂಥದ್ದು ಮಾಡುದು, ಮತ್ತೆ ಕೂಗುದು, ಇದಕ್ಕೆ ಹೇಳುದು ಸಹಜೀಯ ಅಂದ್ರೆ ಪೋಸ್ಟರ್. ಅಂದ್ರೆ ಆಕ್ಚುಲಿ ಅವನ ಹತ್ರ ಇದಿಲ್ಲ, ಅದ್ರ ಮೈಂಡ್ ಅಲ್ಲಿ ಆ ಕೂಗುದಂತ ಇರ್ತಾನೆ, ಮತ್ತೆ ಕೂಗ್ತಾನೆ. ಆದ್ರೆ ನಿಜವಾಗಿ ನಮ್ಗೆ ನೋಡಿ, ಪ್ರಭುಪಾದ ಈ ರಾಧಾ ಮಾಧವ ಆಡುವಾಗ ಕೂಗ್ತಾ ಇದ್ರು, ಅದು ನಿಜವಾದ ಹೃದಯದಿಂದ ಬಂದದ್ದು. ಶುದ್ಧ ಭಕ್ತರು ಕೂಗ್ತಾರೆ, ಆದ್ರೆ ನಾವು ಆ ಸಹಜಿಯಾಗಿ ಯಾಕೆಂದ್ರೆ ಭಕ್ತಿಯಲ್ಲಿ ಪ್ರಭುಪಾದ ಹೇಳ್ತಾರೆ, ಎಸ್ ನಾನು ಕೂಡ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿದ್ದೇನೆ. ಪ್ರಭುಪಾದ ಹೇಳ್ತಾರೆ, 24 ಗಂಟೆಯಲ್ಲಿ ನೀನು ಎಷ್ಟು ಗಂಟೆ ಕೃಷ್ಣನಿಗೆ ಆಗ್ತಾ ಇದೆಯಾ. ಪ್ರಭುಪಾದ ಲಿಟ್ಮಸ್ ಟೆಸ್ಟ್ ಅಂದ್ರೆ ಫಲೇನ ಪರಿಷತ್, ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ 24 ಗಂಟೆಲಿ ಎಷ್ಟು ನೀನು ಕೃಷ್ಣನಿಗೆ ಹಾಕಿದ್ಯಾ. ಹಾಗಾಗಿ ನಾವು ಆ ರೀತಿ ಮಾಡಬಾರ್ದು. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಈಗ 5 ರಸದಲ್ಲಿ ಫಸ್ಟ್ ಶಾಂತ ರಸ ಅಂದ್ರೆ ಈ ನವಿಲು, ಗಿಳಿ ಮತ್ತೆ ಹಸು. ಗೋಲೋಕದಲ್ಲಿ ಕೃಷ್ಣನಿಗೆ ಶಾಂತ ರಸದಲ್ಲಿ ಸೇವೆ ಮಾಡ್ತಾನೆ. ಮತ್ತೆ ಸೆಕೆಂಡ್ ಒನ್ ದಾಸ್ಯ ಅಂದ್ರೆ ಹನುಮಾನ್. ನಾವು ಈ ದಾಸ್ಯ ರಸ, ನಮ್ಗೆಲ್ಲರಿಗೂ ದಾಸ್ಯ ರಸ, ಯಾಕೆಂದ್ರೆ ನಾವು ಕೂಡ ಸೇವಕರು. ಮತ್ತೆ ನೆಕ್ಸ್ಟ್ ಸಾಕ್ಯದಲ್ಲಿ ಅರ್ಜುನ ಮತ್ತೆ ಸುಧಾಮ ಮತ್ತೆ ಉದ್ಧವ ಇವರೆಲ್ಲ ಕೃಷ್ಣನ ಗೆಳೆಯರು. ಹಾಗಾಗಿ ಇದು ಸಾಕ್ಯ ಅಂದ್ರೆ ರಾಘವನಿಗೆ ಭಕ್ತಿ, ಸ್ಪಾಂಟೇನಿಯಸ್ ಭಕ್ತಿ, ನಾವು ಅದಕ್ಕೆ ಇಲ್ಲ, ಅರ್ಹತೆ ಇಲ್ಲ. ಮತ್ತೆ ವಾತ್ಸಲ್ಯ ಅಂದ್ರೆ ಯಶೋದೆ, ಅದು ಕೂಡ ಸ್ಪಾಂಟೇನಿಯಸ್ ಭಕ್ತಿ, ನಮ್ಗೆ ಅದಕ್ಕೆ ಅರ್ಹತೆ ಇಲ್ಲ. ಮತ್ತೆ ಲಾಸ್ಟ್ ಇದು ಮಾಧುರ್ಯ ಅಂದ್ರೆ ರಾಧಾರಾಣಿ ಮತ್ತೆ ಎಲ್ಲ ಗೋಪಿಕೆಯರು, ಅದು ಕೂಡ ಸ್ಪಾಂಟೇನಿಯಸ್ ಭಕ್ತಿ. ಇದು 3 ನಮ್ಗೆ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಮ್ಗೆ ಇರುವಂತದ್ದು ಒಂದು ಯಾವುದು, ದಾಸ್ಯ, ನಾವು ಸೇವಕರು. ಹಾಗಾಗಿ ಈ ಬೇರೆ ಬೇರೆ ರಸದಲ್ಲಿ ಗೋಲೋಕದಲ್ಲಿ ಬೇರೆ ಬೇರೆ ಜನರು ಸೇವೆ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಹೋಲ್ ಭಗವದ್ ಅರ್ಥ ಆದಾಗೆ. ಇದು ಕುಲಶೇಖರ ರಾಜ ಅಂತ ಈ ರಾಮಾನುಜ ಸಂಪ್ರದಾಯದಲ್ಲಿ ಬರ್ತಾನೆ. ಅಂದ್ರೆ ಈ ಸೌತ್ ಇಂಡಿಯಾದ ಶ್ರೀರಂಗಂ, ಅಲ್ಲಿಂದ ಕುಲಶೇಖರ ರಾಜ ಅಂತ ಒಂದು ಮುಕುಂದ ಮಾಲ ಸ್ತೋತ್ರ. ಪ್ರಭುಪಾದ ಹೇಳ್ತಾರೆ, ಕುಲಶೇಖರ ಮುಕುಂದ ಮಾಲ ಸ್ತೋತ್ರ ನಾವು ತೆಗೆದದ್ದು ತುಂಬಾ ಇಂಪಾರ್ಟೆಂಟ್ ಈ ಶ್ಲೋಕ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ಸೆ ಕಂಠಾವರೋಧನ ವಿಧಸ್ಮರಣಂ ಕುತಸ್ತೆ. ಅಂದ್ರೆ ಅನುವಾದ, ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜ ಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನನ್ನ ಕೊನೆ ಉಸಿರೆಳೆಯುವಾಗ, ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ. ಅಂದ್ರೆ ನೋಡಿ, ನಮ್ಗೆಲ್ಲ ಅಮರ ಆಗ್ಲಿಕ್ಕೆ ಇಚ್ಛೆ, ಆದ್ರೆ ಶುದ್ಧ ಭಕ್ತರಿಗೆ ಅವ್ರು ಹೇಳುದು, ಕೃಷ್ಣ ನನ್ನನ್ನು ಸಾಯಿಸು. ಇದು ವ್ಯತ್ಯಾಸ, ನಮ್ಗೆ ಮತ್ತೆ ಶುದ್ಧ ಭಕ್ತರಿಗೂ ವ್ಯತ್ಯಾಸ. ನಮ್ಗೆ ಸಾಯಿಗೆ ನಾವು ಅಂದ್ರೆ ಸಾವನ್ನು ಒಪ್ಪಲಿಕ್ಕೆ ನಾವು ಸಿದ್ಧವಿಲ್ಲ. ಯಾಕಂದ್ರೆ ಶುದ್ಧ ಭಕ್ತರು ಟೋಟಲ್ ಕೃಷ್ಣನ ಲೀಲಾ ಸ್ಮರಣದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಎಸ್ ಇದ್ರು ಒಂದೇ, ಸತ್ರು ಒಂದೇ ಅವರಿಗೆ, ಅಂದ್ರೆ ಟೋಟಲ್ ಸ್ಮರಣದಲ್ಲಿದ್ದಾರೆ ಸಮಾಧಿಯಲ್ಲಿ. ಇಲ್ಲಿ ಕುಲಶೇಖರ ರಾಜ ಹೇಳುವುದು, ಈ ಪ್ರಭುಪಾದ ಹೇಳ್ತಾರೆ, 2 ರೀತಿಯ
ಪಕ್ಷಿಗಳುಂಟು. ಅಂದ್ರೆ ಒಂದು ಹಂಸ ಮತ್ತೊಂದು ಕಾಗೆ. ಕಾಗೆ ಎಂತ ಮಾಡುದು, ಎಲ್ಲ ಗಾರ್ಬೇಜ್ ಕಡೆ ಹೋಗ್ತದೆ. ಹಂಸ ಒಳ್ಳೆ ಕಡೆ ಹೋಗ್ತದೆ. ಪ್ರಭುಪಾದ ಇದ್ದಾರೆ, ನಾವು ಕಾಗೆ ತರ ಆಗ್ಬಾರ್ದು, ನಾವು ಹಂಸ ತರ ಆಗ್ಬೇಕು. ಕುಲಶೇಖರ ರಾಜ ಅಂತ ಹೇಳುದಂದ್ರೆ, ಹಂಸವು ಹೇಗೆ ಆ ತಾವರೆ ದಂಟನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಮನಸ್ಸು ಈಗ ಟೋಟಲಿ ನಿನ್ನ ಪಾದದಲ್ಲಿ ಅಂಟಿಕೊಂಡಿದೆ, ಕುಲಶೇಖರ ರಾಜ ಹೇಳ್ತಿದ್ದಾರೆ. ಹಾಗಾಗಿ ಈಗಲೇ ನನ್ನನ್ನು ಸಾಯಿಸು. ಯಾಕೆ ಸಾಯಿಸು? ಯಾಕೆಂದ್ರೆ ಕುಲಶೇಖರ ರಾಜನಿಗೆ ತುಂಬಾ ಯಂಗ್ ಏಜ್. ಕುಲಶೇಖರ ರಾಜ ಹೇಳ್ತಾರೆ, ಈಗ ನನ್ನ ಸಣ್ಣ ಪ್ರಾಯ, ನನಗೆ ಟೋಟಲ್ ನಿನ್ನ ಸ್ಮರಣೆ ಉಂಟು. ನನಗೆ ಪ್ರಾಯ ಆದ ಮೇಲೆ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಇರ್ತದೆ, ಆಗ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆಂದ್ರೆ ಜನರಲ್ಲಿ ಅಂತ ಹೇಳುದು, ಈ ಭಕ್ತಿಯನ್ನು ಪ್ರಾಯ ಆದ ಮೇಲೆ ಮಾಡ್ಬೇಕು. 60-70 ನಂತರ ನಮ್ಗೆ ಯಾವಾಗ ನಮ್ಮ ದೇಹದಲ್ಲಿ ಬಲ ಇಲ್ಲವೋ ಆಗ ನಾವು ಭಕ್ತಿ ಮಾಡ್ಬೇಕು. ಆದ್ರೆ ಕುಲಶೇಖರ ರಾಜ ಹಾಗೆ ಅಲ್ಲ. ಕುಲಶೇಖರ ರಾಜ ಹೇಳುದು, ಈಗ ನನ್ನ ಸ್ಮರಣೆ ನಿನ್ನ ಪಾದದಲ್ಲಿ ಉಂಟು, ಪ್ರಾಯ ಆದ ಮೇಲೆ ನನಗೆ ಕಫ ವಾತ ಪಿತ್ತ ಬರ್ತದೆ, ನನ್ನ ಗಂಟಲಲ್ಲಿ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಈ ಕೂಡಲೇ ಸಾಯಿಸು. ನೋಡಿ ಎಂತ ಬ್ಯೂಟಿಫುಲ್ ಇದು. ಪ್ರಭುಪಾದ ಹೇಳ್ತಾರೆ, ನಾವು ಕುಲಶೇಖರ ರಾಜನ್ ನೋಡಿ ನಾವು ಕಲಿಬೇಕು. ಹಾಗಾಗಿ ಇದು ತುಂಬಾ ಬ್ಯೂಟಿಫುಲ್. ನಿಮಗೆ ಈ ಶ್ಲೋಕ ಗೊತ್ತಾದ್ರೆ ನಿಮಗೆ ಭಗವದ್ಗೀತೆ ಗೊತ್ತಾದ ಹಾಗೆ. ಎಸ್, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯವಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೇತಿ ಸಾಧ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಹೇಗೆಂದ್ರೆ ಹೆಚ್ಚಿನವ್ರು ಹೇಳುದು, ನಾವು ಇದು ಭಕ್ತಿ ಮಾಡಿದ್ರೆ ಮತ್ತೆ ನಮ್ಮ ಈ ಫ್ಯಾಮಿಲಿಯನ್ನು ಯಾರು ನೋಡುದು, ಮತ್ತೆ ನಾವು ಈ ಇನ್ನೊಬ್ಬರಿಗೆ ಸಹಾಯ ಎಲ್ಲ ಮಾಡ್ತೇವಲ್ಲ, ಅದನ್ನು ನಾವು ಅದನ್ನು ಮಾಡ್ತೇವೆ. ಮತ್ತೆ ಎಂತಂದ್ರೆ ಈ ದಾನ ಮಾಡ್ತೇವೆ, ನಾವು ಯಜ್ಞ ಮಾಡ್ತೇವೆ, ನಾವು ತಾತ್ವಿಕ ಮತ್ತು ಕಾಮ್ಯಕರ್ಮ ಮಾಡ್ತೇವೆ. ಹಾಗಾಗಿ ಇದೆಲ್ಲ ಹೇಳ್ತಾರೆ ಜನರು, ನಾವು ಭಕ್ತಿ ಮಾಡುದಿಲ್ಲ, ಉಳಿದೆಲ್ಲ ಮಾಡ್ತೇವೆ. ಇಲ್ಲಿ ಕೃಷ್ಣ ಅಂತ ಹೇಳೋದು, ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು, ತಾತ್ವಿಕ ಮತ್ತು ಕಾಮ್ಯಕರ್ಮ, ಇದರಲ್ಲಿ ಬರುವ ಫಲವನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಇದೆಲ್ಲವೂ ಸಿಗ್ತದೆ. ಹೇಗೆಂದ್ರೆ ನಾವು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ನಾವು ಗಿಡದ ಬ್ರಾಂಚಿಗೆ ಹಾಕ್ಬೇಕಂತಿಲ್ಲ, ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಗಿಡದ ಎಳೆಗೆ ಹಾಕ್ಬೇಕಂತಿಲ್ಲ, ಎಲ್ಲದಕ್ಕೂ ಸಲ್ತದೆ. ಅದೇ ರೀತಿ ಕೃಷ್ಣ ನೀವು ಭಕ್ತಿ ಸೇವೆ ಮಾಡಿದ್ರೆ ಇದೆಲ್ಲವೂ ಸಿಗ್ತದೆ. ಅದು ಜನರಿಗೆ ಇದು ಗೊತ್ತಿಲ್ಲ. ಭಕ್ತಿ ಸೇವೆ ಮಾಡಿ ಸಾಕು, ಅದನ್ನು ಇವೆಲ್ಲ ಪಡೆಯುತ್ತಾನೆ. ಮತ್ತೆ ಇನ್ನೊಂದುಂಟು, ಹೇಗಂದ್ರೆ ಖಾಲಿ ಅದು ಪಡೆಯುತ್ತಾನಲ್ಲ, ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಕಡೆಗೆ ಅವ ಗೋಲೋಕಕ್ಕೆ ಹೋಗ್ಲಿಕ್ಕೆ ಅವನಿಗೆ ಅರ್ಹತೆ ಸಿಗ್ತದೆ. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 8 ಪ್ರಶ್ನೆಗಳು. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾ ಸರ್ವೇಶು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ದುಃಖ ಅಶಾಶ್ವತಂ. ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮ ಪ್ರಪಂಚ ಪರಸ್ತಸ್ಮಾತು ಭಾವ ಅನ್ಯೋ. ಶುದ್ಧ ಭಕ್ತಿಯಿಂದಲೇ ಪರಮವನ್ನು ಸಾಧಿಸ ಸಾಧ್ಯ. ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವ. ಎಸ್, ಯಾವ್ದು ಪ್ರಶ್ನೆಯಲ್ಲಿ ಕೇಳಬಹುದು. ಎಸ್, ಹರೇ ಕೃಷ್ಣ. ಎಸ್, ಜನಾರ್ದನ್ ನಾಯ್ಕ ಅವರು ಹೇಳಿ ಸರ್. ಹರಿ ಓಂ ಸ್ವಾಮೀಜಿಯವರೇ, ಹೇಳಿ. 3 ಕ್ವಶನ್ ಇದೆ. ಮೊದಲನೇ ಕ್ವಶನ್, ಒಬ್ಬ ವ್ಯಕ್ತಿ ಸಾಯುವಾಗ ನಾವು ಬ್ರಹ್ಮ ಐಕ್ಯ ಆಗಿದ್ದಾರೆ, ಶಿವ ಐಕ್ಯ ಆಗಿದ್ದಾರೆ, ಗೋವಿಂದನ ಪಾದ ಸೇರಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸರಿಯಾದ ಪದ ಯಾವುದು? ಎರಡನೇ ಕ್ವಶನ್, ಒಬ್ಬ ವ್ಯಕ್ತಿ ಸಾಯುವಾಗ ಅವನಿಗೆ ಆ ಸಾಯುವ ಟೈಮ್ ಗೊತ್ತಾಗ್ತದ, ಯಾವಾಗ ಸಾಯುವುದು ಅಂತ ಹೇಳಿ? ಮತ್ತೆ ಗೊತ್ತಾಗ್ತದೆ. ಮೊದಲನೇ ಕ್ವಶನ್ ಯಾವ ಸರಿಯಾದ ಪದ ಯಾವ್ದಾಗಿರ್ಬೋದು ನೋಡಿ. ಹೇಗೆ ಅಂದ್ರೆ ಮೊದಲನೇ ಜನರು ಹೇಳ್ತಾರಲ್ಲ, ನಾವು ಜನರ ಬಗ್ಗೆ ಹೋಗಬಾರ್ದು. ನಾವು ಪ್ರಭುಪಾದ ಹೇಳ್ತಾರೆ, ಫಲೇನ ಪರಿಷತ್. ಅವ ಕೃಷ್ಣನ ಸ್ಮರಣೆ ಮಾಡಿದ್ರೆ ಖಂಡಿತ ಅವ ಸಾಯುವಾಗ ಕೃಷ್ಣನ ಲೋಕಕ್ಕೆ ಹೋಗ್ತಾನೆ. ಅವನ ಸ್ಮರಣೆ ಯಾವ್ದುಂಟು ಅದರ ಮೇಲೆ ಡಿಪೆಂಡ್. ಹಾಗಾಗಿ ಜನರ ಮೇಲೆ ನಾವು ಹೋಗ್ಬಾರ್ದು.
ಜನರು ಎಂತ ಕೂಡ ಹೇಳ್ಬೋದು. ಈಗ ಒಬ್ಬ ಎಂತಂದ್ರೆ ಕುಳಿತಾ ಇರುವವ ಯಾವಾಗಲೂ ಈ ಬಾರ್ ಇಂಡಸ್ಟ್ರಿ ಹೊರಗಿದ್ದಾನೆ, ನಾವು ಹೇಳ್ಬೋದು ಅವ ಸತ್ತ ಮೇಲೆ ಸೀದಾ ಕೃಷ್ಣ ಲೋಕಕ್ಕೆ ಹೋಗ್ತಾನೆ, ಗೋಲೋಕ ಹೋಗ್ತಾನೆ. ಅದು ಸರಿಯಾ? ನಾವು ಎಂತ ಕೂಡ ಹೇಳ್ಬೋದು, ಜನರು ಎಂತ ಕೂಡ ಹೇಳ್ಬೋದು. ಆದ್ರೆ ನಮ್ಮ ಸ್ಮರಣೆ ಎಂತ ಅಂತ, ನಮ್ದು ಯಾವ ಸ್ಮರಣೆ ಉಂಟು ಆ ಸ್ಮರಣೆ ನಮಗೆ ಸಿಗ್ತದೆ, ಆ ಲೋಕ ಸಿಗ್ತದೆ. ಕೊನೆಯ ಪ್ರಶ್ನೆ ಸರ್, ಇದು ಆತ್ಮಹತ್ಯೆ ಅನ್ನೋದು ಪಾಪ, ಆದ್ರೆ ಆತ್ಮಹತ್ಯೆ ಮಾಡುವ ವ್ಯಕ್ತಿ ಶ್ರೀಕೃಷ್ಣನ ನಾಮಸ್ಮರಣೆಯೊಂದಿಗೆ ಆತ್ಮಹತ್ಯೆ ಮಾಡಿದ್ರೆ ಅವನ ಶ್ರೀಕೃಷ್ಣನ ಪಾದಕ್ಕೆ ಸೇರ್ತಾನ? ನೋಡಿ, ಶ್ರೀಕೃಷ್ಣನ ಇದು ಮಾಡಿದವ ಆತ್ಮಹತ್ಯೆ ಮಾಡುವುದಿಲ್ಲ, ತಿಳ್ಕೊಳ್ಳಿ. ಎಂತಂದ್ರೆ ನೋಡಿ, ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಸುಸೈಡ್ ಅನ್ನೋದು ತುಂಬಾ ಖಂಡನೀಯ. ಯಾಕಂದ್ರೆ ಸಪೋಸ್ ಈಗ ನಮ್ಮ ಇದ್ರ ಪ್ರಕಾರ, ನಮ್ಮ ಹೊರೋಸ್ಕೋಪ್ ಪ್ರಕಾರ ನಾವೊಂದು 70 ವರ್ಷ ಬರುತ್ತೇವೆ. ಈಗ ಒಂದು 20 ವರ್ಷದಲ್ಲಿ ನಾವು ಸುಸೈಡ್ ಮಾಡ್ತೇವೆ, ಮತ್ತೆ ನಮ್ಗೆ ನೆಕ್ಸ್ಟ್ 50 ವರ್ಷ ನಮ್ಮ ಸೋಲಿಗೆ, ಆತ್ಮಕ್ಕೆ ಸದ್ಗತಿ ಇಲ್ಲ. ಅದು 70 ವರ್ಷ ನಾವು ಇನ್ನು 50 ವರ್ಷ ಕಾಯ್ತಾ ಇರ್ಬೇಕು, ಅಂದ್ರೆ ಆಚೆ ಈಚೆ ಹೋಗ್ತಾ ಇರ್ತದೆ. ಹಾಗಾಗಿ ಅದು ಟೋಟಲಿ ಖಂಡಮೇಬಲ್. ಪ್ರಭುಪಾದ ಅದನ್ನು ಖಂಡಿಸ್ತಾರೆ, ಸುಸೈಡ್ ಮಾಡಬಾರ್ದು. ಧನ್ಯವಾದಗಳು. ಎಸ್, ಧನ್ಯವಾದ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಎಸ್, ಮೀನಾಕ್ಷಿ ಅವರೇ. ಎಸ್, ಮೀನಾಕ್ಷಿ, ಹೇಳಿ ಮಾತಾಜಿ. ಜೈ ಶ್ರೀ ಕೃಷ್ಣ. ಹಾ, ಹೇಳಿ ಸರ್, ಇವಾಗ ನೀವ್ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೋಬಾರ್ದಂತ. ಈಗ ಯಾರೋ ತುಂಬಾ ಹರ್ಟ್ ಮಾಡಿರ್ತಾರೆ, ಅವರು ಇನ್ನೋಸೆಂಟ್ ಇರ್ತಾರೆ, ತುಂಬಾ ಹರ್ಟ್ ಮಾಡಿರ್ತಾರೆ. ಅವ್ರ ಅದೇ ಯೋಚನೆಲೆ ಇವ್ರು ನನಗ್ ಹರ್ಟ್ ಮಾಡಿದ್ರು, ಇವ್ರಿಂದ ನನ್ ಬದುಕಕ್ ಆಗ್ತಾ ಇಲ್ಲ, ನನ್ ತುಂಬಾನೇ ಮನ್ಸ್ ನೊಂದೋಗಿದೆ, ನನ್ ಬದುಕಲ್ಲ ಇವಾಗ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಆದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಏನಾದ್ರೂ ಅವ್ರು ಅದನ್ನ ಸೇಟ್ ತೀರ್ಸ್ಕೊಳ್ತಾರ, ಅಥವಾ ಅಂದ್ರೆ ಅದೇ ನೋವಿನಲ್ಲಿ ಸತ್ತಿರ್ತಾರಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ನಾನ್ ಹಂಗಿರ್ಲಿಲ್ಲ, ನಾನ್ ಒಳ್ಳೆ ನಿದ್ದೆ ಅಂತ ಏನಾದ್ರೂ ಪ್ರೂವ್ ಮಾಡೋಕ ನೋಡಿ, ಅವ ಮೂಡ, ಅವ ಎಂತ ಅಂದ್ರೆ ನನಗೆ ನೋವು ಕೊಟ್ಟ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಹೇಗಂದ್ರೆ ನೋಡಿ, ಇದೆಲ್ಲ ನಾವು ದೇಹದ ಭಾವನೆ. ಅವ ನನಗೆ ನೋವು ಕೊಟ್ಟ, ಹೇಗಂದ್ರೆ ಶೀತೋಷ್ಣ ಸುಖ ದುಃಖದ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಬರ್ತಾನೆ ಅವನಿಗೆ ಶೀತ ಮತ್ತೆ ಉಷ್ಣ ಅಂದ್ರೆ ಕೋಲ್ಡ್ ಮತ್ತೆ ಈ ಹೀಟ್ ಎಲ್ಲವೂ ಒಂದೇ, ಸುಖ ಮತ್ತೆ ಒಂದೇ, ದುಃಖ ಕೂಡ ಒಂದೇ. ಆದ್ರೆ ಈ ಮೂಢರು, ಬುದ್ಧಿಹೀನರು, ಅವರನ್ನು ಇನ್ನೊಬ್ಬ ನನಗೆ ಕೊಟ್ಟ ಅಂತ ನೋಡಿ, ಯಾರು ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕರ್ಮಾನುಸಾರ ಎಂತ ಆಗ್ತದೆ ಅದೇ. ಹಾಗಾಗಿ ಮಾತ್ರ ಅವ ಮೂಢ, ಎಂತಂದ್ರೆ ಅವ ನನಗೆ ದುಃಖ ಕೊಟ್ಟ. ಅದೆಲ್ಲ ಟೋಟಲಿ ಹೇಗೆ ಅಂದ್ರೆ ನೋಡಿ, ಅದಕ್ಕೆ ಹೇಳು ನಾವು ಈ ಜ್ಞಾನ ಪಡಿಬೇಕು ಭಗವದ್ಗೀತೆಯಿಂದ. ಅವ ನನಗೆ ಯಾರು ಏನು ಮಾಡ್ಲಿಕ್ಕೆ ಆಗುದು. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ಈಗ ನಾವು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಾವಿದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಗೆ ಬುದ್ಧಿ ಇಲ್ಲ ಅಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ನಮ್ಗೆ ಅವ ನನಗೆ ಹರ್ಟ್ ಮಾಡಿದ, ಇವ ಹರ್ಟ್ ಮಾಡಿದ. ಯಾರು ಯಾರಿಗೆ ಹರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ದಯವಿಟ್ಟು ನಾವು ಇದನ್ನು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು. ಕೃಷ್ಣ ಪ್ರಜ್ಞೆ ಜ್ಞಾನ ಬಂದ್ರೆ ಆಗ ಅವ ದೇಹದ ಭಾವನೆಯಿಂದ ಆತ್ಮದ ಭಾವನೆಗೆ ಬರ್ತದೆ. ಆತ್ಮದ ಭಾವನೆಗೆ ಬಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ, ನ ಶೋಚತಿ ನ ಕಾಂಕ್ಷತಿ, ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಈಗ ಕೊರತೆ ಅಂತಂದ್ರೆ ನಾವು ದೇಹದ ಭಾವನೆಯಲ್ಲಿ ಇದೆ, ದೇಹದ ಭಾವನೆಯಲ್ಲಿ ಇದೆಲ್ಲ ಆಗುವಂಥದ್ದು. ಗೊತ್ತಾಯ್ತು ಮಾತಾಜಿ? ಇಷ್ಟು ಬೇಗ ಆತ್ಮ ಭಾವನೆ ಬರೋದು ತುಂಬಾ ಕಷ್ಟನೇ ಅನ್ಸ್ಬಿಡುತ್ತೆ. ಕಷ್ಟ ಆದ್ರೂ ಕೂಡ ನಾವು ಅಭ್ಯಾಸ ಮಾಡ್ಬೇಕು. ಯಾವ ರೀತಿ ಹೇಗಂದ್ರೆ ನೋಡಿ, ಕಷ್ಟ ಎಲ್ಲವೂ ಕಷ್ಟ. ಈಗ ಎಂತಂದ್ರೆ ಈಗ ತಿನ್ನುವುದು ಕೂಡ ಕಷ್ಟ. ತಿನ್ನುವುದಂದ್ರೆ ನೀವು ಅಡಿಗೆ ಮಾಡ್ಬೇಕು, ಒಂದು ಎಂತ ಹೇಳುದು, ಸ್ವಲ್ಪ ಹೊತ್ತು ನೀವು ಅದನ್ನ ಕಟ್ಟಿಂಗ್ ಮಾಡ್ಬೇಕು, ಮತ್ತೆ ನೀವು ಅದನ್ನು ಕುದಿಸ್ಬೇಕು. ಇದೆಲ್ಲ ಕಷ್ಟ ಉಂಟು. ತಿನ್ನುವುದು ಕಷ್ಟ, ಆದ್ರೂ ನಾವು ತಿಂತೇವೆ. ಅದೇ ರೀತಿ ಇದು ಕೂಡ ಕಷ್ಟವೇ, ಆದ್ರೂ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ಬೇಕು ಗುರುಜಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು? 2 ಗಂಟೆ ಜಪ ಮಾಡ್ಬೇಕು, ಒಂದೆಷ್ಟು ಒಂದು ಅರ್ಧ ಗಂಟೆ ಕೀರ್ತನ ಮಾಡ್ಬೇಕು, ಒಂದು ಗಂಟೆ ಓದ್ಬೇಕು. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಭಗವದ್ಗೀತೆ. ಕೃಷ್ಣನ ಬಗ್ಗೆ ನಾವು ವಿಷಯ ಕೇಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ನೀವ್ ಹೇಳಿದ್ರಿ ಅವನು ನಾರಾಯಣ ಒಬ್ಬ ಸಾಯ್ತಾ ಇದ್ದ, ಅವ್ರ ಮಕ್ಳು ಬಂದ್ರು, ಅಂಗಡಿ ಬಿಟ್ಟು ಬಂದಿ ಎಲ್ಲ, ಅಲ್ಲಿ ಯಾರಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ರು ಅಂತ. ಅವ್ರ ನೆಕ್ಸ್ಟ್ ಜನ್ಮದಲ್ಲಿ ಅದೇ ಅಂಗಡಿ ಓನರ್ ಆಗಿ ಹುಟ್ಟುವುದಲ್ಲ, ಇಲ್ಲಿ ಯಾಕೆ ಆಗಿ ಹುಟ್ಟಬೇಕು? ಹೌದು, ಹಾಗೆ. ಹೇಗಂದ್ರೆ ದೇವರ ವ್ಯವಸ್ಥೆ ಹಾಗೆ. ಅದು ನಾವು ಕ್ವಶನ್ ಮಾಡುವಾಗಿಲ್ಲ. ದೇವರು ಎಂತ ಬೇಕಾದ್ರೂ ಮಾಡ್ಬೋದು.
ಆದ್ರೆ ಇಲ್ಲಿ ಯಾಕೆ ಆಗಿ ಹುಟ್ಟಬೇಕು ಅವ್ರು? ಅಲ್ಲ, ಅದು ದೇವರದ್ದು ಇಚ್ಛೆ, ನಮ್ದು ಇಚ್ಛೆ ಅಲ್ಲ. ನೋಡಿ, ನಾವು ಹೋರಾಟ ಅಲ್ಲ, ನಾವು ಹೋರಾಟ ಅಲ್ಲ, ದೇವರ ಹೋರಾಟ. ದೇವರು ಎಂತ ಕೊಟ್ಟರೆ ಅದು. ಸಾಯುವಾಗ ನೆಕ್ಸ್ಟ್ ಹುಟ್ಟಿದ್ರೆ ಪ್ರಾಣಿ ಜನ್ಮಕ್ಕೆ ಬರ್ತಾರ ಗುರುಜಿ? ಅಂದ್ರೆ ಅಟ್ಯಾಚ್ಮೆಂಟ್ ಆಗಿದ್ರೆ ಹಾಗೆ ಆಗ್ತದೆ. ಅಟ್ಯಾಚ್ ಆಗಿದೆ, ಟೂ ಮಚ್ ಅಟ್ಯಾಚ್. ಈಗ ಅಂಗಡಿಯಲ್ಲಿ ಕೆಲವರು ಅಟ್ಯಾಚ್ ಆಗಿರ್ತಾರೆ. ಅದೇ ಅಂಗಡಿಯಲ್ಲಿ ಅವರಿಗೆ ಇದು ಪ್ರಭುಪಾದ ಹೇಳಿದ್ದಾರೆ. ಪ್ರಭುಪಾದ ಹೇಳಿದ ಮೇಲೆ, ಯಾಕಂದ್ರೆ ಅದು ವೇದ ವಾಕ್ಯ. ಪ್ರಭುಪಾದ ಹೇಳಿದ ಮೇಲೆ ಅದು ಸತ್ಯ. ಯಾಕಂದ್ರೆ ಅವರ ಬಾಯಲ್ಲಿ ಯಾವ್ದು ಕೂಡ ಅವ್ರು ಹೇಳಿದೆಲ್ಲ ನಾವು ರೆಕಾರ್ಡ್ ಮಾಡಿದ್ದೇವೆ. ಯಾವುದು ಅದರಲ್ಲಿ ತಪ್ಪು ಅವರು ಒಮ್ಮೆ ಕೂಡ ಎಸ್ ನಾನು ಹೇಳಿದೆ ನಾವು ತಪ್ಪು ಅಂತ ಹೇಳಿಲ್ಲ. ಹಾಗಾಗಿ ಈ ರೀತಿ ಮಾತಾಡಿ. ಯಾಕಂದ್ರೆ ಅದಕ್ಕೆ ನಾವು ಹೇಳುದು ಸ್ಮರಣೆ, ಕೃಷ್ಣ ಸ್ಮರಣೆ ಇರಬೇಕು, ಇಲ್ಲದ ಈ ರೀತಿ ಆಗ್ತದೆ. ಗುರುಜಿ ಧನ್ಯವಾದ. ಹರೇ ಕೃಷ್ಣ. ಎಸ್ ನಾರಾಯಣ್ ರೆಡ್ಡಿ. ಎಸ್ ನಾರಾಯಣ್ ರೆಡ್ಡಿ. ನಾರಾಯಣ ರೆಡ್ಡಿ. ಎಸ್ ನಾರಾಯಣ ರೆಡ್ಡಿ ಇಲ್ವಾ? ನೆಕ್ಸ್ಟ್ ಸೆಲ್ವಿ ಬಾಲಕೃಷ್ಣನ್. ಗುರುಜಿ ನಮಸ್ತೆ. ನಮಸ್ತೆ. ನಮಸ್ತೆ ಗುರುಜಿನ ಈಗ ಅವರು ಬಹಳಷ್ಟು ಜನ ಹೇಳಿದ್ರು ಆತ್ಮಹತ್ಯೆ ಬಗ್ಗೆ. ಬಟ್ ನಾನು ಯಾವಾಗ್ಲೂ ನನಗ್ ಗೊತ್ತಿರೋ ಪ್ರಕಾರ ನಮ್ಮ ಮಕ್ಕಳಿಗೆ ಒಂದ್ ಮಾತನ್ನ ಬಳಸ್ತೇನೆ ಗುರುಜಿ. ನಾನು ಏನು ಅಂತಂದ್ರೆ, ಸಾವು ಖಚಿತ, ಸಾವುಗೆ ಎಂದಿಗೂ ಹೆದರಬಾರ್ದು. ಅದಕ್ಕಿಂತ ಬಹಳ ಪ್ರಮುಖವಾದದ್ದು ಸಾವನ್ನ ನಾವಾಗಿ ನಾವು ಬಯಸ್ಬಾರ್ದು ಅಂತ. ಅದು ನಿಮ್ ಪ್ರಕಾರ ಸರಿ ಇದೆಯಾ ಗುರುಜಿ? ಸಾವನ್ನ ನಾವಾಗಿ ನಾವು ಬಯಸ್ಬಾರ್ದು, ಇರೋವರೆಗೂ ಕೂಡ ಒಳ್ಳೆ ಕಾರ್ಯ, ಒಳ್ಳೆತನ, ಒಳ್ಳೆ ವಿಚಾರ, ಒಳ್ಳೆ ಆಚಾರ. ನೋಡಿ, ಪ್ರಭುಪಾದ ಹೇಳ್ತಾರೆ ಇದಕ್ಕೆ, ಇದಕ್ಕೆ ನಾನು ಇದು ಮಾಡ್ತೇನೆ. ನಮ್ಗೆ ಫಸ್ಟ್ ಆಫ್ ಆಲ್ ಒಳ್ಳೇದಂತ ಗೊತ್ತಿರ್ಬೇಕು. ಒಳ್ಳೇದಂದ್ರೆ ಎಂತ? ಒಳ್ಳೇದಂದ್ರೆ ಎಂತ ಮೀನಿಂಗ್ ಕೊಡ್ತೀರಿ? ಒಳ್ಳೇದು ಅಂದ್ರೆ ಆದ್ರೆ ಒಳ್ಳೇದಂದ್ರೆ ಮೀನಿಂಗ್ ಎಂತ ಕೊಡ್ತೀರಿ ನೀವು? ಅದಕ್ಕೆ ಅರ್ಥ ಅದೇ ಒಳ್ಳೆ ಕಾರ್ಯ, ಸತ್ಕಾರ್ಯ, ಯಾವುದೇ ರೀತಿಯಾದಂತಹ ಕೆಟ್ಟ ವಿಚಾರಗಳನ್ನ ಮಾಡ್ತೀರಾ ಇರುವಂತದ್ದು. ಇದು ಹೇಗಂದ್ರೆ, ಇಂಥದ್ದು ಒಳ್ಳೆ ಮಾಡಿದ್ರೆ ನೀವು ಸ್ವರ್ಗಲೋಕ ಹೋಗ್ತೀರಿ, ಇಲ್ಲದ್ರೆ ಬ್ರಹ್ಮಲೋಕ ಹೋಗ್ಬೋದು. ಒಳ್ಳೇದು ಮಾಡಿ ಪುಣ್ಯ. ಪ್ರಭುಪಾದ ಹೇಳ್ತಾರೆ ಒಳ್ಳೇದಂದ್ರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಬಿಟ್ಟು ಉಳಿದದೆಲ್ಲ ಉಪಧರ್ಮ. ನೋಡಿ, ಈ ಭಾಗವತಮಲ್ಲಿ ಇದು 2ನೇ ಶ್ಲೋಕ, ಮೊದಲ ಸ್ಕಂದದು 2ನೇ ಶ್ಲೋಕ ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ. ತುಂಬಾ ಅಂದ್ರೆ ಇದು ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕವನ್ನು ಹೇಳ್ತೇನೆ ನೋಡಿ. ಈ ಶ್ಲೋಕದಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಧರ್ಮ ಪ್ರೋಜಿತ ಕೈತವ ಅತ್ರ ಪರಮ ನಿರ್ಮತ್ಸರಾನಾಂ ಸತಾಂ ವೇದ್ಯಂ ವಾಸವಂ ಅತ್ರ ವಸ್ತು ಶಿವದಂ ತಾಪತ್ರ ತ್ರಯೋನ್ಮೂಲನಂ ಶ್ರೀಮದ್ ಭಗವತೆ ಮಾಮುನಿ ಕೃತೆ ಕಿಂ ವಾ ಪರೇರ್ ಈಶ್ವರ ಸದ್ಯೋರಿದಿ ಅವರುದ್ಯತೆ ಅತ್ರ ಕೃತಿಭಿ ಶುಶ್ರುಭಿ ತಕ್ಷಣಾತ್. ಈ ಶ್ಲೋಕದಲ್ಲಿ ಎಂತ ಹೇಳುದಂದ್ರೆ, ಧರ್ಮ ಪ್ರೋಜಿತ ಕೈತವ ಅತ್ರ ಅಂದ್ರೆ ಈ ಕೈತವ ಧರ್ಮ ಅಂದ್ರೆ ಚೀಟಿಂಗ್ ರಿಲಿಜನ್. ಈ ನೀವು ಹೇಳಿದಂಥದ್ದು ಆ ಉಪಧರ್ಮ, ನಾವು ಒಳ್ಳೇದು ಮಾಡುದು, ಇದೆಲ್ಲ ಉಪಧರ್ಮ, ಅದು ಕೂಡ ಚೀಟಿಂಗ್ ರಿಲಿಜನ್. ಭಾಗವತಂ ಎಂತ ಮಾಡ್ತಾರೆ ಅಂದ್ರೆ, ಎಲ್ಲಾ ಚೀಟಿಂಗ್ ರಿಲಿಜನ್ ಅನ್ನು ಬದಿಗೆ ಆಗ್ತಾ ಉಂಟು. ಅಂದ್ರೆ ಚೀಟಿಂಗ್ ರಿಲಿಜನ್ ಅಲ್ಲಿ, ಕೈತವ ಧರ್ಮದಲ್ಲಿ ಒಂದು ಉಪಧರ್ಮ, ವಿಧರ್ಮ, ಕೆಟ್ಟದ್ದು ಮಾಡುವುದು, ಮತ್ತೆ ಛಲಧರ್ಮ ಅಂದ್ರೆ ಈ ಬುದ್ಧನ ಫಿಲಾಸಫಿ ಛಲಧರ್ಮಕ್ಕೆ ಬರ್ತದೆ. ಹಾಗಾಗಿ ಇದನ್ನೆಲ್ಲ ರಿಜೆಕ್ಟ್ ಮಾಡ್ತದೆ ಭಾಗವತ. ಯಾಕಂದ್ರೆ ನಮ್ಮ ತಾಪತ್ರಯ ಮೂಲನ ಅನ್ನೋದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಿಜವಾದ ತಾಪತ್ರಯ ಎಂತ? 3 ಮಿಸರೀಸ್: ಆದಿ ಭೌತಿಕ್, ಆದಿ ದೈವಿಕ್, ಆದಿ ಯಜ್ಞಿಕ್. ಈ 3 ನಮಗೆ ಕ್ಲೇಶಗಳುಂಟು. ಹೇಗೆ ಅಂದ್ರೆ, ನಮ್ಗೆ ಈಗ ಇದು ಬರ್ತದೆ, ಯಾವುದು ಮಲೇರಿಯಾ, ಇಲ್ಲದ್ರೆ ಡೆಂಗು, ಇನ್ನೊಂದು ಈ ನುಸಿಯಿಂದ ಬರುವಂತದ್ದು. ಮತ್ತೆ ಎಷ್ಟೋ ಸಲ ಎಂತ ಆಗ್ತದೆ ಅಂದ್ರೆ, ಈಗ ಮೊನ್ನೆ ಬೆಂಗಾಲದಲ್ಲಿ ಆಯ್ತು, ಯಾವುದು ಈ ಸುನಾಮಿ ತರ. ಆಕ್ಚುಲಿ ನಾವು ಹೇಳ್ತೇವೆ ಇದು ನನ್ನ ಜಾಗ ಅಂತ. ಮೊನ್ನೆ ಕೊಚ್ಚಿ ಹೋಯ್ತು, ಅವನು ಮನೆ ಕೂಡ ಎಂತ ಕೂಡ ಇಲ್ಲ. ಅದು ಆದಿದೈವಿಕ್. ಮತ್ತೆ ಆದಿ ಯಜ್ಞಿಕ್. ಆದಿ ಯಜ್ಞಿಕ್ ಅಂದ್ರೆ ದೇವತೆ, ಭಗವಂತನಿಂದ ನಮ್ಗೆ ಕೆಲವು ಹೇಗೆ ಎಂತ ಆಗ್ತದೆ ಅಂದ್ರೆ, ನೋಡಿ ನಾನು ಮೊನ್ನೆ ಈಗ ಸ್ವಲ್ಪ ಹಾರುವಾಗ ನನ್ನ ಕಾಲಿಗೆ ಫ್ರಾಕ್ಚರ್ ಆಯ್ತು. ಹಾಗಾಗಿ ಮತ್ತೆ ಅದು ಇದಾಯ್ತು. ಹಾಗಾಗಿ ಇದು ಆದಿ ಯಜ್ಞಿಕ್. ಈ ರೀತಿ ಕ್ಲೇಶಗಳು ಬರ್ತದೆ. ಇದನ್ನ ನಮ್ಗೆ ಮುಕ್ತಿ ಸಿಗುದಿಲ್ಲ. ಆ ಮುಕ್ತಿ ಸಿಗ್ಬೇಕಿದ್ರೆ ಪರೋಧರ್ಮ ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸಿದ್ಧತೆ. ನಾವು ಪರೋಧರ್ಮ ಮಾಡ್ಬೇಕು. ಪರೋಧರ್ಮ ಅಂದ್ರೆ ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣ ನಿತ್ಯ ಸೇವಕರು. ನಾವು ಅದನ್ನು ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ
ಕೃಷ್ಣ ಪ್ರಜ್ಞೆಯೇ ನಿಜವಾಗಿ ಒಳ್ಳೇದು. ಪ್ರಭುಪಾದ ಹೇಳ್ತಾರೆ ಒಳ್ಳೇದಂದ್ರೆ ಇದು. ಹಾಗೆ ನಮ್ಗೆ ಫಸ್ಟಿಗೆ ಒಳ್ಳೇದಂತ ಗೊತ್ತಾಗಬೇಕು, ಮತ್ತೆ ನಾವು ಒಳ್ಳೇದು ಮಾಡ್ಬೇಕು. ಮತ್ತೆ ಗುರುಜಿ, ಪ್ರತಿದಿನ ನಾವೇನು ಶಿಕ್ಷಕರಾಗಿ ಆನ್ಲೈನ್ ಕ್ಲಾಸಸ್ ಮಾಡ್ತಿದೀವಿ ಮಕ್ಕಳಿಗೆ, ಗುರುಜಿ ನನ್ಗೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಪ್ರತಿದಿನಾನು ಕೂಡ ನೀವೇನು ಒಂದು ಒಳ್ಳೆ ಅಂಶಗಳನ್ನ ಹೇಳ್ತಾ ಇರ್ತೀರಾ. ಒಂದ್ 5ರಿಂದ 10 ನಿಮಿಷ ನಾನು ಮಕ್ಕಳಿಗೆ ಹೇಳ್ತಿದೀನಿ ಅದನ್ನ. ಡಿಗ್ರಿ ಏನ್ ಟೀಚ್ ಮಾಡ್ತೀವಿ ಮಕ್ಕಳಿಗೆ, ತುಂಬಾನೇ ಖುಷಿ ಪಡ್ತಿದ್ದಾರೆ ಗುರುಜಿ. ಮತ್ತೆ ಬಹಳಷ್ಟು ಜನ ನಾವ್ ಏನ್ ಹೇಳ್ತೀವಿ ಶಿಕ್ಷಕರು ಅದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಮಕ್ಕಳು ಕೂಡ. ಮತ್ತೆ ಅವ್ರು ಹೇಳ್ತಿದ್ದಾರೆ ಮ್ಯಾಮ್ ನಮ್ಗೆ ನಿಜಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಂತ. ಈಗ ಮತ್ತೆ ನಿಮ್ ಸಲಹೆ ಏನ್ ಗುರುಜಿ? ಏನಾದ್ರೂ ನಾವು ಮಕ್ಕಳಿಗೆ ಪ್ರತಿದಿನ ಹೇಳ್ಬೇಕಾದ್ರೆ ಈ ಮಂತ್ರಗಳನ್ನ ಹೇಳುವುದಾ, ಅಥವಾ ಕೃಷ್ಣ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಂಥದೇ ವಿಷಯನ ಹೇಳಿ ಅಂತ ನೀವೇನಾದ್ರೂ ಸಲಹೆ ಕೊಡ್ತೀರಾ? ನೋಡಿ ಹೇಗೆ ಅಂದ್ರೆ ಚೇತನ್ ಬಾಬು ಅಂತ ಹೇಳುದು ಅಂದ್ರೆ, ಭಾರತ ಭೂಮಿಲೇ ಜನ್ಮ ಹೋಯ್ಲೆ ಯಾರ್, ಪಹಲೆ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ನೀವು ಭಕ್ತರಾಗ್ಬೇಕು, ಮತ್ತೆ ನೀವು ಅವರನ್ನು ಭಕ್ತಿ ಪದಕ್ಕೆ ತರಬಹುದು. ಫಸ್ಟಿಗೆ ಹೇಗಂದ್ರೆ, ಈಗ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದದ್ದು ನಾವು ಫಸ್ಟಿಗೆ ಅಂತ ನಾನು ಹೊರಗೆ ಬರ್ಬೇಕು, ಮತ್ತೆ ನಾನು ನೀರು ಹಾಕ್ಲಿಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಈಗ ಎಂತ ಆಗ್ತದೆ, ನಾವು ಒಳಗಿಂದ ಬೆಂಕಿ ಅಂತ ಹೇಳ್ತಾ ಇದ್ದೆ, ನಾನು ಹೊರಗೆ ಬರ್ಬೇಕು ಫಸ್ಟಿಗೆ, ಮತ್ತೆ ನಾನು ಉಳ್ಳವರೆಲ್ಲ ಆಗ್ತಾ ಇದ್ದಾರೆ, ನಾನು ಕೂಡ ನೀರು ಹಾಕ್ಬೇಕು. ತಿಳಿದ ಮಾತಾಜಿ? ತಿಳಿತು ಗುರುಜಿ. ಹರೇ ಹರೇ ಧನ್ಯವಾದಗಳು. ಧನ್ಯವಾದ. ಎಸ್, ನವೀನ್ ಬಿಲ್ಲಯ್ಯ, ನವೀನ್ ಬಿಲ್ಲಯ್ಯ, ಬಿಳಿಯಯ್ಯ, ಸಾರಿ, ನವೀನ್ ಬಿಳಿಯಯ್ಯ. ಹರೇ ಕೃಷ್ಣ, ಹರೇ ಕೃಷ್ಣ. ನವೀನ್ ಅವರೇ ಕೇಳಿಸ್ತಾ ಉಂಟು ಸರ್. ಗುರುಜಿ, ಒಂದು ಪ್ರಶ್ನೆ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವು ಅಂತ ಹೇಳ್ತೀರಾ. ಮತ್ತೆ ಈ ಭೂಲೋಕದಲ್ಲಿ ಈ ಪಾಪ್ಯುಲೇಷನ್ ಅನ್ನೋದು, ಜನಸಂಖ್ಯೆ ಅನ್ನೋದು ಹೇಗೆ ಜಾಸ್ತಿ ಆಗ್ತಾ ಇದೆ ಗುರುಜಿ? ನೋಡಿ, ಜನಸಂಖ್ಯೆ ಜಾಸ್ತಿ ನಾವು ಟೆನ್ಷನ್ ಮಾಡೋದು ಬೇಡ. ಹೇಗೆಂದ್ರೆ ಕೃಷ್ಣನೇ ನಾವು ಅಂಶ, ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ. ಹೇಗೆಂದ್ರೆ ನೋಡಿ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಹಿಭವನಾಂ ವಿದದಾತಿ ಕಾಮನ್. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ಅಂದ್ರೆ ನಾವಂದ್ರೆ ಆತ್ಮ, ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಅವು ಎಲ್ಲವನ್ನು ನೋಡುವಂಥದ್ದು. ಹಾಗಾಗಿ ಕೃಷ್ಣ ಯಾಕೆ ಎಕ್ಸ್ಪಾಂಡ್ ಆಗುವಂಥದ್ದು, ಅವಂದೇ ಅಂಶ ನಾವು. ಹೇಗೆಂದ್ರೆ ಈ ಗೋಲ್ಡ್ ಮೈನಿಂದ ಸಣ್ಣ ನಾವು ಗೋಲ್ಡ್ ಅಂತ ತೆಗಿತೇವೆ. ಆಕ್ಚುಲಿ ಕ್ವಾಲಿಟಿಯಲ್ಲಿ ಸೇಮ್, ಆದ್ರೆ ಕ್ವಾಂಟಿಟಿಯಲ್ಲಿ ಅದು ದೊಡ್ಡದು, ಇದು ಸಣ್ಣದು. ಹಾಗಾಗಿ ನಾವು ಕೃಷ್ಣಂದೇ ಅಂಶ. ಕೃಷ್ಣ ಎಂತಂದ್ರೆ ಕೃಷ್ಣ ಎಕ್ಸ್ಪಾಂಡ್ ಆದದ್ದು. ಕೃಷ್ಣನ್ಗೆ ಎಷ್ಟು ಬೇಕಾದ್ರೂ ಎಕ್ಸ್ಪಾಂಡ್ ಆಗ್ಬೋದು. ಕೃಷ್ಣ ಇದರಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ಈಗ ಭಾರತದಲ್ಲಿ 125 ಕೋಟಿ ಪಾಪ್ಯುಲೇಷನ್ ಉಂಟು. ಪ್ರಭುಪಾದ ಹೇಳ್ತಾರೆ ಕೃಷ್ಣನ ಅರೇಂಜ್ಮೆಂಟ್ ಅಲ್ಲಿ ಇನ್ನು ಒಂದು 5,000 ಕೋಟಿ ಜನರಿಗೆ ಊಟ ಹಾಕುವಷ್ಟು ಕೃಷ್ಣ ಈ ಜಾಗವನ್ನು ವ್ಯವಸ್ಥೆ ಮಾಡಿದ್ದಾನೆ. ಆದ್ರೆ ನಮ್ಮ ಮಿಸ್ಟೇಕ್, ನಮ್ಗೆ ಅಗ್ರಿಕಲ್ಚರ್ ಇಷ್ಟವೇ ಇಲ್ಲ, ನಾವು ಇಂಡಸ್ಟ್ರಿ ಮಾಡ್ತೇವೆ. ಇದು ಯಾರ್ದು ಮಿಸ್ಟೇಕ್? ನಮ್ದು ಮಿಸ್ಟೇಕ್. ಕೃಷ್ಣ ವ್ಯವಸ್ಥೆ ಮಾಡಿದ್ದಾನೆ. ಅದೇ ರೀತಿ ಹೇಗೆಂದ್ರೆ ನಾವು ಅದನ್ನು ಟೆನ್ಷನ್ ಮಾಡಬಾರ್ದು. ಪಾಪ್ಯುಲೇಷನ್ ಪ್ರಭುಪಾದ ಹೇಳ್ತಾರೆ ಈ ಜಾಗದಲ್ಲಿ ಈ 125 ಕೋಟಿ ಉಂಟಲ್ಲ, ಪ್ರಭುಪಾದ ಹೇಳ್ತಾರೆ ಇದರಲ್ಲಿ 1,500 ಕೋಟಿ ಜನರಿಗೆ ಇರ್ಬೋದು, ಇದ್ದು ಅವರಿಗೆ ತಿನ್ನುವಷ್ಟು ವ್ಯವಸ್ಥೆ ಇದು ಎಂತಂದ್ರೆ ಜಾಗ ಎಲ್ಲ ಕೃಷ್ಣ ಕೊಟ್ಟಿದ್ದಾನೆ. ಆದ್ರೆ ಎಷ್ಟೋ ಜಾಗ ಉಂಟು, ಈ ಬೆಂಗಾಲದಲ್ಲಿ, UP ಯಲ್ಲಿ ಎಷ್ಟೋ ಜಾಗ ಉಂಟು, ಖಾಲಿ ಜಾಗ ಉಂಟು, ಯಾರಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಇದು ನಮ್ಮ ಮಿಸ್ಟೇಕ್. ಕೃಷ್ಣನ ವ್ಯವಸ್ಥೆ ಎಲ್ಲ ಉಂಟು, ನಾವು ಅದಕ್ಕೆ ಟೆನ್ಷನ್ ಆಗ್ಬೇಕಿಲ್ಲ. ನಾವು ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ಈಗ ನಾವು ನೀರಲ್ಲಿ ಬಿದ್ರೆ, ಸಮುದ್ರದ ಮಧ್ಯೆ ನೀರಲ್ಲಿ ಬಿದ್ರೆ ಒಬ್ಬ ಶಿಪ್ ಹೋಗ್ತದೆ, ಶಿಪ್ ಹೋಗಿ ನಮ್ಗೆ ಹಗ್ಗ ಕೊಡ್ತಾನೆ, ಹಗ್ಗ ಕೊಟ್ಟು ಮೇಲೆ ಬಾ ಅಂತ ಹೇಳ್ತಾನೆ. ನಾವು ಹೇಳ್ತೇವೆ ಇಲ್ಲ, ನಾನು ಮೇಲೆ ಬರುವುದಿಲ್ಲ. ಯಾಕೆ ನೀನು ಮೇಲೆ ಬರುವುದಿಲ್ಲ? ನಿನ್ಗೆ ಹಗ್ಗ ಕೊಡ್ತಾ ಇದ್ದೇನೆ, ಬಾ ಮಾರ ಅಂತ ಹೇಳಿದ್ರೆ, ಇಲ್ಲ, ನನ್ನನ್ನು ಯಾರು ಈ ನೀರಲ್ಲಿ ಹಾಕಿದ್ದಾನೆ ನನಗೆ ಯಾವ ಗೊತ್ತಾಗ್ಬೇಕು, ಮತ್ತೆ ನಾನು ಬರುದು. ಪ್ರಭು ಹೇಳ್ತಾರೆ ಅದೇ ರೀತಿ ನಾವು ಆ ಹಗ್ಗವನ್ನು ಇಟ್ಕೊಂಡು ಮೇಲೆ ಬರಬೇಕು. ಅದೇ ರೀತಿ ನಾವು ಇಲ್ಲಿಂದ ಗೋಲೋಕ ಹೋಗ್ಬೇಕು. ನಾವು ಕೃಷ್ಣ, ಇದು ಜನಸಂಖ್ಯೆ ಯಾಕೆ ಜಾಸ್ತಿ, ಇದೆಲ್ಲ ನಮ್ಮ ಟೆನ್ಷನ್ ಅಲ್ಲ, ಅದು ಕೃಷ್ಣ ಇದ್ದಾನೆ. ಕೃಷ್ಣನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಉಂಟು, ಅವ್ರು ನೋಡ್ಕೊಳ್ತಾರೆ. ಗೊತ್ತಾಯ್ತು ಸರ್? ಗುರುಜಿ, ನಾನು ಪಾಪ್ಯುಲೇಷನ್ ಬಗ್ಗೆ, ಜನಸಂಖ್ಯೆ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಬಟ್ ನನ್ನ ಅರ್ಥ ಏನಂದ್ರೆ, ನನ್ನ ಕ್ವಶನ್, ಸೊ ಆಲ್ರೆಡಿ ಆತ್ಮಗಳು, ನಂಬರ್ ಆಫ್ ಆತ್ಮಗಳು ಭೂಮಿ ಮೇಲೆ ಫಿಕ್ಸ್ಡ್ ಆಗಿದೆ. ಪ್ರಾಣಿ ಜನ್ಮದಿಂದ ಅದು ಮನುಷ್ಯ ಜನ್ಮಕ್ಕೆ ಎಲ್ಲೋ ಕನ್ವರ್ಟ್ ಆಗಿದೆ. ನೀವ್ ಹೇಳಿದ್ರಿ, ಓಕೆ, ಮನುಷ್ಯ ಜನ್ಮ
ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವನು ಇದಕ್ಕೆ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ, ಅಥವಾ ಕೃಷ್ಣ ಇದಕ್ಕೆ ಹೋಗ್ತಾನೆ. ಅದೇ ತರ ಹಾಗಾದ್ರೆ ಪ್ರಾಣಿಯಿಂದನೂ ಮನುಷ್ಯ ಕನ್ವರ್ಟ್ ಆಗ್ತಾ ಇರ್ಬೋದು. ಬಟ್ ಪ್ರಾಣಿಗಳು ಹೇಗೆ ಕೃಷ್ಣ ಪ್ರಜ್ಞೆ ಬಳಸ್ಕೊಂಡಿರುತ್ತೆ? ಯಾಕಂದ್ರೆ ಅವು ಯೋಚನೆ ಮಾಡೋದಿಲ್ಲ. ನೋಡಿ ಹೇಗಂದ್ರೆ ಇದಕ್ಕೆ ಚೈತನ್ಯ ಮಹಾಪ್ರಭು ಈ ಜಾರ್ಖಂಡ್ ಫಾರೆಸ್ಟ್ ಅಲ್ಲಿ ಹೋಗುವಾಗ ಎಂತಾಯ್ತು ಅಂದ್ರೆ ಈ ಎಲ್ಲ ಆನೆ ಮತ್ತೆ ಈ ಹುಲಿ ಆಕ್ಚುಲಿ ಹೇಗೆ ಅಂದ್ರೆ ಒಟ್ಟೊಟ್ಟಿಗೆ ಇರುವುದಿಲ್ಲ, ಎಲ್ಲ ಪ್ರಾಣಿಗಳು ಇತ್ತು, ಎಲ್ಲ ಒಟ್ಟಿಗೆ ಸೇರಿ ಈ ಹರೇ ಕೃಷ್ಣ ಕೀರ್ತನೆ ಹೇಳಿದ್ರು. ಅದು ಹೇಗೆ ಸಾಧ್ಯ? ಕೃಷ್ಣನಿಗೆ ಎಲ್ಲವೂ ಸಾಧ್ಯ. ನಮ್ಮ ಇದ್ರಲ್ಲಿ ನಾವು ಎಂತ ಅಂದ್ರೆ ನಮ್ದು ಜಸ್ಟ್ ಇದು ಎಂತ ಹೇಳೋದು. ಮತ್ತೆ ಒಂದು ನಾಯಿ ಎಂತ ಚೈತನ್ಯ ಮಹಾಪ್ರಭು ಆ ನಾಯಿನ ಟಚ್ ಮಾಡಿದ್ರು ಇಮಿಡಿಯೇಟ್ ಗೋಲಕ್ಕೆ ಹೋಗುತ್ತೆ ಅದು. ಈ ರೀತಿ ಎಲ್ಲ ಇನ್ಸ್ಟೆನ್ಸ್ ಉಂಟು ಸರ್. ಹಾಗಾಗಿ ದೇವರಿಗೆ ಎಲ್ಲವೂ ಸಾಧ್ಯ ನಮ್ಗೆ. ಯಾಕೆಂದ್ರೆ ನಾವು ಪ್ರಭುಪಾದ ಹೇಳ್ತಾರೆ, ಈ ನಮ್ಮ ಸಣ್ಣ ಮೆದುಳಲ್ಲಿ ನಮ್ಗೆ ಎಷ್ಟು ಅರ್ಥ ಆಗ್ತದೆ ಅಷ್ಟನ್ನು ನಾವು ಅರ್ಥ ಮಾಡ್ಬೇಕು. ತುಂಬಾ ಉಂಟು. ಹೇಗಂದ್ರೆ ನೀವು ಭಾಗವತ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರಲ್ಲಿ ತುಂಬಾ ಉಂಟು. ಹಾಗಾಗಿ ಎಸ್ ಸರ್, ಈ ಕೃಷ್ಣನ ವ್ಯವಸ್ಥೆ ಅಂದ್ರೆ ಕೃಷ್ಣ ಈ ಕ್ರಿಯೇಟ್ ಮಾಡಿದ್ದು ಎಲ್ಲ ಪ್ರಾಣಿ ಆಗ್ಲಿ ಇದೆಲ್ಲ ಈ ಮನುಷ್ಯ ಆಗ್ಲಿ ಆ ಕೃಷ್ಣನ ಎಂಜಾಯ್ಮೆಂಟ್ಗೆ, ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ. ಎಸ್, ಹರೇ ಕೃಷ್ಣ. ಪ್ರಭುಜಿ ಚಾಟಲ್ ಒಂದು ಶ್ಲೋಕದ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದಾರೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಾಂ ಅವಶ್ಯ ಸಮ್ಯಕ್ ಸಾತಾಂ ಪರಂ ಪುರುಷಂ ಉಪೈತಿ ದಿವ್ಯಂ. ಯಾವ ಶ್ಲೋಕ ಅದು? ಗೊತ್ತಿಲ್ಲ ಪ್ರಭುಜಿ. ಒಬ್ಬ ಭಗವದ್ಗೀತೆ ಅಲ್ಲ ಅನ್ಸುತ್ತಲ್ಲ. ಒಂದ್ ನಿಮಿಷ, ಭಗವದ್ಗೀತೆ ಯಾರು ಬೇಕು? ಹರೇ ಕೃಷ್ಣ, ಧನ್ಯವಾದಗಳು. 8.10 ಅಂತೆ ಪ್ರಭುಜಿ. ಒಂದ್ ನಿಮಿಷ ಇವರನ್ನ ಇದು ಮ್ಯೂಟ್ ಮಾಡಿ. ನವೀನ್ ಬಿಲ್ಲಯ್ಯ, ಯಾಕೆ ಆಗುದಿಲ್ಲ ಅದು ಮ್ಯೂಟ್? ನವೀನ್ ಮ್ಯೂಟ್ ಮಾಡಿ ಮಾತಾಡಿ. ಅದು ಯಾಕೆ ಆಗುದಿಲ್ಲ? ಆಗ್ತಾ ಇಲ್ಲ ಪ್ರಭುಜಿ. ಎಸ್, ಓಕೆ. ಎಸ್, ಈಗ ಎಷ್ಟು 8.10 ಪ್ರಭುಜಿ 8.10. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಲವೇನ ಚೈವ ಭ್ರೂ ಓ ಮಧ್ಯೆ ಪ್ರಾಣ ಪ್ರಾಮ ವೇಷ ಸಮ್ಯಕ್ ಸತಂ ಪರಂ ಪುರುಷ. ಮರಣಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಯೋಗ ಶಕ್ತಿಯಿಂದ ನಿಶ್ಚಲ ಮನಸ್ಸಿನಿಂದ ನಿಶ್ಚಲ ಭಕ್ತಿಯಿಂದ ಪರಮ ಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೇವತಾ ಪರಮಪುರುಷನನ್ನು ಹೊಂದುವನು. ನೋಡಿ, ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಭುಪಾದ ಹೇಳ್ತಾರೆ ಸುಲಭದ ಅಂತಂದ್ರೆ ನೀವು ಕೃಷ್ಣ ಪ್ರಜ್ಞೆ ಇದ್ರೆ ಇದೆಲ್ಲ ಮಾಡ್ಬೇಕಂತಿಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಹೋಗಿದ್ರೆ ಮತ್ತೆ ಎಂತ ಆಗ್ತದೆ, ಆಚೀಚೆ ಆಗ್ಬೋದು, ಎಡವಟ್ ಆಗ್ಬೋದು. ಹಾಗಾಗಿ ಮರಣಕಾಲದ ನಮ್ಮ ಪ್ರಾಣವಾಯುವಿನ ಹುಬ್ಬನ್ನು ನಡುವೆ ನಿಲ್ಲಿಸಿ ಯೋಗ ಶಕ್ತಿಯನ್ನು ನಿಶ್ಚಲ ಮನಸ್ಸಿ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಸಿಂಪಲ್ ಫಾರ್ಮುಲೆ ಅಂತ ಅಂದ್ರೆ ಭಕ್ತಿ ಸೇವೆ ಮಾಡುವಂಥದ್ದು. ಭಕ್ತಿ ಸೇವೆ ಮಾಡಿದ್ರೆ ಸಾಯುವಾಗ ಕೂಡ ಕೃಷ್ಣನ ಸ್ಮರಣೆ ಬರ್ತದೆ. ಸುಲಭ, ಕಾಂಪ್ಲಿಕೇಟ್ ಮಾಡುವುದು ಅಗತ್ಯವಿಲ್ಲ. ಎಸ್ ಎಸ್, ವೇದ ಮಾತಾಜಿ. ಎಸ್, ಹರೇ ಕೃಷ್ಣ. ಹೇಳಿ ಮಾತಾಜಿ. ಎಸ್, ವೇದ ಅವರೇ. ಗುರುಗಳೇ ನಮಸ್ತೆ. ಹರೇ ಕೃಷ್ಣ. ಆಕ್ಚುಲಿ ಎಲ್ಲ ಇದು ಕೃಷ್ಣನ್ಗೆ ವೈಫ್ ಬಂದ್ಬಿಟ್ಟು ಸತ್ಯಭಾಮ ಮತ್ತೆ ಜಾಂಬುವತಿ ಅಲ್ವಾ? ಆದ್ರೆ ರಾಧೆನ ಯಾಕೆ ಹೆಚ್ಚು ಪೂಜೆ ಮಾಡ್ತಾರೆ? ತುಂಬಾ ವರ್ಷಗಳಿಂದ ನನಗೆ ಇದು ಪ್ರಶ್ನೆ ಮೂಡ್ತಾನೆ ಇತ್ತು. ಅಂದ್ರೆ ಜನರಲ್ ಆಗಿ ನಾವು ಪುಸ್ತಕಗಳಲ್ಲಿ ಓದಿದೀವಿ. ಪುಸ್ತಕ ಯಾವ್ದು? ಯಾವ್ದು ಪುಸ್ತಕ? ಯಾರು ಆಥರ್? ಸಾರಿ, ಯಾವ ಸಂಪ್ರದಾಯದಲ್ಲಿ ಬರ್ತದೆ? ಹರೇ ಕೃಷ್ಣ ಮಾತಾಜಿ. ವೇದ, ಒಂದ್ ನಿಮಿಷ ನೋಡಿ, ಇದೆಲ್ಲ ಉಂಟು. ಎಸ್, ಆದ್ರೂ ನಾನು ಕೇಳಿದ್ದು ಜಸ್ಟ್. ಓಕೆ, ಹರೇ ಕೃಷ್ಣ. ವೇದ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ವೇದ ಅವರೇ, ಹರೇ ಕೃಷ್ಣ. ಎಸ್, ಹಲೋ ಗುರುಗಳೇ. ಯಾವ್ದಲ್ಲಿ ಓದಿದ್ದು ನೀವು? ಅಂದ್ರೆ ಪುಸ್ತಕಗಳಲ್ಲಿ ಸಾಕಷ್ಟು ಯೂಶಲಿ ನಮ್ ಹಿರಿಯರೆಲ್ಲ ಹಾಗೆ ಹೇಳ್ತಾರಲ್ಲ. ಅವರು ರಾಧೆ ಬಂದ್ಬಿಟ್ಟು ರಿಯಲ್ ವೈಫ್ ಅಲ್ಲ. ಬಟ್ ನೋಡಿ ಹೇಗಂದ್ರೆ ನಮ್ಗೆ ಹಿರಿಯರು ಹೇಳಿದೆಲ್ಲ ಬೇಡ ನಮ್ಗೆ. ಈ ನೀವು ಪುಸ್ತಕ ಯಾವ ಪುಸ್ತಕ ಅಂತ ಹೇಳಿ.
ನಾ ಮತ್ತೆ ಹೇಳ್ತೇನೆ. ಇಲ್ಲ, ನಾನು ಇಂಟರ್ನೆಟ್ ಅಲ್ಲಿ ಓದ್ದೆ, ನಾನು ಇವಾಗ್ಲೂ ಕೂಡ ಸರ್ಚ್ ಮಾಡಿದೆ. ನಾನು ಜಸ್ಟ್ ನಾನ್ ತಿಳ್ಕೊಂಡಿರೋದು ಕರೆಕ್ಟಾ ತಪ್ಪಾ ಅನ್ಬಿಟ್ಟು. ನೋಡಿ ಹೇಗೆ ಅಂದ್ರೆ ತಪ್ಪು ತಪ್ಪು. ಯಾಕೆ ತಪ್ಪಂದ್ರೆ ಫಸ್ಟ್ ಒನ್ ರಾಧಾರಾಣಿ ಅಲ್ಲಾದಿನ ಶಕ್ತಿ ಕೃಷ್ಣನ್. ಅಂದ್ರೆ ಕೃಷ್ಣನಿಗೆ ಹೇಗೆ ಅಂದ್ರೆ ಈಗ ನಮ್ಗೆ ಕೆಲವೊಮ್ಮೆ ನಮಗೆ ಅಂದ್ರೆ ಕೆಲವು ರಸ ನಮ್ಗೆ ಇದು ಮಾಡ್ಬೇಕು. ರಸ ಅಂದ್ರೆ ಎಂತಂದ್ರೆ ಈಗ ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ, ಈ ರಸಗಳುಂಟು. ಅದೇ ರೀತಿ ಕೆಲವೊಮ್ಮೆ ನಮ್ಗೆ ಎಂತಾದ್ರು ಅಂದ್ರೆ ಈಗ ಮಕ್ಕಳ ಜೊತೆ ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ನಮ್ಗೆ ಅಂದ್ರೆ ಎಂಜಾಯ್ಮೆಂಟ್ ಮಾಡ್ಬೇಕಂತ ಇರ್ತದೆ. ಅದೇ ರೀತಿ ಕೃಷ್ಣ ಕೂಡ ಹೇಗೆ ಅಂದ್ರೆ ಕೃಷ್ಣ ಫಸ್ಟ್ ಅಂದ್ರೆ ಎಕ್ಸ್ಪಾನ್ಷನ್ ಆಗುವಂಥದ್ದು. ಅದು ಅಲ್ಲಾದಿನ ಶಕ್ತಿ ರಾಧೆ ಎಕ್ಸ್ಪಾನ್ಷನ್ ಆಗಿ ರಾಧೆ ಮತ್ತೆ ಕೃಷ್ಣನ ಎಲ್ಲ ಇದನ್ನು ನೋಡುವಂಥದ್ದು, ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ವಿಷಯವನ್ನು. ಹಾಗಾಗಿ ಈ ರಾಧೆಯಿಂದ ಎಕ್ಸ್ಪಾಂಡ್ ಆದದ್ದು ಸತ್ಯಭಾಮ ಆಗ್ಲಿ, ಈ ರುಕ್ಮಿಣಿ ಆಗ್ಲಿ, ಎಲ್ಲ ಎಕ್ಸ್ಪಾನ್ಷನ್. ಅಂದ್ರೆ ಗೋಪಿಕರು ಕೂಡ ರಾಧಾರಾಣಿಯ ಎಕ್ಸ್ಪಾನ್ಷನ್ ಅಂದ್ರೆ ಮತ್ತೆ ಜಾಸ್ತಿ ಎಕ್ಸ್ಪಾನ್ಷನ್ ಆಗುವಂಥದ್ದು. ಅಂದ್ರೆ ಇದೆಲ್ಲ ಕೃಷ್ಣನಿಗೆ ಪ್ಲೆಜರ್ ಕೊಡ್ಲಿಕ್ಕೆ. ಹಾಗಾಗಿ ಬೇರೆ ಬೇರೆ ಮೂಡ್. ರಾಧಾರಾಣಿ ಪ್ಲೆಜರ್ ಪೊಟೆನ್ಸಿ, ಅಲ್ಲಾದಿನ ಶಕ್ತಿ. ಹಾಗಾಗಿ ಈ ರುಕ್ಮಿಣಿ ಆಗ್ಲಿ, ಸತ್ಯಭಾಮ ಆಗ್ಲಿ, ಇದೆಲ್ಲ ಅವರು ಪ್ಲೆಜರ್ ಕೊಡುವ ಮೂಡ್. ನಮ್ಗೆ ಅದು ಇದು ಸ್ವಲ್ಪ ಎಂತ ಅಂದ್ರೆ ಜಟಿಲತೆ ಉಂಟು. ಜಟಿಲತೆ ಅಂದ್ರೆ ನಾವು ಅದಕ್ಕೆ ಈಗ ನಮ್ಮ ಎಂತ ಹೇಳೋದು, ಪ್ರಭುಪಾದ ಹೇಳ್ತಾರೆ ಅದನ್ನು ದಶಮ ಸ್ಕಂದದಲ್ಲಿ ಪ್ರಭುಪಾದ ಕೊಟ್ಟಿದ್ದಾರೆ. ಪ್ರಭುಪಾದ ಹೇಳ್ತಾರೆ 9 ಸ್ಕಂದ ಓದಿದ ಮೇಲೆ ನಾವು ಅದಕ್ಕೆ ಹಾಡಬೇಕು. ಇಲ್ಲದ ಎಂತ ಆಗ್ತದೆ ಅಂದ್ರೆ ಈ ಭೌತಿಕ ಲೋಕ ಕಾಮ, ಗೋಲೋಕ ಪ್ರೇಮ, ಅದು ಪ್ಯೂರ್ ಪ್ರೇಮ. ನಾವೆಂತಾಗ್ತದೆ ಈಗ ಈ ಭೌತಿಕ ಲೋಕದ ಕಾಮ ಇರೋ ಕಾರಣ ನಾವೀಗ ಅದನ್ನು ಓದ್ಲಿಕ್ಕೆ ಹೋದ್ರೆ ನಾವು ಪ್ರೇಮ ಸ್ಟೇಜಲ್ಲಿ ಇದ್ರೆ ನಮ್ಗೆ ಅರ್ಥ ಆಗ್ತದೆ ಪ್ರೇಮ ಅಂತ ಅರ್ಥ ಆಗ್ತದೆ. ಆದ್ರೆ ನಾವು ಕಾಮ ಸ್ಟೇಜಲ್ಲಿ ಇದ್ರೆ ನಾವು ಅಲ್ಲಿ ಕಾಮ ಇರ್ತೇವೆ. ಯಾಕಂದ್ರೆ ಭೌತಿಕ ಲೋಕದಲ್ಲಿ ಕಾಮ ಇರುವಂಥದ್ದು. ಹೇಗಂದ್ರೆ ಗೋಲೋಕದಿಂದ ಬಂಗಾರ ಇಲ್ಲಿ ಬರುವಾಗ ಅದು ಕಬ್ಬಿಣ ಆಗ್ತದೆ. ಹಾಗಾಗಿ ಇದು ಉಂಟು ಮಾತಾಜಿ, ಆದ್ರೆ ಇದು ದಶಮ ಸ್ಕಂದದಲ್ಲಿ ಉಂಟು ಭಾಗವತಂ. ಪ್ರಭುಪಾದ ಹೇಳಿದ್ದಾರೆ 9 ಸ್ಕಂದ ಓದಿದ ಮೇಲೆ ದಶಮ ಸ್ಕಂದ ಓದ್ಬೇಕು, ಆಗ ಅವನಿಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾನು ತಿಳ್ಕೊಂಡಿದ್ ಹೇಗೆ ಅಂದ್ರೆ ಕೃಷ್ಣ ಬಂದ್ಬಿಟ್ಟು 2 ಪಾಠ ಹೇಳ್ಕೊಡೋದಿಕ್ಕೆ, ಧರ್ಮ ಅಂದ್ರೆ ಏನು ಅಂತ ಕ್ಲೀನ್ ಆಗಿ ಹೇಳ್ಕೊಡೋದಿಕ್ಕೆ, ಮತ್ತೊಂದು ಫಸ್ಟ್ ಪ್ರೀತಿ ಅಂದ್ರೆ ಜನಗಳು ಈ ಕಾಲದಲ್ಲಿ ಪ್ರೀತಿ ಅಂದ್ರೆ ಅದಕ್ಕೆ ಬೇರೆ ಅರ್ಥನೇ ಇದೆ. ಬಟ್ ಆಗ ಕೃಷ್ಣ ಪ್ರೀತಿ ಅಂದ್ರೆ ರಿಯಲ್ ಅರ್ಥ, ಪ್ರೀತಿ ಅಂದ್ರೆ ಏನು, ಹೇಗೆ ಪ್ರೀತಿ ಅನ್ನೋದು ಇರ್ಬೇಕು ಅಂದ್ಬಿಟ್ಟು ಪಾಠ ಹೇಳ್ಕೊಡೋದಿಕ್ಕೆ ಕೃಷ್ಣ ಜನ್ಮ ತಾಳಿದ್ರು. ಮತ್ತೆ ಧರ್ಮ ಅಂದ್ರೆ ಹೇಗೆ ಮನುಷ್ಯನ ಜೀವನ ಹೇಗ್ ಬಾಳ್ಬೇಕು ಅಂತ ಹೇಳ್ಕೊಡೋಕೆ 2 ಅಜೆಂಡಾ ಮೇಲೆ ಕೃಷ್ಣ ಅವತಾರ ತಾಳಿದ್ರು ಅಂತ ಹೇಳ್ತಾರೆ. ಬಟ್ ಈ ಕಾಲದಲ್ಲಿ ಪ್ರೇಮ ಅಂದ್ರೆ ಅದಕ್ಕೆ ಅರ್ಥನೇ ನನ್ಗೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ತುಂಬಾ ಜನಗಳಿಗೆ ಅದು ಅರ್ಥನೇ, ಬಿಕಾಸ್ ಯಂಗ್ಸ್ಟರ್ಸ್ ತುಂಬಾ ರಾಂಗ್ ಸ್ಟೆಪ್ ತಗೊಂತಾ ಇದಾರೆ. ಬಟ್ ಅಂದ್ರೆ ಇಸ್ಕಾನ್ ಟೆಂಪಲ್ಸ್ ಅವರು ಸ್ಪೆಷಲಿ ಫಾರ್ ಕಾಲೇಜಸ್ ಮತ್ತೆ ಕಾರ್ಪೊರೇಟ್ ಲೆವೆಲ್ಗೆ, ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಪ್ರೀತಿ ಅಂದ್ರೆ ಏನು, ಹೇಗೆ ಒಂದು ಅದನ್ನ ಅರ್ಥ ಮಾಡ್ಕೊಬೇಕಲ್ವಾ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ತುಂಬಾ ಯಂಗ್ಸ್ಟರ್ಸ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅದು ಅಂತ ನನ್ನ ಒಂದು ಪಾಯಿಂಟ್. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಇದಕ್ಕೆ ಎಂತ ಅಂದ್ರೆ ನೋಡಿ, ತಮೋ ಗುಣದವನಿಗೆ ನೀವೆಷ್ಟು ಹೇಳಿದ್ರು ಅಷ್ಟೇ. ರಜೋಗುಣದವ ಸ್ವಲ್ಪ ಕೇಳ್ತಾನಂತೆ, ಆದ್ರೆ ಸತ್ವಗುಣದವ ಕೇಳ್ತಾನೆ. ಹಾಗಾಗಿ ಇದು ಹೇಗೆ ಅಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಕಮ್ ಟು ಸತ್ವಗುಣ ನಿಮ್ಗೆ ಇದು ಅರ್ಥ ಆಗುದಿಲ್ಲ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ ಮೇಲೆ ಶುದ್ಧ ಸತ್ವಗುಣದ ಮೇಲೆ. ಹಾಗಾಗಿ ನಿಮ್ಮ ಇಚ್ಛೆ ಓಕೆ, ವೆರಿ ಗುಡ್. ಆದ್ರೆ ಹೇಗಂದ್ರೆ ಎಂತ ಹೇಳುದು, ಎಲ್ಲರೂ ಸತ್ವಗುಣದಲ್ಲಿ ಇಲ್ಲಲ್ಲ. ಯಾಕಂದ್ರೆ ಗುರುಗಳೇ ಬಹಳಷ್ಟು ಜನ ಅಂದ್ರೆ ಒಂದು ಪಾಯಿಂಟ್ ಅಟ್ಲೀಸ್ಟ್ ಜ್ಞಾನ ಇದ್ರೆ ಪ್ರತಿಯೊಬ್ರು ತಾಮಸೆಯಿಂದ ರಜಕೆಯಿಂದ ಸಾತ್ವಿಕಕ್ಕೆ ಬರೋ ಅಂತ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಒಂದು ಜ್ಞಾನ ಅನ್ನೋದು ಕೊಟ್ರೆ ಮಕ್ಳಿಗೆ, ಅದು ಯಾಕೆಂದ್ರೆ ಅದು ಒಂದು ತಪ್ಪು ಮಾಡೋಕ್ ಮುಂಚೆ ಯಾರೇ ಒಂದು ಮಕ್ಳು ಅವ್ರಿಗೆ ಜ್ಞಾನ ಇಲ್ದೇನೆ ಅವ್ರಿಗೆ ಏನೇ ಒಂದು ರಾಂಗ್ ಸ್ಟೆಪ್ ತಗೊಂತಾರೆ. ಇಲ್ಲ ಅಂದ್ರೆ ಅವ್ರಿಗೆ ಜ್ಞಾನ ಇದ್ರೆ ಡೆಫಿನೆಟ್ಲಿ ಯಾರು ತಗೊಳಲ್ಲ. ನೀವು ಎಜುಕೇಶನ್ ಮಿನಿಸ್ಟ್ರಿ ಉಂಟಲ್ಲ ಸೆಂಟ್ರಲ್, ಇದು ಅವರಿಗೆ ಲೆಟರ್ ಹಾಕಿ ಹೇಳಿ ಕ್ಲಾಸ್ ಎಲ್ಲ ಮಾಡ್ಬೇಕು. ಸ್ಕೂಲ್ ಇದ್ರಲ್ಲಿ ಬ್ರಿಟಿಷರ್ ಕೊಟ್ಟ ಚಾಪ್ಟರ್ ಅನ್ನು ತೆಗೀರಿ, ಮತ್ತೆ ಈ ಸನಾತನ ಧರ್ಮದ ಹಾಕಿ ಅಂತ ನೀವು ಒಂದು ಮೇಲ್ ಮತ್ತೆ ಲೆಟರ್ ಹಾಕಿ ನೋಡುವ ಎಂತದ್ದು ಆಗ್ಬೋದು, ನೋಡುವ ಚೇಂಜಸ್. ಅದೇನ್ ಅಡ್ರೆಸ್ ಏನ್ ಗುರುಗಳ? ಆಕ್ಚುಲಿ ಅಡ್ರೆಸ್ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ನಮ್ಮ ಎಜುಕೇಶನ್ ಮಿನಿಸ್ಟರ್. ಸೆಂಟ್ರಲ್ ಅಲ್ಲ, ನಾನೇನ್ ಅನ್ಕೊಂಡ್ರು, ಬಿಕಾಸ್ ಇವ್ರಿಗೆ ಎಷ್ಟು ಗವರ್ಮೆಂಟ್ಗೆ ಎಷ್ಟು ಹೇಳಿದ್ರು ಅಂದ್ರೆ ಒಂದು ಇಸ್ಕಾನ್ ಅವರು ಒಂದು ಅಟ್ಲೀಸ್ಟ್ ನೀವು ಇವಾಗ ಈ ತರ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ಇದೊಂದು ಸ್ಟೆಪ್ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾವು ಗವರ್ಮೆಂಟ್ ಅಲ್ಲಲ್ಲ, ನಾವು ಗವರ್ಮೆಂಟ್ ನಾವು ತಗೊಳ್ತಿದ್ದೇವೆ, ನಿಮ್ಗೆಲ್ಲ ಓಕೆ.
ಆದ್ರೆ ಗೌರ್ಮೆಂಟ್ ಬೇರೆ ಅಲ್ಲ. ಹೌದು ಹೌದು ಗೌರ್ಮೆಂಟ್ ಅವರು ತಗೊಳ್ಬೇಕು ಡಿಸಿಷನ್. ಅವರು Right. ಸ್ಕೂಲ್ ಈ ಸಿಲೆಬಸ್ ಚೇಂಜ್ ಮಾಡ್ಬೇಕು. ಓಕೆ ಎಸ್. ಹರೇ ಕೃಷ್ಣ. ಸರಿ ಕೃಷ್ಣ ಗುರುಗಳೇ. ಹರೇ ಕೃಷ್ಣ. ಎಸ್. ನಾರಾಯಣ್ ರೆಡ್ಡಿ. ನಾರಾಯಣ್ ರೆಡ್ಡಿ. ನಾರಾಯಣ್ ರೆಡ್ಡಿ. ಎಸ್. ಬೇರೆ ಪ್ರಶ್ನೆ ಉಂಟಾ ಮಾತಾಜಿ? ನಮಸ್ಕಾರ ರೀ. ಹಾ ನಮಸ್ಕಾರ ನಮಸ್ಕಾರ ನಾರಾಯಣ್ ರೆಡ್ಡಿ ಅವರು ಹೇಳಿ ಹೇಳಿ. ನಿಮಗ ನಾವು ಏನೆಲ್ಲ ನಮ್ಮ ಪ್ರಶ್ನೆ, ಒಂದ್ ಪುಸ್ತಕ ಕಳಿಸ್ಬೇಕತ್ತೀವಿ, ಆ ಪುಸ್ತಕ ನೋಡ್ರಿ ಅಪ್ಪ. ಯಾವುದು? ಬುಡಮುರದೊಡ್ಡಿ ಆಂಜನೇಯ ಸ್ವಾಮಿ ಆಧ್ಯಾತ್ಮಿಕ ರಾಮಾಯಣ. ಹಾ ಬುಡಮುರದೊಡ್ಡಿ ಆಂಜನೇಯ ಸ್ವಾಮಿ ಆಧ್ಯಾತ್ಮಿಕ ರಾಮಾಯಣ ಪುಸ್ತಕ ಕಳಿಸ್ಬೇಕತ್ತೀವಿ. ನಿಮ್ಮ ವಿಳಾಸ ಅಡ್ರೆಸ್ ಹೇಳ್ಬೇಕಷ್ಟ. ನಮ್ದು ಅಡ್ರೆಸ್ಸಾ? ಹ್ಞೂನ್ರಿ, ನಿಮಗ ಪುಸ್ತಕ ಕಳಿಸ್ತೀವಿ ನಾವೊಂದ್. ನಮ್ಗೆ ಪುಸ್ತಕವಾ? ಹ್ಞೂನ್ರಿ ಹ್ಞೂನ್ರಿ, ಪ್ರೀತಿಯಿಂದ ಪುಸ್ತಕ ಕಳಿಸ್ತೀವಿ ನಾವು. ಎಲ್ಲರಿಗೂ ಉಚಿತವಾಗಿ ಕಳಿಸಿ 1000 ಪುಸ್ತಕ. ಹಾ ಅದಕ್ಕ ನಿಮ್ಗ ಪುಸ್ತಕ ನಿಮಗೊಂದು ಕಳಿಸ್ಬೇಕತ್ತೀವ, ಅದಕ್ಕೆ ನಿಮ್ಮ ಅಡ್ರೆಸ್ ಹೇಳ್ಬೇಕಷ್ಟ. ಅಡ್ರೆಸ್ ನಮ್ದು ಇಸ್ಕಾನ್ ರಾಧಾಗೋವಿಂದ ಟೆಂಪಲ್, ಮಂಗಳೂರು. ಇಸ್ಕಾನ್ ರಾಧಾಗೋವಿಂದ ಟೆಂಪಲ್, ಮಂಗಳೂರು ರೀ? ಹಾ ಮಂಗಳೂರು. ಪುಸ್ತಕ ನೋಡ್ರಿ, ಆ ಪಾಠ ಪುಸ್ತಕ ನೋಡ್ರಿ. ಎಸ್ ಎಸ್ ಆಯ್ತು. ನೋಡಿ ಪುಸ್ತಕ ನೋಡ್ರಿ. ಪುಸ್ತಕ ಕಾಣ್ತತ್ರಿ? ಪುಸ್ತಕ ಕಾಣಾಗಿರ? ಪುಸ್ತಕ ಕಾಣಲ್ಲ? ಇಲ್ಲ ಆಯ್ತು ಸರ್, ಆಯ್ತು. ಹರೇ ಕೃಷ್ಣ. ಎಸ್. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎಸ್. ಮುರಳಿ ಅವರೇ. ಎಸ್. ಮುರಳಿ ಅವರೇ. ಮುರಳಿ. ಗುರುಜಿ. ಹಾ ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಉಂಟು ಸರ್, ಕೇಳಿಸ್ತಾ ಉಂಟು. ನನಗೆ ಶ್ರೀಮದ್ ಭಾಗವತ್ ಪುಸ್ತಕ ಓದ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಅಂದ್ರೆ ಓದಿದ ಮುಂಚೆ ಇದ್ದಾನೆ. ಈಗ ಸಿಂಪಲ್ ಆಗಿ ಓದೋ ಹಂಗೆ ಯಾವ್ದಾದ್ರು ನೀವೊಂದು ಪುಸ್ತಕ ಸಜೆಸ್ಟ್ ಮಾಡಿ ಗುರುಗಳೇ. ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ ನಾನು ಕೇಳಿದಾನೆ ಇದನ್ನ. ಅವ್ರು ಇಲ್ಲ ಅದು ಚಿಕ್ಕ ಇದ್ರಲ್ಲಿ ಬರಲ್ಲ, ಅದು ಸೆಪರೇಟ್ ಇದ್ರಲ್ಲಿ ಸೆಕ್ಷನ್ಸ್ ಅಲ್ಲಿ ಬರುತ್ತೆ ಅದು ಅಂತ ಹೇಳಿದ್ರು. ಹೌದೌದು. ನಾವು ಯಾವ ತರ ಅದನ್ನ ಪುಸ್ತಕ ತಗೊಂಡು ಓದ್ಬೇಕು ಅದನ್ನ? ಅಂದ್ರೆ ಅದು ಸಿಸ್ಟಮ್ಯಾಟಿಕ್ ಆಗಿ ಓದ್ಬೇಕು. ಅದು ತುಂಬಾ ವರ್ಷ ಹಿಡಿತದೆ ಓದ್ಲಿಕ್ಕೆ. ಅದ್ರಲ್ಲಿ ಟೋಟಲ್ ಭಾಗವತಂ ಅಲ್ಲಿ 12 ಸ್ಕಂದ, 18 ವಾಲ್ಯೂಮ್ ಉಂಟು, 18 ಪುಸ್ತಕ ಉಂಟು. ಅದು ತಗೊಳ್ಳೋದ್ರೆ ಫುಲ್ ನಮ್ಮ ಸೆಟ್ ನಾವು ಮಾರ್ತೇವೆ 6000 ಅದಕ್ಕೆ ಫುಲ್ ಬಾಕ್ಸ್. ಓಕೆ. ಅದನ್ನ ಬರ್ತದೆ. ಅದು ಪ್ರಭುಪಾದಗಳೇ ಬರ್ದಿರೋದ ಸ್ವಾಮಿ? ಹೌದೌದು. ಓಕೆ ಆಯ್ತು. ಧನ್ಯವಾದ. ಎಸ್. ಹಾಗಾದ್ರೆ ಯಾವ ಪ್ರಶ್ನೆ ಇಲ್ಲಲ್ಲ, ನಾವು ಮುಕ್ತಾಯ ಮಾಡುವ. ಎಸ್. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಎಸ್. ಓಕೆ. ಪ್ರಶ್ನೆ ಉಂಟಾ? ಸನ್ಮತಿ. ಎಸ್. ಸನ್ಮತಿ ಅವರೇ. ಸನ್ಮತಿ. ಎಸ್ ಹೇಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನೀವು ನಿನ್ನೆ ಒಂದು ಹೇಳಿದ್ರಿ, ಅಂದ್ರೆ ಈಗ ಕಲಿಯುಗದಲ್ಲಿ ಮಾನವರು ಈಗ 8 ರಿಂದ 9 ಗಂಟೆ ಕೆಲಸ ಮಾಡ್ತಾರೆ ಅಂತ. ಅದು ಫ್ಯಾಮಿಲಿ ನಡ್ಸೋದಕ್ಕೆ ಅಥವಾ ಎಲ್ಲರ ಫ್ಯಾಮಿಲಿಯಲ್ಲಿ ಕೇರ್ ತಗೊಳ್ಳೋದಕ್ಕೆ ಮಾಡ್ಲೇಬೇಕಾಗತ್ತೆ. ಹೌದು, 8 ಗಂಟೆ ಮಾಡ್ಬೇಕು. ಲೇಬರ್ ಆಕ್ಟ್ ಕೂಡ ಹೇಳುವುದು 8, ಶಾಸ್ತ್ರ ಕೂಡ ಹೇಳುವುದು 8 ಗಂಟೆ. ಹಾ ಯಾಕೆ ಮಾತಾಡಿ? ಅದೆಲ್ಲ ಮಾಡಿದ್ರೇನೆ ಎಲ್ಲ ನಮ್ದು ಫ್ಯಾಮಿಲಿ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗೋದು. ಹೌದು, ಮಾಡ್ಬೇಕು. 8 ಗಂಟೆ ಮಾಡ್ಬೇಕು. ನಾನು 8 ಗಂಟೆ ಮಾಡ್ಲಿಕ್ಕೆ ಹೇಳಿದ್ದು. ಓಕೆ. ಹಾ ನೀವೆಂತ ಹೇಳುದು ಅದಕ್ಕೆ? ಅದು ಮಾಡೋದು ಅಷ್ಟೊಂದು ಇದಲ್ಲ ಅಂತ ಹೇಳ್ತಾ ಇದ್ರಿ, 9-10 ಗಂಟೆ ಮಾಡೋದು. ಬಟ್ ಒಂದೊಂದ್ಸಲ ಅದು ಎಕ್ಸ್ಟೆಂಡ್ ಆಗತ್ತೆ. ಅಲ್ಲ, ಶಾಸ್ತ್ರ ಹೇಳೋದು ನೋಡಿ, ಶಾಸ್ತ್ರ ಯಾವಾಗ ಕರೆಕ್ಟ್, ಶಾಸ್ತ್ರ ತಪ್ಪಲ್ಲ. ನೀವು ಶಾಸ್ತ್ರ ಹೇಳುದು ಅಂತಂದ್ರೆ, ನೀವು 15 ಗಂಟೆ ಕೆಲಸ ಮಾಡಿ 8 ಗಂಟೆ ಕೆಲಸ ಮಾಡಿ, ನಿಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸಿಗೋದು ನಿಮ್ಮ ಕರ್ಮಾನುಸಾರ. ಇವತ್ತಿದು ಚೆಕ್ ರೆಡಿ ಇರ್ತದೆ, ಇವತ್ತು ಆ ದಿವಸ ಕೃಷ್ಣ ಸೈನ್ ಆಗ್ಬೋದು ಅಷ್ಟೇ. ಗೊತ್ತದ? ಇಲ್ಲ ಇನ್ನೊಂದ್ಸಲ ಹೇಳಿ.
ನೋಡಿ, ಇವತ್ತಿದು ಚೆಕ್ ರೆಡಿ ಇರ್ತದೆ, ಇವತ್ತು ಕೃಷ್ಣ ಸೈನ್ ಹಾಕ್ತಾನೆ ಅದಕ್ಕೆ ಚೆಕ್ಕಿಗೆ. ನೀವೀಗ 15 ಗಂಟೆ ಕೆಲಸ ಮಾಡಿ 8 ಗಂಟೆ ಕೆಲಸ ಮಾಡಿ, ನಿಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸಿಗೋದು. ಹಾಗಾಗಿ ಯಾಕೆ ನಾವು 8 ಗಂಟೆ ಮಾಡಬಾರ್ದು ಶಾಸ್ತ್ರ ಪ್ರಕಾರ? ಗೊತ್ತಾಯ್ತಾ? ಅದು ಇಂಟೆಲಿಜೆನ್ಸ್. ಪ್ರಬೋಧಲ್ ಬುದ್ಧಿವಂತರು ಶಾಸ್ತ್ರ ಪ್ರಕಾರ ಹೋಗ್ತಾರೆ. ಶಾಸ್ತ್ರನ? ಶಾಸ್ತ್ರದಲ್ಲಿ 8 ಗಂಟೆ ಉಂಟು. ನೀವು 10 ಗಂಟೆ ಕೆಲಸ ಮಾಡಿದ್ರೆ ನಿಮಗೆ ಸಿಗುವುದು ಅಷ್ಟೇ, 8 ಗಂಟೆ ಕೆಲಸ ಮಾಡಿದಷ್ಟೇ. ಯಾಕೆ ನೀವು 8 ಗಂಟೆ ಮಾಡಬಾರ್ದು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ 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 ಹೇಳಿ. ಗುರುಗಳೇ, ಇದು ಹೇಳಿದ್ರಿ ಆತ್ಮ ಅಂದ್ರೆ ನಮಗೆ ಒಳಗೆ ಇರುವುದು ಅಂತ. ಅದೇ ತರ ಆರ ಅಂತ ಹೇಳ್ತಾರ, ನಮ್ಮ ಸೂಕ್ಷ್ಮ ಶರೀರದ ಹೊರಗಡೆ, ನಮ್ಮ ಈ ಭೂತ ಶರೀರ ಹೊರಗಡೆ ಬೇರೆ ಇನ್ನೊಂದು ಶರೀರ ಉಂಟಾ? ಎಂತ ಭೂತ ಶರೀರ? ನೋಡಿ, ಸ್ಥೂಲ ಮತ್ತೆ ಸೂಕ್ಷ್ಮ. ಈ ಆತ್ಮವು ಸೂಕ್ಷ್ಮ, ಈ ದೇಹ ಸ್ಥೂಲ. ಮತ್ತೆ ಎಂತ? ಮತ್ತೆ ಅದನ್ನ ದಾಟ್ಕೊಂಡು ಆರ ಅಂತ ಹೇಳಲಿಕ್ಕೆ ಉಂಟು. ಅದು ಆರ ನಂಗೆ ಗೊತ್ತಿಲ್ಲ ಸರ್, ಅದೆಂತ ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ, ಭಗವದ್ಗೀತೆ ಅದೇ 8.10 ಚಾಪ್ಟರ್ ಬಗ್ಗೆ ನೀವು ತಲೆ ಬಿಸಿ ಮಾಡ್ಕೋಬೇಡಿ, ಅದಂತ ಕಾಂಪ್ಲಿಕೇಟ್ ಥಿಂಗ್ಸ್ ಮಾಡ್ಕೋಬೇಡಿ ಅಂತ ಹೇಳಿದ್ರಿ. ಅದ್ರಲ್ಲಿ ಆಕ್ಚುಲಿ ಅವರು ಹೇಳುವುದು ಎಂತದ್ದು ಅಂದ್ರೆ, ನಾನು ನನ್ನ ಅರ್ಥದ ಪ್ರಕಾರ ಅದ್ರಲ್ಲಿ ನೋಡಿದ್ರೆ ನಿಮ್ಮ ಆಜ್ಞಾ ಚಕ್ರದಲ್ಲಿ ನಿಮ್ಮ ಗಮನವನ್ನು ಇದ್ರೆ ನೀವು ಅದು ಹೇಗಂದ್ರೆ ಅದೆಲ್ಲ ಟೋಟಲ್ ಕಾಂಪ್ಲಿಕೇಶನ್. ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ, ಸ್ಮರಣೆ ಕೃಷ್ಣನಲ್ಲಿದ್ರೆ, ಸೇವೆ ಮಾಡ್ತಾ ಇದ್ರೆ ಇದೆಲ್ಲ ನೀವು ಮಾಡ್ಬೇಕಂದಿಲ್ಲ. ಪ್ರಭುಪಾದ ಸಿಂಪಲ್, ಕೃಷ್ಣ ಪ್ರಜ್ಞೆಯಲ್ಲಿರು, ಸಾಯುವಾಗ ಯಾವ್ದು ಟೆನ್ಷನ್ ಇಲ್ಲ. ಆ ಚಕ್ರದಲ್ಲಿ ಇದು ಮಾಡ್ಬೇಕು, ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಅದು ಅಷ್ಟೇ. ಇಲ್ಲ, ಅದೇ ಕೃಷ್ಣ ಪ್ರಜ್ಞೆ ಮಾಡ್ಬೇಕು ಅಂದ್ರೆ ಆ ಕೃಷ್ಣ ನಾಮ ಸಂಕೀರ್ತನ ಬರೀ ಹೇಳಿದ್ರೆ ಸಾಕ ನಾವು ಇದು ಸಾಯುವಾಗ ಜಪ ಮಾಡ್ತಾ ಇದ್ರೆ ಮತ್ತೆ ಸೇವೆ ಮಾಡ್ತಾ ಇದ್ರೆ ಈ ಸ್ಮರಣೆ ಬರ್ತದೆ, ಕೃಷ್ಣ ಸ್ಮರಣೆ ಬರ್ತದೆ. ಅದನ್ನು ಹೇಳಿದ ಯಾಕೆಂದ್ರೆ ಸಾಯುವಾಗ ಸ್ಮರಣೆ ಬರ್ಲಿಕ್ಕೆ. ಈ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಅದೇ ಸ್ಮರಣೆ ಬರ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.